35 ವರ್ಷದಿಂದ ಕಾಫಿ ನಾವು ಮಾಡ್ತಾ ಇದ್ದೇವೆ. ನಡುವ ಮೊದ್ಲೇ ಆ ನೆಗೆಟಿವ್ ಆಲೋಚನೆ ಇರಬಾರ್ದು. ಮಾರುಕಟ್ಟೆ ದೊಡ್ಡ ಸಮಸ್ಯೆ ಆಗುದಿಲ್ಲ. ಬಯಲು ಸೀಮೆಯ ಅಥವಾ ಮಲೆನಾಡು ಭಾಗದ ಅಡಿಕೆ ಒಳಗೆ ಕಾಫಿ ನೆಡಬೇಕು, ನಮ್ಮಲ್ಲಿ ವ್ಯತ್ಯಾಸ ಇದೆ. ರೋಬಸ್ಟ ನಮ್ಮಲ್ಲಿ ಚೆನ್ನಾಗಿ ಆಗ್ತದೆ, ದಕ್ಷಿಣ ಕನ್ನಡ ಇದಕ್ಕೆ ಬಹಳ ಸೂಕ್ತವಾದ ಜಾಗ ಪ್ರದೇಶ ಆಗ್ತದೆ. ಈ ತರ ಇಂಟರ್ ಕ್ರಾಪ್ ಆಗಿ ಕಾಫಿ ಬೆಳೆಯುವವರು ಸಾಕಷ್ಟು ಮಂದಿ ಇದ್ದಾರೆ. ಅದು ಹೊರಗೆ ಗೊತ್ತಾಗ್ಲಿಲ್ಲ. ಕೃಷಿಗೆ ತೊಡಗಿಸಿಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಇದೆ. ಯಾಕಂದ್ರೆ ಯಾರ ಮುಂದೆ ಕೂಡ ಕೈ ಕಟ್ಟಿ ನಿಲ್ಲುವಂತ ಪರಿಸ್ಥಿತಿ ಇಲ್ಲ. ಅದು ಕೃಷಿ ಬಿಟ್ಟರೆ ಬೇರೆ ಯಾವ ವ್ಯವಹಾರದಲ್ಲಿ ಸಿಗ್ಲಿಕ್ಕಿಲ್ಲ. ಸುದ್ದಿ ಅರ್ಪಿಸುವ ವಾರಕ ಕೃಷಿ ಲೋಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾಮ್ರಾಟ್ ಪಿವಿಸಿ ಪೈಪ್ಗಳು, ಅನ್ನಡ್ಕ, ಕುಂತೂರು, ಗ್ರಾಮಜನ್ಯ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್, ಭಾರತ್ ಆಗ್ರೋ ಸರ್ವಿಸಸ್ ಅಂಡ್ ಸಪ್ಲೈಸ್ ಸುಳ್ಯ, ಇಕೋ ಫ್ರೆಶ್ ಎಂಟರ್ಪ್ರೈಸಸ್ ಬೆಳ್ತಂಗಡಿ, ತೆಂಗು ರೈತ ಉತ್ಪಾದಕರ ಕಂಪನಿ ನಿಯಮಿತ, ಎಲ್ತಿಮಾರ್ ಟ್ರೇಡರ್ಸ್ ಮತ್ತು ಇಂಡಸ್ಟ್ರೀಸ್ ಕಲ್ಲಾರೆ ಪುತ್ತೂರು, ಸಾಲ್ಮರ ಆಯುರ್ವೇದ ಪಂಚಳ ಪುತ್ತೂರು, ನಿಸರ್ಗ ಗಾರ್ಡನ್ ನರ್ಸರಿ ಈಶ್ವರ ಮಂಗಲ ಮತ್ತು ಪುತ್ತೂರು, ಆಕರ್ಷಣ್ ಇಂಡಸ್ಟ್ರೀಸ್ ಮುಕ್ರಂಪಾಡಿ ಪುತ್ತೂರು. ನಮಸ್ಕಾರ. ಉಜ್ಜೀವನ ಹಿರಿಯ ನಾಗರಿಕರ ಬಡಾವಣೆ ಕೆಮ್ಮಾರ ಉಪ್ಪಿನಂಗಡಿ ಪುತ್ತೂರು. ಬಡಾವಣೆಯ ಮುಖ್ಯ ದ್ವಾರದಲ್ಲಿ ಭದ್ರತಾ ಸಿಬ್ಬಂದಿಯೊಂದಿಗೆ ಎಂಟ್ರೆನ್ಸ್ ಗೇಟ್, ದ್ವಾರಕ ವಾಣಿಜ್ಯ ಕಟ್ಟಡ, ಪಾರ್ಕಿಂಗ್ ವ್ಯವಸ್ಥೆ, ಅಚ್ಚುಕಟ್ಟಾದ ಮನೆಗಳು, ಬೀದಿ ದೀಪಗಳು, ವಾಕಿಂಗ್ ಟ್ರ್ಯಾಕ್ಗಳು, ಆಟದ ಮೈದಾನಗಳು, ಉದ್ಯಾನವನ, ಧ್ಯಾನ ಮಂದಿರ, ರಸ್ತೆಗಳು, ಗೋಶಾಲೆ, ದ್ವಾರಕಾ ರೆಸಿಡೆನ್ಸಿ ಹೀಗೆ ಒಂದೇ ಸೂರಿನಡಿಯಲ್ಲಿ ಸಂಪೂರ್ಣ ಸೌಲಭ್ಯದೊಂದಿಗೆ ಬಡಾವಣೆ ನಿರ್ಮಾಣಗೊಳ್ಳುತ್ತಿದೆ. ಹೆಚ್ಚಿನ ವಿವರಕ್ಕಾಗಿ ಸಂಪರ್ಕಿಸಿ ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಪುತ್ತೂರು. ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ದ್ವಾರಕಾ ಕೃಷಿ ಲೋಕ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಒಂದು ಹೊಸ ಕೃಷಿಯ ಬಗ್ಗೆ ತಮಗೆ ಪರಿಚಯಿಸಲಿಕ್ಕೆ ನಾವು ಬಂದಿದ್ದೇವೆ. ಬಹುಶಃ ಇವತ್ತು ದಕ್ಷಿಣ ಕನ್ನಡದ ಈ ಭಾಗದಲ್ಲಿ ಹೆಚ್ಚಾಗಿ ಅಡಿಕೆ, ತೆಂಗು, ಕಾಳುಮೆಣಸು ಇದೇ ಕೃಷಿಯಾಗಿದೆ, ಸಾಮಾನ್ಯ ಕೃಷಿಯಾಗಿದೆ. ಆದರೆ ಇವತ್ತು ಅಡಿಕೆ, ತೆಂಗು, ಕಾಳುಮೆಣಸು ಒಳ್ಳೆಯ ಮಾರುಕಟ್ಟೆ ಬೆಲೆ ಇದ್ದರೂ ಕೂಡ ಇವತ್ತು ಆ ಕೃಷಿಗೆ ನಾನಾ ರೀತಿಯಾದಂಥ ತೊಂದರೆಗಳಿವೆ. ಅಡಿಕೆ ಕೃಷಿಗೆ ಕಾರ್ಮಿಕರ ಸಮಸ್ಯೆ ಒಂದು ಕಡೆ ಇದೆ, ರೋಗಗಳು ಬಾಧಿಸುವಂಥದ್ದು ಇದೆ, ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳಿಂದ ಇವತ್ತು ರೈತರು ಉತ್ತಮ ದರ ಇದ್ದರೂ ಕೂಡ ಆ ಒಂದು ಕೃಷಿಯಲ್ಲಿ ಉತ್ತಮ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿರ್ವಹಣೆ ವೆಚ್ಚ ಹೆಚ್ಚಾಗ್ತಾ ಇದೆ. ಈ ಎಲ್ಲ ದೃಷ್ಟಿಯಿಂದ ಇವತ್ತು ಎಲ್ಲ ಕಡೆಯೂ ಕೂಡ ಒಂದು ರೀತಿಯ ಅಭಿಪ್ರಾಯ ಬರ್ತಾ ಇರುವಂಥದ್ದು ಅಡಿಕೆ, ತೆಂಗು, ಕಾಳುಮೆಣಸು ಇದಕ್ಕಿಂತ ಒಂದಷ್ಟು ಪರ್ಯಾಯವಾಗಿ ಇನ್ನೊಂದು ಕೃಷಿಯತ್ತಲೂ ಕೂಡ, ಮಿಶ್ರ ಬೆಳೆಯತ್ತಲೂ ಕೂಡ ಕೃಷಿಕರು ಮನಸ್ಸು ಮಾಡಬೇಕು ಎನ್ನುವಂಥದ್ದು. ಬಹುಶಃ ಅದಕ್ಕೆ ಪೂರಕವಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಪರಿಚಯಿಸ್ತಾ ಇರುವಂಥದ್ದು, ನಾವು ಸಾಮಾನ್ಯವಾಗಿ ಕಾಫಿ ಅಂತ ಹೇಳಿದ್ರೆ ನಮಗೆ ತಕ್ಷಣ ಕೊಡಗು, ಮಡಿಕೇರಿ ಭಾಗ ಆಗಿರ್ಬೋದು, ಈ ಕಡೆಗೆ ಚಿಕ್ಕಮಗಳೂರು, ಮಲೆನಾಡು ಪ್ರದೇಶ ಒಂದಷ್ಟು ನಮಗೆ ನೆನಪಾಗ್ತದೆ. ಆದರೆ ಕಾಫಿಯನ್ನು ನಮ್ಮ ಈ ಭಾಗದಲ್ಲೂ ಕೂಡ ಬೆಳೆಯಬಹುದು, ಬೆಳೆದು ಸಕ್ಸಸ್ ಆಗ್ಬೋದು ಅಂತ ತೋರಿಸಿಕೊಟ್ಟವರು ಕಳೆದ 30-35 ವರ್ಷಗಳಿಂದ ಈ ಒಂದು ಕೃಷಿಯನ್ನು ಮಾಡ್ತಾ, ಅಡಿಕೆಯ ಜೊತೆಯಾಗಿ ಕಾಫಿಯನ್ನು ಬೆಳೆಯುತ್ತಾ ಅದರಲ್ಲಿ ಯಶಸ್ಸನ್ನು ಕಂಡವರು ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯ ತಾಳ್ತಜೆಯ ಚಂದ್ರಶೇಖರ್ ರವರು. ಶ್ರೀಯುತ ಚಂದ್ರಶೇಖರ್ ರವರ ತೋಟಕ್ಕೆ ನಾವು ಇವತ್ತು ಬಂದಿದ್ದೇವೆ. ಒಂದಷ್ಟು ಅವರ ಕಾಫಿ ಗಿಡಗಳನ್ನು ನೋಡಬೇಕು. ಅಡಿಕೆ ತೋಟದ ಈ ಒಂದು ಮಧ್ಯದಲ್ಲಿಯೇ ಕೂಡ ಇಂಟರ್ ಕ್ರಾಪ್ ಆಗಿ ಕಾಫಿಯನ್ನು ಹಾಕಿದ್ದಾರೆ. ಇಂಟರ್ ಕ್ರಾಪ್ ಆಗಿ ಕೊಕ್ಕೋವನ್ನು ಬೆಳೆಯಬಹುದು, ಕಾಳುಮೆಣಸು ಬೆಳೆಯುತ್ತಾರೆ. ಅದ್ರ ಜೊತೆಗೆ ಇವತ್ತು ಕಾಫಿಯನ್ನು ಬೆಳೆದು ಸಕ್ಸಸ್ ಆಗ್ಬೋದು ಅಂತ ತೋರಿಸಿಕೊಟ್ಟವರು ಚಂದ್ರಶೇಖರ್ ತಾಳ್ತಾಜಿಯವರು. ಬಹಳಷ್ಟು ನೋಡ್ಬೋದು ಹೇಗೆ ನಮಗೆ ಮಡಿಕೇರಿ ಭಾಗದಲ್ಲಿ ಹೋದಾಗ ಕಾಫಿ ತೋಟವನ್ನು ನೋಡ್ತೇವೆ, ಆ ಕಾಫಿ ತೋಟದಲ್ಲಿ ಹೇಗೆ ಕಾಯಿಗಳು ಬಹಳ ನಳನಳಿಸ್ತಾ ಇರ್ತದೆ ಗೊಂಚಲಾಗಿ, ಅದೇ ರೀತಿ ಇಲ್ಲಿ ಕೂಡ ಉಪ್ಪಿನಂಗಡಿ, ಇದು ಬೇರೆ ಎಲ್ಲೂ ಅಲ್ಲ, ಉಪ್ಪಿನಂಗಡಿಯ ತಾಳ್ತಜೆಯ ಈ ಒಂದು ತೋಟದಲ್ಲಿ ಕೂಡ ಇದೇ ರೀತಿಯಾದಂತಹ ಎಲ್ಲ ಗಿಡಗಳಲ್ಲಿ ಕೂಡ ಈ ತೋಟದಲ್ಲಿ ಕಾಣ್ತಾ ಇರುವಂತಹ ಎಲ್ಲಾ ಕಾಫಿ ಗಿಡಗಳಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಫಸಲನ್ನು ಪಡೆಯಬಹುದು ಅಂತ ಚಂದ್ರಶೇಖರ್ ಸರ್ ಅವರು ತೋರಿಸಿಕೊಟ್ಟಿದ್ದಾರೆ. ಬಹುಶಃ ಅವರ ತೋಟದಲ್ಲಿ ಇವತ್ತು ಕಾಫಿ ಬೆಳೆಯನ್ನು ಯಾವ ರೀತಿಯಾಗಿ ಬೆಳೆಯಬಹುದು, ಅದರ ಸಮಸ್ಯೆಗಳೇನು, ಸಾಧಕ ಬಾಧಕಗಳೇನು, ತೊಂದರೆಗಳೇನು ಎಲ್ಲವನ್ನು ಕೂಡ ಅವರ ಹತ್ರ ಮಾತಾಡಿಸ್ಕೊಂಡು ಬರಬೇಕು. ಬನ್ನಿ ಅವರ ಹತ್ರ ಮಾತಾಡಿಕೊಂಡು ಬರೋಣ. ಚಂದ್ರಶೇಖರ್ ಸರ್ ಅವರ ಅಡಿಕೆ ತೋಟದಲ್ಲಿದ್ದೇವೆ. ಅಡಿಕೆ ತೋಟ ಕಮ್ ಕಾಫಿ ತೋಟ ಎರಡರಲ್ಲೂ ಕೂಡ ಇರುವಂಥದ್ದು. ಒಂದೇ ತೋಟದಲ್ಲಿ ಅಡಿಕೆ ಮತ್ತು ಕಾಫಿ ಎರಡೂ ಕೂಡ ಇದೆ. ಬಹುಶಃ ಅವರ ತೋಟವನ್ನೆಲ್ಲ ಒಮ್ಮೆ ವೀಕ್ಷಣೆ ಮಾಡಿದೆವು. ನಮ್ಮ ಜೊತೆಗೆ ಸರ್ ಅವರು ಇದ್ದಾರೆ, ಒಂದಷ್ಟು ಮಾತಾಡಬೇಕು. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ತಮ್ಮ ಮಂದಹಾಸದ ಮಗುವನ್ನು ನೋಡ್ಬೇಕಾದ್ರೆ ಇವತ್ತು ಅಡಿಕೆ ಕೃಷಿಕರಲ್ಲಿ ಇಷ್ಟು ಮಂದಹಾಸ ಇಲ್ಲ, ಕಾಫಿ ಕೃಷಿಕರಾಗಿರುವ ನಿಮ್ಮಲ್ಲಿ ಇದೆ. ಯಾಕೆ ಸರ್?
ಈಗ ಕಾಫಿ, ಅಡಿಕೆ ಮತ್ತು ಕಾಫಿ ಮತ್ತು ಪೆಪ್ಪರ್ ಇರುವ ಕಾರಣ ನಮಗೆ ಆರ್ಥಿಕವಾಗಿ ಒಂದು ಅನುಕೂಲ ಇದೆ. ಹಾಗಾಗಿ ನಾವು ಚೆನ್ನಾಗಿದ್ದೇವೆ, ತೊಂದರೆ ಇಲ್ಲ ಸರ್. ಚಿಂತೆ ಇಲ್ಲ, ಅಡಿಕೆ ಒಂದು ಕಡೆ ಹೋದ್ರು ಕೂಡ ಮಾಡುದು ಚೆನ್ನಾಗಿದೆ ಸರ್. ಹೌದು. ಎಷ್ಟು ವರ್ಷಗಳಿಂದ ಕಾಫಿಯನ್ನು ಆರಂಭಿಸಿದ್ರಿ? ಇದೊಂದು 30-35 ವರ್ಷದಿಂದ ಕಾಫಿ ನಾವು ಮಾಡ್ತಾ ಇದ್ದೇವೆ ಸರ್. ಅಡಿಕೆ ತೋಟದೊಳಗೆ ಇಂಟರ್ ಕ್ರಾಪ್ ಆಗಿ ಕಾಫಿ ಮಾಡ್ತಾ ಇದ್ದೇವೆ. ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. 30 ವರ್ಷಗಳ ಹಿಂದೆ ಇದೊಂದು ಪ್ರಯೋಗ ಮಾಡಬೇಕು ಅಂತ ನೋಡಿದ್ರ, ಅಲ್ಲ ಎಲ್ಲಿಯಾದ್ರೂ ಹೋಗಿ ಅಧ್ಯಯನ ಮಾಡಿ ಇದು ಕರೆಕ್ಟ್ ಆಗಿ ಆಗ್ತದೆ ಅಂತ ಇರ್ತಾರೆ? ನನ್ಗೆ ನನ್ನ ಸೋದರ ಮಾವ ಮಡಿಕೇರಿಯಲ್ಲಿ ಇರೋದು, ಅವ್ರಿಗೆ ಕಾಫಿ ಎಸ್ಟೇಟ್ ಇದೆ. ಅವ್ರು ಬಂದಾಗ ಇಲ್ಲಿ ನಾನು ಇನ್ನು ಕಾಲೇಜು ಜೀವನ ಆಗಿ ಕೃಷಿಗೆ ಇಳಿದದಷ್ಟೇ. ಅವರು ಹೇಳ್ತಾ ಇದ್ರು ಕಾಫಿ ಮಾಡುವ ಅಂತ ಹೇಳಿ. ಅವ್ರು ಎಂತ ಹೇಳ್ತಾರ ಸುಮ್ಮನೆ ಅಂತೇಳಿ, ಮತ್ತೆ ಮಾವನೊಂದು ಹೆದರಿಕೆಯಿಂದ ಅವರೇ ಕಾಫಿ ಗಿಡ ತಂದು ಒಂದಷ್ಟು ನಾನು ಅವ್ರು 2 ದಿವಸ ಇಲ್ಲಿ ಉಳಿದು ಒತ್ತಾಯ ಮೇರೆಗೆ ನಟ್ಟದ್ದು. ಆಮೇಲೆ ನಂಗೆ ಖುಷಿ ಆಯ್ತು. ಹಾಗೆ ಪ್ರೋತ್ಸಾಹ ನನ್ನ ಸೋದರ ಮಾವ ಮಡಿಕೇರಿಯಿಂದ ಕಾಫಿ ತಂದ ನಂತರ ಅದದ್ದು ಬೆಳವಣಿಗೆ ನೋಡಿ ಎಲ್ಲ ಖುಷಿ ಆಯ್ತು. ಹಾಗೆ ಇಂಪ್ರೂವ್ ಆಯ್ತು ಸರ್ ನಮ್ದು. ಹಾಗೆ ಕಾಫಿ ಜೀವನ ಆಯ್ತು. ಅಂದ್ರೆ ಎಷ್ಟು ಆರಂಭದಲ್ಲಿ ನೀವು ಒಂದು ಇಷ್ಟು 5 ಎಕರೆ ಜಾಗದಲ್ಲಿ ಹಾಕಿದ್ರಿ? ಇಲ್ಲ ಸರ್, ಶುರುವಿಗೆ ಒಂದು 100 ಗಿಡ ತಂದದ್ದು ಶುರುವಿನ ವರ್ಷ. 100 ಗಿಡ ತಂದು 1 ವರ್ಷದ ಬೆಳವಣಿಗೆ ನೋಡುವಾಗ, ಮತ್ತೆ ನಮಗೆ ಕೃಷಿಕರಿಗೆ ಹಾಗೆ ಹೊಸ ಬೆಳೆ ಆದ ಕೂಡಲೇ ಅದರ ಬೆಳವಣಿಗೆ ನೋಡುವಾಗ ನಮ್ಗೆ ಖುಷಿ ಆಗ್ತದೆ. ನಾವು ಅದಕ್ಕೆ ಸೆಟ್ ಆಗ್ತೇವೆ. ಕಾಫಿ ಕೂಡ ಅದರ ಬೆಳವಣಿಗೆ ನೋಡುವ ದಿನ ಅದರ ಫಾಸ್ಟ್ ಗ್ರೋತ್ ಅದರದ್ದು. ಹಾಗೆ ಅದು ಖುಷಿ ಆಯ್ತು. ಅದು ಬೆಳವಣಿಗೆ ದಿನ ನೋಡ್ತಾ ಖುಷಿ ಆಯ್ತು. ಹಾಗೆ ಮುಂದಿನ ವರ್ಷ ಪೂರ್ತಿ, ಶುರುವಿನ ವರ್ಷ 100 ಹಾಕಿದ್ದು, ಮತ್ತೊಂದು ವರ್ಷ ಪೂರ್ತಿ ಒಂದು 700 ಗಿಡ ಹಾಕಿದೆವು. ಚೆನ್ನಾಗಿದೆ ಸರ್. ಶುರುವಿನ ವರ್ಷ ಎಷ್ಟು ಲಾಭ ಪಡ್ಕೊಂಡ್ರಿ ಕಾಫಿಯಿಂದ? ಅಂದ್ರೆ ಶುರುವಿನ ವರ್ಷ ದೊಡ್ಡ ಲಾಭ ಅಂತ ಹೇಳಿದ್ರಿಲ್ಲ. ಯಾಕಂದ್ರೆ ಒಂದು ಶುರುವಿನ ವರ್ಷ 100 ನೆಟ್ಟದ್ದು, ಮರು ವರ್ಷವೇ 750 ನೆಟ್ಟಿದ್ದೇವೆ. ಧೈರ್ಯ ಬಂತು. ಅದರ ಬೆಳವಣಿಗೆ ನೋಡಿ ಧೈರ್ಯ ಬಂತು. ಹಾಗಾಗಿ ಮತ್ತೆ ಎಲ್ಲಾರು ಬೇರೆ ಕಡೆ ಹೋದಾಗ ಎಲ್ಲ ಕಾಫಿ, ನಾವು ಮಡಿಕೇರಿ ಸೈಡ್ ಅಥವಾ ಬೆಂಗಳೂರು ಸೈಡ್ ಹೋಗ ನಾವು ವೆಹಿಕಲ್ ನಲ್ಲಿ ಹೋಗುವಾಗ ಕಾಫಿ ತೋಟದ ಬದಿಯಲ್ಲಿ ನಿಂತು ನೋಡಿ ಒಂದಷ್ಟು ಮಾತಾಡಿ ಎಲ್ಲ ಆಗುವಾಗ ನಮ್ಗೆ ಧೈರ್ಯ ಬಂತು ಕಾಫಿ ಬೆಳಿಬಹುದು ಅಂತ ಹೇಳಿ. ಹಾಗಾಗಿ ಕಾಫಿ ಚೆನ್ನಾಗಿದೆ. ಒಂದು ಕ್ಯೂರಿಯಾಸಿಟಿ ಇತ್ತು ನಿಮ್ಮಲ್ಲಿ, ಈ ಭಾಗದಲ್ಲಿ ಬೆಳೆದು ತೋರಿಸ್ಬೇಕು ಅಂತ? ಬೇರೆ ತೋರಿಸ್ಬೇಕು ಅಂತ, ಒಂದು ಹೊಸ್ತು ಬೆಳೆ ಇರ್ಲಿ ಅಂತ ಹೇಳಿ. ಯಾಕಂದ್ರೆ ಕಾಲೇಜ್ ಜೀವನ ಅದು ಹುಮ್ಮಸ್ಸು ಇರುತ್ತದಾಗ, ಹೊಸತೇನೋ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಅಡಿಕೆ ಸಾಮಾನ್ಯ, ತೆಂಗು ಸಾಮಾನ್ಯ, ಅದರ ಮಧ್ಯದಲ್ಲಿ ಇದೊಂದು ಒಂದು ಆ ಕಾಲದಲ್ಲಿ ರೇಟ್ ಎಲ್ಲ ಸ್ವಲ್ಪ ಕಡಿಮೆ ಇತ್ತು. 70 ರೂಪಾಯಿ ಇತ್ತು. ಈಗ 3 ವರ್ಷ ಮೊದಲವರೆಗೆ 70-80 ರೂಪಾಯಿ. ಹಬ್ಬ ಅಂದ್ರೆ 100 ರೂಪಾಯಿಂದ ಹೆಚ್ಚು ಈ ಒಣಗಿದ ಕಾಫಿ ಚೆರ್ರಿ ಅಂತ ಹೇಳ್ತೇವೆ ನಾವು, ಅಷ್ಟೇ ಇತ್ತಷ್ಟೇ. ಈ ರೇಟ್ ಇದ್ದಾಗ ನಮ್ಗೆ ಅಡಿಕೆ ಬೆಳೆಗಾರರಿಗೆ ಅದೊಂದು ದೊಡ್ಡ ರೇಟ್ ಅಂತ ಹೇಳಿ ಆಗುದಿಲ್ಲ. ಯಾಕಂದ್ರೆ ನಾವು ಕಮರ್ಷಿಯಲ್ ಕ್ರಾಪಿನವರಿಗೆ ಬಹಳ ಕಡಿಮೆ ಆದ್ರೆ ಒಂದು ಆಗುದಿಲ್ಲ. ಹಾಗಾಗಿ ಈಗ ಅಷ್ಟು ಎತ್ತರಕ್ಕೆ ಹೋಗಿ ಆಗಿರ್ತದೆ, ಎತ್ತರಕ್ಕೆ ಈ ಕಮರ್ಷಿಯಲ್ ಕ್ರಾಪ್ ಬೆಳೆಯೋರೆಲ್ಲರೂ ಹಾಗೆ. ನಮ್ಗೆ ಎಕರೆಗೆ ಒಂದು 25,000 ರೂಪಾಯಿ ಏನೋ ಸಿಗ್ತದೆ ಅಂತ ಹೇಳಿ ನಾವು ಮನಸ್ಸು ಮಾಡುವವರು ಕಡಿಮೆ. ನಾವ್ ಯಾಕಂದ್ರೆ ಈಗ ದಕ್ಷಿಣ ಕನ್ನಡದವ್ರು ಆತರ. ಈಗ ದಕ್ಷಿಣ ಕನ್ನಡದಿಂದ ನೀವು ಬೆಂಗಳೂರಿಗೆ ಹೋಗುವ ಬಸ್ಸುಗಳೆಲ್ಲ ಲಕ್ಸುರಿ ಬಸ್ಸುಗಳು, ಕೆಂಪು ಬಸ್ ಕಡಿಮೆ. ಅದು ನಮ್ಮ ಬೆಂಗಳೂರು ಮಾತ್ರ ಆತರ ಇರುವಂತದ್ದು. ಬೇರೆ ಎಲ್ಲ ಕಡೆಗೂ ಕೆಂಪು ಬಸ್ಸುಗಳು ತುಂಬಾ ಇದೆ, ಜನರು ಹೋಗ್ತಾರೆ. ನಾವು ಕೆಂಪು ಬಸ್ ಹೋಗೋದಿಲ್ಲ, ಸ್ವಲ್ಪ ಲಕ್ಸುರಿ ಆಗ್ಬೇಕು. ಲಕ್ಸುರಿ ಅಂತ ಹೇಳಿದ್ರೆ ಆ ತರದ ಮಟ್ಟಕ್ಕೆ ನಾವು ಬೆಳೆದಿದ್ದೇವೆ. ಆ ಹಿನ್ನೆಲೆಯಲ್ಲಿ ಈಗ ರೇಟು ಈಗ 3 ವರ್ಷ ಮೊದಲವರೆಗೆ 70 ರೂಪಾಯಿ ಇತ್ತು. 70 ರೂಪಾಯಿ ಇರುವಾಗ ಬಹಳ ಒಂದು ಉಮೇದು ಅಂತ ಇರ್ಲಿಲ್ಲ, ಸಾಧಾರಣ ಆಗ್ತಿತ್ತು ಅಷ್ಟೇ. ಆ ನಂತರ ಈಗ 2 ವರ್ಷದಿಂದ ರೇಟ್ ಬಂತಾದ ಮೇಲೆ ಸ್ವಲ್ಪ ಅದಕ್ಕೆ ಗಮನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಸರ್. ಹೌದು. ಕೃಷಿ, ಗೃಹ, ಕೈಗಾರಿಕೆ ಮತ್ತು ನೀರಾವರಿ ಬಳಕೆಗೆ ದೃಢ ಮತ್ತು ಬಲಿಷ್ಠ ಪಿವಿಸಿ ಪೈಪ್ಗಳು. ಪಿವಿಸಿ ಪೈಪ್ಗಳ ಸರಣಿಯಲ್ಲಿ ಅಂದು ಇಂದು ವಿಜಯ ಸಾಮ್ರಾಟ್ ಪಿವಿಸಿ ಪೈಪ್ಗಳು, ಆನಿಡ್ಕ, ಕುಂತೂರು, ಪೆರಾಬೆ ಪೋಸ್ಟ್, ಕಡಪ ತಾಲೂಕು. ಮೊಬೈಲ್ ನಂಬರ್ 7022162182, 9845906467. ಈಗ ಸರ್, ಈಗ 2 ವರ್ಷಗಳಿಂದ ಕಾಫಿ ಗಿಡದ ಹೆಚ್ಚಾಗಿ ವಿಜ್ಞಾನಿಗಳು ಕೂಡ ಹೇಳುವ ರೀತಿಯಲ್ಲಿ ಈ ಭಾಗದಲ್ಲಿ ಕಾಫಿ ಗಿಡನು ಬೆಳೆಯಬಹುದು ಅಂತ ಹೇಳ್ತಾ ಇದ್ದಾರೆ. ಬಹುಶಃ ನೀವು 30 ವರ್ಷಗಳ ಹಿಂದೆ ಇದನ್ನು ಬೆಳೆದು ತೋರಿಸಿದ್ದೀರಿ, ಫಸಲು ಪಡ್ಕೊಳ್ತಾ ಇದ್ದೀರಾ, 5 ಎಕರೆ ಜಾಗದಲ್ಲಿ ಪಡ್ಕೊಳ್ತಾ ಇದ್ದೀರಾ. ಬಹುಶಃ ಇವತ್ತಿಗೆ ನಿಮಗೆ ಹೇಗೆ ಅನಿಸ್ತದೆ? ಅಲ್ಲ, ಬಹಳ ಖುಷಿ ಆಗ್ತದೆ. ಈಗ ಸರ್, ಈಗ ಇಂಥದ್ದು ಸುಳ್ಯ ಭಾಗದಲ್ಲಿ ತುಂಬಾ ಜನ ಇದ್ದಾರೆ. ಈಗ ನಾನು ಮಾತ್ರ ಅಲ್ಲ, ಈ ತರ ಇಂಟರ್ ಕ್ರಾಪ್ ಆಗಿ ಕಾಫಿ ಬೆಳೆಯುವವರು ಸಾಕಷ್ಟು ಮಂದಿ ಇದ್ದಾರೆ. ಅದು ಹೊರಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ಈಗ ಸಾಮಾಜಿಕ ಜಾಲತಾಣ ತಂದು ಅದರಲ್ಲಿ ಹಾಕಿ, ವಾಟ್ಸಪ್ ಅಲ್ಲಿ ಮತ್ತೊಂದು ಹಾಕಿ ಪ್ರಚಾರ ಆಯ್ತಷ್ಟೇ. ಈಗ ಒಂದು ಪ್ರಚಾರ, ಮತ್ತೊಂದು ಅಡಿಕೆಯಿಂದ ಸ್ವಲ್ಪ ವಿಮುಖರಾಗಿ ಪರ್ಯಾಯ ಕೃಷಿಯತ್ತ ಹೋಗ್ಬೇಕು ಅಂತ ಆಗಿದೆ. ಖಂಡಿತ. ಯಾಕಂದ್ರೆ ಈಗ ಅಡಿಕೆಗೆ ಸುಳ್ಯ ಭಾಗದಲ್ಲಿ ಎಲ್ಲೋ ALD ಬಂತು, ಇಲ್ಲಿ ಈಗ ಇದನ್ನ ನಿಧಾನಕ್ಕೆ ಬರ್ಬೋದು. ನಮಗೆ ಎಲೆ ಚುಕ್ಕಿ ರೋಗಗಳು, ಬೇರೆ ಬೇರೆ ರೋಗಗಳೆಲ್ಲ ಬರ್ತಾ ಇದೆ. ಹಾಗಾಗಿ ನಾವು ಅಡಿಕೆಗೆ ಪರ್ಯಾಯವಾಗಿ ಇನ್ನೊಂದು ಮಾಡದಿದ್ರೆ ಆಗ್ಲಿಕ್ಕಿಲ್ಲ. ಹಾಗಾಗಿ ಅಡಿಕೆಗೆ ಪರ್ಯಾಯವಾಗಿ ಅಡಿಕೆ ತೋಟದೊಳಗೆ ಕಾಫಿ ಬಹಳ ಸೂಟೇಬಲ್ ಆಗುವ ಒಂದು ಬೆಳೆ ಸರ್. ಹಾಗಾಗಿ ಯಾರಿಗೂ ಕೂಡ ಕಾಫಿ ಬೆಳಿಬಹುದು.
ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಫಿ ಆಗುದಿಲ್ಲ ಅಂತ ಹೇಳುವಂತದ್ದು ಇತ್ತು. ಯಾಕಂತ ಹೇಳಿದ್ರೆ 2-3 ಕಾರಣ ತಗೊಳ್ಬಹುದು ಸರ್ ನಾವೀಗ. ಒಂದು, ಕಾಫಿ ಬೋರ್ಡ್ನವರು ನಮ್ಮ ದಕ್ಷಿಣ ಕನ್ನಡವನ್ನು ಕಾಫಿ ಬೆಳೆಯುವ ಪ್ರದೇಶ ಅಂತೇಳಿ ಅವರು ರೆಕಮೆಂಡ್ ಮಾಡಲಿಲ್ಲ. ಈಗ ಪ್ರಯತ್ನ ಆಗ್ತಾ ಇದೆ. ಆದ್ರಿಂದ ಇಲ್ಲಿಯ ರೈತರಿಗೆ ಕಾಫಿ ಬಗ್ಗೆ ಆಸಕ್ತಿ ಮೂಡಲಿಕ್ಕೆ ಒಂದು ಪ್ರೇರಣೆ ಕೊಡುವವರು ಯಾರು ಇಲ್ಲ. ಮೊದಲು ಒಂದು 20 ವರ್ಷ 25 ವರ್ಷ 30 ವರ್ಷ ಮೊದಲೇ ಕಾಫಿ ಬೋರ್ಡ್ನ ರೆಕಮೆಂಡ್ ಇದ್ದವರು ಮಾತ್ರ ಕಾಫಿ ಮಾರ್ಲಿಕ್ಕೆ ಆಗ್ತಿತ್ತು. ಯಾರೋ ಕಾಫಿ ಬೆಳೆದು ಕಾಫಿ ಮಾರ್ಲಿಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಇದು ಮಾಡಿದ್ರು. ಅದು ರಬ್ಬರು ಹಾಗೆ ಅದೇ ತರ ಇತ್ತು. ಹಾಗಾಗಿ ಒಂದು ಹಿನ್ನಡೆ ಆಗ್ಲಿಕ್ಕೆ ನಮ್ಮ ಕಾಫಿ ಬೋರ್ಡಿನವರು ಇಲ್ಲಿಗೆ ನಮ್ಮ ಪ್ರೋತ್ಸಾಹ ಇಲ್ಲದ ಕಾರಣ. ಇನ್ನೊಂದು, ಸ್ವಲ್ಪ ಕಾಫಿ ಬೆಳೆದವರಿಗೆ ಮಾರ್ಕೆಟಿಂಗ್ ಕಷ್ಟ. ಯಾಕಂದ್ರೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಯಾವ ಅಂಗಡಿಯಲ್ಲಿ ಕೂಡ ಕಾಫಿ ತಗೊಳ್ಳೋದಿಲ್ಲ. ನಾವು ಅದನ್ನು ಒಂದು ಮೂಡಿಗೆರೆ ಸೈಡು, ಸಕಲೇಶ್ಪುರ ಸೈಡು, ಇದು ಮಡಿಕೇರಿ ಸೈಡ್ ತಗೊಂಡು, ಇದೆಲ್ಲ ರಗಳೆ ಅಂತ ಹೇಳುವ ಸಂಗತಿಗೆ ಬೇಕಾಗಿ ಮತ್ತೆ ಅದಕ್ಕೆ ಒಂದು ಸ್ವಲ್ಪ ಪ್ರೂನಿಂಗ್ ಮಾಡ್ಲಿಕ್ಕೆ ಅದನ್ನು ಮಾಡುವ ಸ್ವಲ್ಪ ಸ್ಕಿಲ್ಡ್ ಲೇಬರ್ ಬೇಕಾಗ್ತದೆ. ಅದರ ಮಾಹಿತಿ ಕೊರತೆಯಿಂದ ನಮ್ಗೆ ಯಾರು ಬೆಳಿಲಿಕ್ಕೆ ಮುಂದೆ ಬರಲಿಲ್ಲ. ಆದ್ರಿಂದ ಆಯ್ತು. ಆದ್ರೆ ಕಾಫಿ ಸಾಧಾರಣ ಹಳೆ ಕೃಷಿಕರು ನೋಡಿದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ 1 ಗಿಡ 2 ಗಿಡ 4 ಗಿಡ ಇದ್ದೇ ಇದೆ. ಅದನ್ನು ಮುಂದುವರಿಸಲಿಲ್ಲ ಅಷ್ಟೇ. ಹಾಗಾಗಿ ಕಾಫಿಗೆ ಇಲ್ಲಿ ಒಳ್ಳೆ ಚಾನ್ಸ್ ಉಂಟು ಸರ್. ಈ ಹವಾಮಾನ ಆಗ್ತದೆ ನಮಗೆ. ಸರ್, ಕಾಫಿಯನ್ನು ಬೆಳೆಬೇಕಾದ್ರೆ ಒಂದಷ್ಟು ನೀವೇ ಹೇಳಿದ ರೀತಿಯಲ್ಲಿ ನಮ್ಮ ಈ ಭಾಗದಲ್ಲಿ ಕೃಷಿಕರಿಗೆ ಮಾಹಿತಿಯ ಕೊರತೆ ಇದೆ. ಇದನ್ನು ಹೇಗೆ ಬೆಳೆಯಬಹುದು, ಆರಂಭದಲ್ಲಿ ಹೇಗೆ, ಅಥವಾ ಬೆಳೆದ್ರೆ ಹೇಗೆ ಕೈ ಸುಟ್ಕೊಳ್ಬೇಕಾದಿತ್ತ ಎನ್ನುವಂತ ಒಂದು ಗೊಂದಲ ಎಲ್ಲ ಇರ್ತದೆ. ಈಗ ಅಡಿಕೆ ಆದ್ರೆ ಸಾಮಾನ್ಯವಾಗಿ ಎಲ್ಲ ಬೆಳೆದು ಗೊತ್ತಿರುತ್ತೆ, ಆದ್ರೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಇರುವುದಿಲ್ಲ. പക്ഷെ ನೀವೊಬ್ಬ 30-35 ವರ್ಷದ ಕಾಫಿ ಕೃಷಿಕರಾಗಿದ್ದುಕೊಂಡು ನಮ್ಮ ಒಂದಷ್ಟು ಕೃಷಿಕ ವೀಕ್ಷಕರಿಗೆ ತಿಳಿಸಿಕೊಡೋದಾದ್ರೆ, ಆರಂಭದಲ್ಲಿ ಸರ್ ಈಗ ಕಾಫಿಯನ್ನು ನಾಟಿ ಮಾಡಬೇಕಾದ್ರೆ ಹೇಗಿರ್ಬೇಕು, ಭೂಮಿ ಹೇಗಿರ್ಬೇಕು, ಮತ್ತೆ ಅದಕ್ಕೆ ಪೋಷಕಾಂಶಗಳು ಯಾವ ರೀತಿ ಇರಬೇಕು ಅಂತ? ಈಗ ನಮ್ಮ ಅಡಿಕೆ ಬೆಳೆಯುವ ಎಲ್ಲ ಪ್ರದೇಶದಲ್ಲಿ ಆಗ್ತದೆ. ನೀರು ನಿಲ್ಲುವಂತ ಜಾಗ ಆಗಬಾರ್ದು. ಈಗ ಅಡಿಕೆ ಕೆಲವು ಸ್ವಲ್ಪ ಬಾಗಾಯ್ತು, ಮೊದಲು ಗದ್ದೆ ಇದ್ದ ಜಾಗದಲ್ಲಿ ಅಡಿಕೆ ಮಾಡಿದವರು ಇದ್ದಾರೆ. ಅದಕ್ಕೆ ಬಸಿ ಕಾಲುವೆ ಎಲ್ಲ ಸರಿ ಇದ್ರೆ ಆಗ್ತದೆ. ಇಲ್ಲ ಅಂತಂದ್ರೆ ಕಾಫಿಗೆ ನೀರು ನಿಲ್ಲುವ ಜಾಗ ಆಗಬಾರ್ದು. ಅಂತ ಯಾವ ಜಾಗವೂ ಆಗ್ತದೆ, ಕಾಫಿಗೆ ಆಗ್ತದೆ. ಈಗ ನಾವು ಅದನ್ನ ಅಂತರ ಅಂತ ಹೇಳಿದ್ರೆ, ಈಗ ನಾವು ಬಯಲು ಸೀಮೆಯ ಅಥವಾ ಮಲೆನಾಡು ಭಾಗದ ಅಡಿಕೆ ಒಳಗೆ ಕಾಫಿ ನೆಡುವುದಕ್ಕೂ ನಮ್ಮಲ್ಲಿ ವ್ಯತ್ಯಾಸ ಇದೆ. ಯಾಕಂದ್ರೆ ಅಲ್ಲಿ ಅವರು ಕೆಂಪಡಿಕೆ ಮಾಡ್ತಾರೆ ಮಲೆನಾಡು ಭಾಗದಲ್ಲಿ. ಹಾಗೆ ಅವರಿಗೆ ಏನಂತಂದ್ರೆ ಅದನ್ನು ಕಾಯಿ ಅಡಿಕೆ ತೆಗೆದ ನಂತರ ಮತ್ತೆ ಅಡಿಕೆ ಉದ್ದೇಶಕ್ಕೆ ತೋಟಕ್ಕೆ ಹೋಗ್ಬೇಕಾಗುದಿಲ್ಲ. ನಾವು ಚಾಲಿ ಅಡಿಕೆ ಮಾಡುವ ಕಾರಣ ನಮಗೆ ಸುಮಾರು ಅಕ್ಟೋಬರ್ ನಂತರ ಹಣ್ಣಾಗ್ಲಿ, ಈಗಲೇ ಹಣ್ಣಾಗ್ಲಿ ಶುರು ಆಯ್ತು ಈ ವರ್ಷ. ಇನ್ನು 4 ಏಪ್ರಿಲ್ ಕೊನೆವರೆಗೆ ಆಗಾಗ ಅಡಿಕೆ ಆರಿಸ್ಲಿಕ್ಕೆ ಹೋಗ್ಬೇಕಾಗ್ತದೆ. ಈ ಕಾಫಿ ಗಿಡ ನಾವು ಬಹಳ ಹತ್ತಿರ ನೆಟ್ರೆ ಅದರೊಳಗೆ ಹೋಗ್ಲಿಕ್ಕೆ ಕಷ್ಟ. ಈಗ ನೀವು ಮಲೆನಾಡು ಭಾಗದಲ್ಲಿ ನೆಟ್ಟಷ್ಟು ಹತ್ತಿರದಲ್ಲಿ ನೆಡ್ಲಿಕ್ಕೆ ಗೊತ್ತಿಲ್ಲ. ಕಾಫಿ ಆಗ್ತದೆ, ಬಟ್ ಅಡಿಕೆ ಉದ್ದೇಶಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ನಾವು ಅಡಿಕೆಯನ್ನು 9x9 ಮಾಡಿದ್ರೆ ಪ್ರತಿ ಗಿಡದ ಮಧ್ಯಕ್ಕೆ ಒಂದೊಂದು ನೆಡ್ಲಿಕ್ಕೆ ಆಗ್ತದೆ. ಈ ಕಾಫಿ ಅಂತರ ರೋಬಸ್ಟಕ್ಕೆ 10x10 ಅಂತ ಹೇಳ್ತಾರೆ. ಓಕೆ, 9x9 ಆದ್ರೂ ತೊಂದರೆ ಇಲ್ಲ. ಅದರಲ್ಲಿ ಈಗ ಸ್ವಲ್ಪ ಕುಬ್ಜ ಜಾತಿದೆಲ್ಲ ಸಿಗ್ತದೆ, ವೆರೈಟಿ ಸ್ವಲ್ಪ ಇದೆ. 9x9 ಅಂತರ ನಮಗೆ ಕಾಫಿಗೆ ಸಾಕಾಗ್ತದೆ. ಅಡಿಕೆ ತೋಟದೊಳಗೆ ಮಾತ್ರ ಅಡಿಕೆ ಉದ್ದೇಶಕ್ಕೆ ಅದು ಆಗ್ಬಾರ್ದು. ಆದ್ರಿಂದ ನಾವು ಸ್ವಲ್ಪ ಅದನ್ನ ಅಂತರವನ್ನು ದೂರ ಮಾಡುದು ಒಳ್ಳೇದು. ಈಗ ಸುಲಭದಲ್ಲಿ ಹೇಳ್ಬೇಕಾದ್ರೆ ನಾವು ಕೊಕ್ಕೋ ನಡುವಾಗ ಅಡಿಕೆ ಒಳಗೆ ನಾವು ಕೊಕ್ಕೋ ನೆಟ್ಟು ಸಾಮಾನ್ಯ ಎಲ್ರಿಗೂ ಗೊತ್ತಿದೆ. ಆ ಕೊಕ್ಕೋ ಎಷ್ಟು ಅಂತರ ಇದೆಯೋ ಆ ರೀತಿ ಅಂತರ ಮಾಡಿದ್ರೆ ಅನುಕೂಲ ಹೆಚ್ಚು. ಮತ್ತೆ ನಮ್ಮ ತೋಟಕ್ಕೆ ಈಗ, ಯಾಕಂದ್ರೆ ಈಗ ನಾವು ಫೈಬರ್ ದೋಟಿಯಲ್ಲಿ ಸ್ಪ್ರೇ ಮಾಡುದು, ಅಡಿಕೆ ಕೊಯ್ಯುದು ಅಂತ ಹೇಳಿದ್ರೆ ಓಡಾಡ್ಲಿಕ್ಕೆ ನಮ್ಗೆ ಹೇಗೆ ಅನುಕೂಲತೆ ಉಂಟೋ ಬೇಕೋ ಆ ತರದ ಡಿಸ್ಟೆನ್ಸ್ ನಾವು ಕಾಫಿಯಲ್ಲಿ ಮೇಂಟೈನ್ ಮಾಡಬೇಕು. ಮರಕ್ಕೆ ಹತ್ತಿ ಅಂತ ಹೇಳಿ ಸ್ವಲ್ಪ ಹತ್ತಿರ ಆಗ್ಬೋದು. ಹಾಗಾಗಿ ಅದರ ಅಂತರವನ್ನು ಆಯಾ ಬೆಳೆಗಾರನೇ ಆಲೋಚನೆ ಮಾಡಿಕೊಳ್ಳುವುದು ಒಳ್ಳೇದು, ಅಂತರ ಸಂಗತಿ. ಇನ್ನು ಅದಕ್ಕೆ ನಾಟಿ ಮಾಡುವಾಗ ಜಾಸ್ತಿ ಅಂದ್ರೆ 1 ಫೀಟ್ ಆಳದ ಗುಂಡಿ ಸಾಕು. 1x1 ಗುಂಡಿ ತೆಗೆದು ಸ್ವಲ್ಪ ಒಂದು 3 ಇಂಚು 4 ಇಂಚು ಮಣ್ಣು ಹಾಕಿ, ಕಾಂಪೋಸ್ಟ್ ಅಂತ ಹಾಕಿ, ಕಾಫಿ ಗಿಡದ ತೊಟ್ಟೆ ಸುಮಾರು ಹೆಚ್ಚಂದ್ರೆ 6 ಇಂಚು ಇರ್ತದೆ. ನೀವು 1 ಫೀಟ್ ಗುಂಡಿ ಮಾಡಿದ್ರೆ 6 ಇಂಚು ಮತ್ತೊಂದು 4 ಇಂಚು ಉಳಿತದೆ. 3 ಇಂಚು ಮೊದಲೇ ಮಣ್ಣು ಹಾಕುದು, ಮತ್ತೆ 6 ಇಂಚು ಅಂದ್ರೆ 3ರಿಂದ 4 ಇಂಚು ಮತ್ತೆ ಮೇಲೆ ಉಳಿತದೆ. ಅದು 1 ವರ್ಷ 2 ವರ್ಷದಲ್ಲಿ ಅದನ್ನು ಗುಂಡಿ ಗೊಬ್ಬರ ಹಾಕಿ ಲೆವೆಲ್ ಆಗ್ತದೆ. ಹಾಗೆ ನಾವು ಗುಂಡಿ 1x1 ಸಾಕಾಗ್ತದೆ. ಅನುಕೂಲ ಇದ್ರೆ, ಈಗ ಮಣ್ಣು ಬಹಳ ಗಟ್ಟಿದೆ ಅಂತ ಹೇಳಿದ್ರೆ ಆಳ ಒಂದೇ ಸಾಲ್ಕು, ಅಗಲವನ್ನು ಬೇಕಾದ್ರೆ ಅಗಲ ಜಾಸ್ತಿ ಮಾಡಿಕೊಳ್ಳಿ. ಅವರವರ ಭೂಮಿಯಲ್ಲಿ ಹೇಗೆ ಅದು ರೈತರಿಗೆ ಗೊತ್ತಿರ್ತದೆ. ಅವನ ಭೂಮಿ ಇದ್ದು ಹೇಗೆ ಉಂಟು ಗೊತ್ತುಂಟು. ಭೂಮಿಗೆ ಅದಕ್ಕೆ ನುಸುಲಿಗೆ ಹೇಗೆ ಬೇಕು ಹಾಗೆ ಅಗಲವನ್ನು ಮಾಡಿಕೊಳ್ಬಹುದು. ಗುಂಡಿ ಹಾಗೆ ನಡುವಾಗ ಸ್ವಲ್ಪ ಕಾಂಪೋಸ್ಟು ಅಥವಾ ಏನಾದ್ರೂ ಅಂತದ್ದು ಹಾಕಿದ್ರೆ ನಮ್ಗೆ ನಮ್ಮ ಅಡಿಕೆ ಬೆಳೆಗಾರರಿಗೆ ಗೊತ್ತುಂಟು. ಅಡಿಕೆ ನೆಡುವಾಗ ಏನು ಹಾಕ್ತೇವೆ ಅದನ್ನು ಮಾಡಿಕೊಂಡ್ರೆ ಆಯ್ತು. ಇನ್ನೊಂದು, ಈ ಅರೇಬಿಕಾ ಅದಾಗೆಲ್ಲ ರೋಬಸ್ಟ ವೈಲ್ಡ್ ವೆರೈಟಿ, ಬಹಳ ಅದಕ್ಕೆ ಒಂದು ಮಾಹಿತಿ ಸಂಗತಿ ಅಂತ ಇಲ್ಲ. ಯಾಕಂದ್ರೆ ನನಗೆ ಬಹಳ ಮಾಹಿತಿ ಇಲ್ಲದೆ ನಟ್ಟವ.
ಆಗ್ತದೆ ಅಂತೇಳಿ. ಈಗ ಅರೇಬಿಕಾ ಮಾಡುವಾಗ ಸ್ವಲ್ಪ ಅದನ್ನು ತಜ್ಞರಲ್ಲಿ ಕೇಳಿಕೊಂಡೆಲ್ಲ ಒಳ್ಳೇದು ಅಂತದ್ದು. ನಮ್ಮ ಈ ಭಾಗದಲ್ಲಿ ರೋಬಸ್ಟ ಚೆನ್ನಾಗಿ ಆಗ್ತದೆ. ಯಾಕಂದ್ರೆ ಈಗ ಕಾಫಿ ಬೋರ್ಡ್ನವರು ಕೂಡ ಸಮುದ್ರ ಮಟ್ಟದಿಂದ ಕನಿಷ್ಠ 750 ಮೀಟರ್ ಎತ್ತರ ಬೇಕು ಅಂತೇಳಿ ಹೇಳ್ತಾರೆ ಅರೇಬಿಕಾ ಮಾಡ್ಲಿಕ್ಕೆ. ನಮ್ಮದು ಸಮುದ್ರ ಮಟ್ಟದಿಂದ ನಾವು ಇಲ್ಲೆಲ್ಲ ಒಂದು 50 ಮೀಟರ್ ಎತ್ತರದಲ್ಲಿ ಇರ್ಬೋದಷ್ಟೇ. ಹಾಗಾಗಿ ನಮಗೆ ಅರೇಬಿಕಾಕ್ಕಿಂತ ರೋಬಸ್ಟವೇ ಒಳ್ಳೆಯದು. ಇನ್ನೊಂದೇನಂತಂದ್ರೆ ಈಗ ಹೊಸತಾಗಿ ರೋಬಸ್ಟ ಬಿಟ್ಟು ಅರೇಬಿಕಾ ನೆಡುವವರು ಇದ್ದಾರೆ. ಇನ್ನು ಎಲ್ಲ ಪ್ರಾಯೋಗಿಕ ಹಂತದಲ್ಲಿದೆಷ್ಟು ಹೊರತು ಅರೇಬಿಕಾ ನೆಟ್ಟು ಸಕ್ಸಸ್ ಆದವರು ಬಹಳ ಕಡಿಮೆ ಇರ್ಬೋದು ಅಂತೇಳಿ ನನ್ನ ಅನಿಸಿಕೆ. ಇನ್ನೊಂದು, ನನ್ನಲ್ಲಿ ಅರೇಬಿಕಾ ಗಿಡ ಒಂದಿಷ್ಟು ಸುರಿಗಿತ್ತು. ಅದಕ್ಕೆ ಸ್ಟಂಬರರು ಬೇರೆ ಬೇರೆ ಕಾಯಿಲೆಗಳು ಜಾಸ್ತಿ. ಅದಕ್ಕೆ ರೋಬಸ್ಟದಂತ ಗಡಸು ಇಲ್ಲ ಅದಕ್ಕೆ. ಸ್ವಲ್ಪ ಅದು ಈಗ ಸಣ್ಣ ಕೇಳ್ಬೇಕಾದ್ರೆ ನಾವು ಈಗ ಅಡಿಕೆಯಲ್ಲಿ ಇಂಟರ್ಸ್ ಮಂಗಳ ಮತ್ತು ಲೋಕಲ್ ಅಡಿಕೆ ಅಂತ ನಾವು ಹೇಳ್ತೇವೆ. ಒಂದು ಸಾಮಾನ್ಯ ಜನರಿಗೆ ಅರ್ಥ ಆಗುವ ವಿಷಯ, ಅದು ಕಂಪೇರ್ ಅಲ್ಲ. ಈ ಮಂಗಳ ಅಡಿಕೆ, ಇಂಟರ್ ಮಂಗಳ ಅಡಿಕೆ ಎಲ್ಲ ಸ್ವಲ್ಪ ಹೆಚ್ಚು ಮೆಹನತ್ತು ಬೇಕು. ಅದೇ ರೀತಿ ಸುಮಾರು ಈ ರೋಬಸ್ಟ ಮತ್ತು ಅರೇಬಿಕಕ್ಕೆ ಕಂಪೇರ್ ಮಾಡಿದ್ರೆ ಹೆಚ್ಚು ಗಮನ ಕೊಟ್ಟರೆ ಅರೇಬಿಕವು ಆದೀತು. ಆದರೆ ಸಮುದ್ರ ಮಟ್ಟದ ಲೆವೆಲ್ನಲ್ಲಿ ನಾವು ಇರುವ ಕಾರಣ ಅದು ಹೇಗಾಗ್ತದೆ ಅಂತ ಹೇಳುವಂಥದ್ದು ಇಲ್ಲ. ಅದರಿಂದ ರೋಬಸ್ಟ ಈಗ ಸಕ್ಸಸ್ ಆಗಿದೆ. ರೋಬಸ್ಟ ಒಳ್ಳೆ. ಇನ್ನೊಂದು, ನಾಟಿ ಮಾಡುವ ಮೊದಲು ನಾವು ಭೂಮಿ ತುಂಬ ನೆರಳಿದ್ದ ಜಾಗೆಗೆ ರೋಬಸ್ಟ ಆಗುದಿಲ್ಲ. ಸ್ವಲ್ಪ ಬಿಸಿಲು ಬೇಕು ಅದಕ್ಕೆ. ತುಂಬ ನೆರಳು, ನಾನು ಇನ್ನೊಂದು ಕಡೆ ಒಂದು 1000 ಅಡಿಕೆ ಗಿಡ ಮಂಗಳದ ಎಡೆಯಲ್ಲಿ ಗಿಡ ನೆಟ್ಟಿದ್ದೇನೆ ರೋಬಸ್ಟ. ಅದು ಗಿಡ ಚೆನ್ನಾಗಿ ಬರ್ತಾ ಇಲ್ಲ. ಹಾಗಾಗಿ ಸುಮಾರು ಈ ನಮ್ಮ ಈ ಎಷ್ಟಿದೆ ಅದು ಸ್ವಲ್ಪ ಮರ, ಈಗ ಅಡಿಕೆ ಮರ ಒಂದು ನೆಟ್ಟು ಒಂದು 15 ವರ್ಷ 20 ವರ್ಷ ಆದ ನಂತರ ಆ ತೋಟದಲ್ಲಿ ಒಳ್ಳೇದು. ಹೊಸ ಗಿಡ ನೆಟ್ಟ ಕೂಡಲೇ ಓಪನ್ ಆಗ್ಬೇಕು ಅದಕ್ಕೆ. ಹಾಗಾಗಿ ನೀವು ಈಗಲೇ ನೆಡ್ತೀರಿ ಗಿಡ ನೆಟ್ಟು, ಅಡಿಕೆ ಗಿಡ ನೆಟ್ಟು ಒಂದು 10 ವರ್ಷ ಆಯ್ತಷ್ಟೇ ಅಂತ ಹೇಳಿ ಆದ್ರೆ ರೋಬಸ್ಟ ನೆಡಬೇಡಿ, ಅರೇಬಿಕಾಕ್ಕೆ ನೆಡುದು ಒಳ್ಳೇದು. ಅರೇಬಿಕಾ ಹೇಗಾಗ್ತದೆ ಅಂತ ಹೇಳೋ ಬಗ್ಗೆ ಗೊತ್ತಿಲ್ಲ, ಬಟ್ ರೋಬಸ್ಟ ನೆಡುದೇ ಬೇಡ. ನೆರಳಿಗೆ ರೋಬಸ್ಟ ಆಗುದಿಲ್ಲ. ನೆಟ್ಟು ಅದಕ್ಕೆ ಒಂದು ಸ್ವಲ್ಪ ಆಧಾರಕ್ಕೆ, ಅದು ಗಿಡ ನೆಟ್ಟಾದ್ಮೇಲೆ ಆಧಾರಕ್ಕೊಂದು ಕಡ್ಡಿ ಕಟ್ಟಿ ಕೊಟ್ಟು ಅದೆಲ್ಲ ಬೆಳಗ್ತದೆ, ಗಾಳಿಗೆಲ್ಲ ಆ ಥರ ಮಾಡಿದ್ರೆ ಮತ್ತೆ ಅದು ಬೆಳೀತದೆ, ಏನು ತೊಂದರೆ ಇಲ್ಲ ಅದಕ್ಕೆ. ನಾನಿಲ್ಲಿ ಗೊಬ್ಬರ ಅಂತ ಹೇಳಿದ್ರೆ ಅಡಿಕೆಗೆ ಏನ್ ಹಾಕ್ತೇನೆ ಅದನ್ನೇ ಸ್ವಲ್ಪ ಕಡಿಮೆ ಹಾಕುದು. ಒಂದು ವರ್ಷ ನಾವು ಕೋಳಿ ಗೊಬ್ಬರ ಹಾಕುವುದು, ಕುರಿ ಗೊಬ್ಬರ ಹಾಕುವುದು, ಕಾಂಪೋಸ್ಟ್ ಹಾಕುವುದು, ಮೀನು ಗೊಬ್ಬರ ಬೇರೆ ಬೇರೆ ಹಾಕ್ತೇನೆ ನಾನು. ಪ್ರತ್ಯೇಕ ಅಂತ ಹೇಳುವಂತದ್ದು ಏನು ನಾನು ಹಾಕ್ಲಿಲ್ಲ. ಅಡಿಕೆ ಮರಕ್ಕೆ ಏನು ಗೊಬ್ಬರ ಹಾಕ್ತದೆ ಅದನ್ನೇ ಇದಕ್ಕೂ ಹಾಕುದು. ಅದೇ ಟೈಮಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣ, ಕಡಿಮೆಯಲ್ಲಿ ಹಾಕುವಂತದ್ದು. ರಾಸಾಯನಿಕ ಗೊಬ್ಬರ ಕೂಡ ನಾನು ಪೊಟ್ಯಾಶ್ ಎಲ್ಲ ಬಳಸ್ತೇನೆ. ಅಡಿಕೆ ಮರಕ್ಕೆ ಎಂತ ಹಾಕ್ತೇನೋ ಅದನ್ನ ಸ್ವಲ್ಪ ಅದಕ್ಕೆ ಹೋಗ್ತದೆ. ಹಾಗಾಗಿ ಗೊಬ್ಬರದಕ್ಕೆ ಆ ತರ ಆಯ್ತು. ಮತ್ತೆ ಸ್ಪ್ರೇಗೆ ಏನಿಲ್ಲ. ಈಗ ನಾವು ಇಷ್ಟುವರೆಗೆ ಕಾಫಿಗೆ ಅಂತೇಳಿ ಪ್ರತ್ಯೇಕ ಏನು ಸ್ಪ್ರೇ ಮಾಡಲಿಲ್ಲ ನಾವು. ಇದಕ್ಕೆ ಕೊಳೆ ರೋಗಕ್ಕೆ ಮದ್ದು ಮೈಲ್ತುತ್ತು ಬೋರ್ಡೋ ಬಿಡುವಾಗ್ಲೇ ಆ ಮರದಿಂದ ಇದಕ್ಕೆ ಹನಿ ಬೀಳ್ತದೆ, ಅದೇ ಸಾಕಾಗ್ತದೆ. ಮತ್ತಿನ್ನು ಬೇಕಾದಾಗ ಬೋರ್ಡೋ ಬೇಕಾದಿತ್ತೆ, ನಾನು ಇಷ್ಟವರೆಗೆ ಬಿಡ್ಲಿಲ್ಲ. ವಿಶೇಷವಾಗಿ ಏನಾದ್ರೂ ಅದಕ್ಕೆ ರೋಗಗಳು ಬಾಧಿಸ್ತದೆ? ಇಷ್ಟವರೆಗೆ ನನಗೇನು ಬರ್ಲಿಲ್ಲ, ರೋಬಸ್ಟಕ್ಕೆ ಏನು ಬರ್ಲಿಲ್ಲ, ನನಗೇನು ಬರ್ಲಿಲ್ಲ, ರೋಗ ಬರ್ಲಿಲ್ಲ. ಕೀಟಗಳ ಬಾಧೆ ಇಲ್ಲ, ಏನಿರ್ಲಿಲ್ಲ. ಒಂದು ಸಲ ಏನೋ ಸ್ವಲ್ಪ ಒಂದು ಬಿಳಿ ಬಿಳಿ ಬಂತು ಒಂದು, ಈ ಪೆಪ್ಪರ್ಗೆ ಬಿಡುವಾಗ ಒಮ್ಮೆ ಅದಕ್ಕೆ ಒಂದು 2 ಗಿಡದಲ್ಲಿ ಅದಕ್ಕೆ ಬಿಟ್ಟದಷ್ಟೇ. ಇಷ್ಟವರೆಗೆ ಸಮಸ್ಯೆ ಬರ್ಲಿಲ್ಲ ಸರ್ ನನಗೆ. ಹಾಗೆ ನಿರ್ವಹಣೆ ಬಹಳ ಕಡಿಮೆ, ಬಹಳ ಸುಲಭ. ಯಾರು ಹೆದರ್ಬೇಕಾಗಿಲ್ಲ. ಯಾಕಂದ್ರೆ ನನ್ನ ತೋಟ ನೋಡಿ ಗೊತ್ತ, ನಿರ್ವಹಣೆ ಏನು ಅದಕ್ಕೇನು ಮೆಹನತ್ತು ಮಾಡ್ಲಿಲ್ಲ. ಒಂದೇನಂತಂದ್ರೆ ನಾವು ಅದಕ್ಕೆ 4 ಫೀಟೋ 4.25 ಫೀಟೋ ನಮ್ಗೆ ಅನುಕೂಲ. ಯಾಕಂದ್ರೆ ನಮ್ಮ ಎದೆ ಮಟ್ಟದಿಂದ ಎತ್ತರ ಬರಬಾರ್ದು ಗಿಡ. ಅದನ್ನು ಒಂದು 4 ಫೀಟು 4.25 ಫೀಟ್ ಎತ್ತರ ಬರೋದು ತುದಿ ಚುಟ್ಬೇಕು ನಾವು. ಅದು ಯಾವ ಸಮಯದಲ್ಲಿ ಸರ್? ಅದು ಗಿಡ ಎಷ್ಟೆತ್ತ 4.25 ಫೀಟ್ ಎತ್ತರ ಗಿಡ ಬಂದ ಕೂಡ್ಲೆ ತುದಿ ಚುಟ್ಬೇಕು. 4ರಿಂದ 4.25 ಫೀಟ್ ತುದಿ ಚುಟ್ಟಿದ್ರೆ ಅದು ಅಡ್ಡ ಬರ್ತದೆ. ಅದು ಇದೆಲ್ಲವೂ ಈಗ ನಾವು ಗಿಡ ನೆಟ್ಟು 7-8 ತಿಂಗಳು ಒಳ್ಳೆ ಸಾಕಣೆ ಮಾಡಿದ್ರೆ 7-8 ತಿಂಗಳಿನಲ್ಲಿ 9 ತಿಂಗಳಿನಲ್ಲಿ ಅಷ್ಟೆತ್ತರ ಬರ್ತದೆ. ಆಗ ತುದಿ ಚಿವುಟಿದ್ರೆ ಆಯ್ತು. ಮತ್ತಿನ ನಾವು ಕೊಂಬೆ, ಕಂಬಗೆಲ್ಲು, ರೆಕ್ಕೆಗೆಲ್ಲುಗಳನ್ನೆಲ್ಲ ತೆಗಿಲಿಕ್ಕೆ ಉಂಟು. ಅದೆಲ್ಲ 2 ವರ್ಷ ಕಳೆದ ನಂತರ ಅದನ್ನೆಲ್ಲ ಬೇಕಾದ. ಈಗಲೇ ದೊಡ್ಡ ತಲೆಬಿಸಿ ಮಾಡ್ಬೇಕಂತಿಲ್ಲ. ಈಗ ಗಿಡ ನೆಡುವ, ನಾವೆಲ್ಲರೂ ಗಿಡ ನೆಡುವ, ಅದು 4 ಫೀಟೋ 4.25 ಫೀಟ್ ಎತ್ತರ ಬರೋ ತುದಿ ಚಿವುಟುವ. ಮತ್ತೆ ಬೇಕಾದೆಲ್ಲವೂ 1 ವರ್ಷ 1.5 ವರ್ಷ ಕಳೆದ ನಂತರ. ಆಗ ನಾವು ಒಂದಷ್ಟು ತೋಟಗಳಿಗೆ ಹೋಗಿ ಅಭ್ಯಾಸ ಮಾಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ನಾವು ಒಮ್ಮೆಲೆ ನಾವು ಇಡೀ ಅದರ ಪೂರ್ತಿ ಆಲೋಚನೆ ಮಾಡಿ ತಲೆಬಿಸಿಯ ಒಯ್ಯಬಾರ್ದು. ಹಾಗಾಗಿ ಕಷ್ಟ ತಲೆಬಿಸಿಯ ಒಯ್ಯೋ ಸಂಗತಿಯೇ ಇಲ್ಲ. ಗಿಡ ನೆಡುವ, ಎಲ್ಲರೂ ನಾವು ಗಿಡ ನೆಡುವ. ಈಗ ಗಿಡ ನೆಡುವ 4.25 ಫೀಟ್ ಎತ್ತರ ಬರೋ ತುದಿ ಚಿವುಟುವ, ಮತ್ತೆ ನೋಡುವ ಹೇಗಂತೇಳಿ. ಪುತ್ತೂರಿನ ಗ್ರಾಮಜನ್ಯ ರೈತ ಉತ್ಪಾದಕ ಸಂಸ್ಥೆ 2020ರಲ್ಲಿ ಪ್ರಾರಂಭವಾದ ಗುಣಮಟ್ಟದ ಬೆಳೆ ಪ್ರಕ್ರಿಯೆ, ಮೌಲ್ಯವರ್ಧಿತ ಉತ್ಪನ್ನಗಳ ನಿರ್ಮಾಣ ಮತ್ತು ಸಮರ್ಪಕ ಮಾರುಕಟ್ಟೆ ಸಂಪರ್ಕದ ಮೂಲಕ ರೈತರಿಗೆ ಹೂಡಿಕೆ ಮತ್ತು ಆದಾಯ ಹೆಚ್ಚಿಸಲು ಸ್ಥಳೀಯವಾಗಿ ವ್ಯವಸ್ಥಿತವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ.
ಕೇಂದ್ರ ಸರ್ಕಾರದ ಅನುದಾನದೊಂದಿಗೆ ಲ್ಯಾಬ್ ಹಾಗೂ ಶೀತಲೀಕರಣ ಕೊಠಡಿಗಳನ್ನು ನಮ್ಮ ಪುತ್ತೂರಿನಲ್ಲಿ ನಿರ್ಮಿಸಿದ್ದು ರಫ್ತಿಗೆ ಯೋಗ್ಯ ಉತ್ಪನ್ನಗಳನ್ನು ಪರಿಚಯಿಸುತ್ತಿದೆ. ಬಿದಿರು ಕೃಷಿ ಗ್ರಾಮಜನ್ಯದ ಯೋಜನೆಯ ಭಾಗವಾಗಿದೆ. ಗ್ರಾಮಜನ್ಯದ ಅಭಿವೃದ್ಧಿಯ ಬೆಳಕನ್ನು ಪಸರಿಸುವ ಸಾಮಾನ್ಯವಾಗಿ ಎಷ್ಟು ಗಿಡ ನೆಟ್ಟ ನಂತರ ಎಷ್ಟು ವರ್ಷಗಳಲ್ಲಿ ಸರ್ ಫಸಲು ಆರಂಭ ಆಗುವಂಥದ್ದು? ಚೆನ್ನಾಗಿ ನೆಟ್ಟರೆ ಮರು ವರ್ಷವೇ ಬರ್ತದೆ, ಮರು ವರ್ಷ ಬಡಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಗಿಡ ಅಷ್ಟು ಚೆನ್ನಾಗಿದ್ರೆ ಮಾಡ್ಬೋದು ಸರ್. ಈಗ ಪೋಷಕಾಂಶಗಳನ್ನ ಸ್ಪ್ರೇ ಮಾಡ್ತಾ ಇದ್ರೆ ಅದು ಯಾವುದೇ ಗಿಡ, ನೀವು ಮಾವಿನ ಗಿಡ ಆಗಲಿ, ಅದು ಸೂರ್ಯನ ವರ್ಷ ಹೂ ಬಂದದ್ದನ್ನು ಚಿವುಟ್ಬೇಕು ಅಂತ ಹೇಳ್ತಾರೆ. ಹಾಗೆ ಕಾಫಿಯನ್ನು 2ನೇ ವರ್ಷವೇ ಫಸಲು ಇಡ್ಬೋದು ನಾವು. ಅದಕ್ಕೆ ಸ್ವಲ್ಪ ಹೆಚ್ಚು ಮೈಕ್ರೋನ್ಯೂಟ್ರಿಯೆಂಟ್ಗಳು, ಗೊಬ್ಬರಗಳನ್ನು ಹೆಚ್ಚು ಕೊಟ್ರೆ 2ನೇ ವರ್ಷದಲ್ಲಿ ಇಳ್ಡು ಬರ್ತದೆ. 3ನೇ ವರ್ಷ ಸರಿಯಾಗಿ ಬರ್ತದೆ, ಏನು ತೊಂದರೆ ಇಲ್ಲ. ಸರ್, ಈಗ ನಾನು ನೋಡಿದ ರೀತಿಯಲ್ಲಿ ಈಗ ಕಾಯಿ ಇದೆ, ಈ ಸಮಯದಲ್ಲಿ ಈಗ ಕಾಯಿ ಇರುವಂಥದ್ದು, ಆದ್ರೆ ಮಧ್ಯದಲ್ಲಿ ಒಂದಷ್ಟು ಹಣ್ಣುಗಳು ಕಾಣ್ತಾ ಇದೆ. പക്ഷെ ಇದು ನಿಮಗೆ ಹಾರ್ವೆಸ್ಟಿಂಗ್ ಏನಾದ್ರು ಸಮಸ್ಯೆ ಆಗಲ್ವಾ ಇದು? ಅದು ಸರ್, ಅದಕ್ಕೆ ಈ ಕಾಫಿಯಲ್ಲಿ ನೀರಾವರಿ ವ್ಯವಸ್ಥೆ ಸರ್. ನೋಡಿ ಇಲ್ಲೊಂದು, ಈಗ ಅಲ್ಲಿ ನೋಡಿ ಇದೆಲ್ಲ ಹಣ್ಣಾಯ್ತು. ಇದು ನೋಡಿ, ಇದು ಹಣ್ಣಾಯ್ತು. ಈಗ ಹಾರ್ವೆಸ್ಟ್ ಮಾಡ್ಬೇಕು ಇದನ್ನು. ನೋಡಿ, ಇದು ಹಾರ್ವೆಸ್ಟ್ ಮಾಡಿದ್ದು ಅಲ್ಲಿ ಒಣಗಿ ಹೋಯ್ತಿದ್. ಇದನ್ನು ಕೊಯ್ದಿದ್ದು ವೇಸ್ಟ್ ಆಯ್ತು. ಇದು ಯಾಕೆ ಆಗ್ತದೆ ಅಂತ ಹೇಳಿದ್ರೆ, ಇದಕ್ಕೆ ಕಾಫಿಗೆ ನೀರಾವರಿ ಕೊಡುವ ಸ್ಟ್ರೆಸ್. ಈಗ ಡಿಸೆಂಬರ್ ವರೆಗೆ ನೀರು ಕೊಡಬಾರ್ದು ಸರ್. ಇದಕ್ಕೆ ಡಿಸೆಂಬರ್ ಕಳೆದ ನಂತರ ಜನವರಿಯಲ್ಲಿ ನೀರು ಕೊಡಬೇಕು. ಆದ್ರೆ ನಮಗೆ ಅಡಿಕೆಗೆ ಆಗುವಾಗ ನಾವು ಇನ್ನೀಗ ಅಡಿಕೆಗೆ ಮೊದಲೇ ಕೊಡ್ಬೇಕು. ನಾವೀಗ ಮಳೆ ಹೋಯ್ತಂದ್ರೆ ಇನ್ನು 10 ದಿವಸದಲ್ಲಿ ಸ್ಪ್ರಿಂಕ್ಲರ್ ಹಾರ್ತದೆ. ಇದೇನಂತ ಹೇಳಿದ್ರೆ, ಸ್ಪ್ರಿಂಕ್ಲರ್ ಹಾರಿದ ಕೂಡಲೇ ಅಕ್ಟೋಬರ್ನಲ್ಲಿ, ನವೆಂಬರ್ನಲ್ಲಿ ಹೂ ಬರಲಿಕ್ಕೆ ಶುರು ಆಗ್ತದೆ. ಇದು ಅಕಾಲಿಕವಾಗಿ ಹೂ ಬಂದ ಕೂಡಲೇ ಅಕಾಲಿಕವಾಗಿ ನೋಡಿ, ಇದು 2 ತಿಂಗಳು. ಈಗ ಇಲ್ಲಂತಂದ್ರೆ ಕಾಫಿ ನಾವು ಇನ್ನೊಂದು ನವೆಂಬರ್ ನಂತರ, ಅಕ್ಟೋಬರ್ ನಂತರ ಹಾರ್ವೆಸ್ಟ್ ಮಾಡ್ಬೇಕಾದ್ದು. ಇದು ಬೇಗ ಹೂ ಬಂದ ಕಾರಣ ಇದು ಬೇಗ ಹಣ್ಣಾಯ್ತು, ಕಾಯಿ ಆಯ್ತು. ಇದು ಆ ನಂತರ ಬಂದ ಹೂ ಆ ನಂತರ ಆಯ್ತು. ಹಾಗಾಗಿ ನಮ್ಗೆ ಸ್ಪ್ರಿಂಕ್ಲರ್ ಇರುವ ತೋಟದಲ್ಲಿ ಇದೊಂದು ಸ್ವಲ್ಪ ಸಮಸ್ಯೆ. ಅರೆ, ಈಗ 200 ರೂಪಾಯಿ, 250 ರೂಪಾಯಿ, 200 ರೂಪಾಯಿನ ಮೇಲೆ ಇದ್ದಾಗ 4-5 ಸಲ ಹಾರ್ವೆಸ್ಟ್, ಅಲ್ಲ 4-5 ಸಲ ಹಾರ್ವೆಸ್ಟ್ ಮಾಡ್ಬೋದು. ಈ 70 ರೂಪಾಯಿ ಎಲ್ಲ ಇದ್ರೆ 20 ಇರುವ ಕಾಲದಲ್ಲಿ ಇಂಥದ್ದನ್ನು ನಾನು ಕೊಯ್ತಾ ಇರ್ಲಿಲ್ಲ, ಬಿಡ್ತದ್ದೆ. ಯಾಕಂದ್ರೆ ಇದನ್ನು ಕೊಯ್ದಾಗ ಇದು ಈಗ ಇವತ್ತಿಗೆ ಎಲ್ಲ ಕೊಯ್ದ್ರೆ ಒಂದು 10 ಕಿಲೋ ಸಿಗ್ಬೋದು ನನಗೆ. ಈ 10 ಕಿಲೋವನ್ನು ಒಣಗಿಸ್ಲಿಕ್ಕೆ ಎಲ್ಲ ರಗಳೆ ಒಯ್ಯೋಟು ಅಂತೇಳಿ ಸಂಗತಿ, ಲೇಬರ್ ಚಾರ್ಜ್ ಎಲ್ಲ ಆಗ್ತದೆ. ಹಾಗಾಗಿ ಸ್ಪ್ರಿಂಕ್ಲರ್ನಲ್ಲಿ ನಾವು ಅದನ್ನೊಂದು ಸ್ವಲ್ಪ ನೋಡಿಕೊಳ್ಬೇಕಾಗ್ತದೆ ಸರ್. ಬೇರೆ ಯಾವ್ದು ನೀರಾವರಿ ಸೂಕ್ತ? ಈಗ ಡ್ರಿಪ್ ತೋಟದವರಿಗೆ ಭಾರಿ ಒಳ್ಳೇದು ಕಾಫಿ. ಈಗ ಸ್ಪ್ರಿಂಕ್ಲರ್ ತೋಟದವರಿಗಿಂತ ಡ್ರಿಪ್ ತೋಟ ಇದ್ದವರಿಗೆ ಬಹಳ ಅನುಕೂಲ. ಇದಂದ್ರೆ ನಾನು ಇನ್ನೊಂದು ಹೇಳ್ಬೇಕಂತಂದ್ರೆ, ಈ ಹೂ ಬರ್ತದೆ, ಹೂ ಬಂದು 4 ದಿವಸ ಅದಕ್ಕೆ ನೀರು ಹಾಕಬಾರ್ದು. ನೀರು ಹಾಕಿದ್ರೆ ಈ ಸ್ಪ್ರಿಂಕ್ಲರ್ ಹತ್ರ ನೀರಿದ್ರೆ ಫೋರ್ಸ್ ಅಲ್ಲಿ ಬರುವಾಗ ಅದರ ಹೂ ಬಿದ್ದು ಹೋಗ್ತದೆ. ಪರಾಗಸ್ಪರ್ಶ ಆಗುವ ಮೊದಲೇ ಹೂ ಕೆಳಗೆ ಬೀಳ್ತದೆ ಫೋರ್ಸಿಗೆ. ಹಾಗಾಗಿ ಅಲ್ಲಿ ಅದು ಕಾಯಿಯೇ ಬರುವುದಿಲ್ಲ. ನಾವು 4 ದಿವಸ 5 ದಿವಸ ಸ್ವಲ್ಪ ಜಾಗ್ರತೆ ಮಾಡಿಕೊಂಡು ಆ ಭಾಗದಲ್ಲಿ, ಈಗ ಈ ಗಿಡ ಹೂ ಬಂತ ಇಟ್ಕೊಳ್ಳುವ, ಹೂ ಬಂದಾಗ ಇದಕ್ಕೊಂದು 4 ದಿವಸ ನೀರು ಹಾಕಬಾರ್ದು. ಅದಕ್ಕೆ ಸ್ವಲ್ಪ ಆ ಭಾಗದ ಸ್ಪ್ರಿಂಕ್ಲರ್ ಅನ್ನು ತೆಗೆದಿಟ್ರೆ ಆಗ್ತದೆ. ಆ ತರ ಸ್ವಲ್ಪ ನೋಡಿದ್ರು ನಮಗೆ ಸುಧಾರಿಸ್ಲಿಕ್ಕೆ ಆಗ್ತದೆ. ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಅದನ್ನು ಸ್ವಲ್ಪ ಗಮನಿಸಿದ್ರೆ ಸಮಸ್ಯೆ ಇಲ್ಲ. ಇಲ್ಲಂತಂದ್ರೆ ಅದೊಂದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಸರ್. ಅದಕ್ಕೆ ಆದ್ರೂ ತೊಂದರೆ ಇಲ್ಲ. ಅಡಿಕೆ ತೋಟದಲ್ಲಿ ಅದೀಗ ನೀವು ಅಡಿಕೆ ತೋಟಕ್ಕೆ ಹೇಗೆ ನೀರಾವರಿ ವ್ಯವಸ್ಥೆ ಮಾಡ್ತಾರೆ ಅದೇ ರೀತಿ ಅಂತ ಹೇಳ್ತೀರಿ. ಡ್ರಿಪ್ ಆದ್ರೆ ಡ್ರಿಪ್, ಸ್ಪ್ರಿಂಕ್ಲರ್. ಈಗ ನೀವು ಸಪರೇಟ್ ಆಗಿ ಒಂದು ಗುಡ್ಡದಲ್ಲಿ ಕೂಡ ನೀವು ಹಾಕಿಕೊಂಡಿದ್ರಿ ಒಂದಷ್ಟು ಗಿಡಗಳನ್ನು, ಕಾಡು ಮರಗಳ ಮಧ್ಯದಲ್ಲಿ. പക്ഷെ ಅಲ್ಲಿ ನೀರಾವರಿ ವ್ಯವಸ್ಥೆ ಹೇಗೆ? ನಾನು ಅದಕ್ಕೆ ಅಲ್ಲಿ ಸ್ಪ್ರಿಂಕ್ಲರ್ ಮಾಡಿರ್ತೀನಿ ಸರ್. ಯಾಕಂದ್ರೆ ಗುಡ್ಡದಲ್ಲಿ ಕಾಡು ಮರಕ್ಕೆ ಹಾಕಿಂತ ಅಡಿಕೆ ಆಗಲ್ಲ. ಅದಕ್ಕೆ ನಾನು ನೆಕ್ಸ್ಟ್ ಡಿಸೆಂಬರ್ ವರೆಗೆ ಅಥವಾ ಜನವರಿ ವರೆಗೆ ನೀರು ಹಾಕುದಿಲ್ಲ. ನಾನು ಅದಕ್ಕೆ ಅವಶ್ಯಕತೆ ಇಲ್ಲ. ಈಗ ಅಲ್ಲಿ ಕಾಡು ಮರಕ್ಕೆ ಪೆಪ್ಪರ್ ನೆಟ್ಟದ್ದು, ಮಧ್ಯದಲ್ಲಿ ಕಾಫಿ ಹಾಕಿದ್ದು. ಈಗ ಪೆಪ್ಪರಿಗೂ ಸಹ ನಾನು ಡಿಸೆಂಬರ್ ವರೆಗೆ ನೀರು ಹಾಕಿದ್ರೆ ಏನು ಸಮಸ್ಯೆ ಆಗುದಿಲ್ಲ. ಆ ತರದಲ್ಲಿ ಡಿಸೆಂಬರ್ ನಂತರ ಅದಕ್ಕೆ ನೀರಾವರಿ ಮಾಡಿ ಯಾವಾಗ ಬೇಕೋ ಅಷ್ಟಕ್ಕೆ ನೀರು ನಿಲ್ಲಿಸಿ, ಹೂ ಬಂದ ಟೈಮಲ್ಲಿ ಈಗ ನೀರಾವರಿ ಮಾಡಿದ ಕೂಡಲೇ ಒಂದು ಸ್ವಲ್ಪ ದಿವಸ, 15 ದಿವಸ ಒಳಗೆ ಹೂ ಬರ್ತದೆ. ಮತ್ತೆ ಮಧ್ಯದಲ್ಲಿ ಒಂದು 4-5 ದಿವಸ ನೀರು ಹಾಕಬಾರ್ದು. ನನಗೆ ಅನುಕೂಲತೆ ಅದಿದೆ. ಅಲ್ಲಿ ಅಡಿಕೆ ಇಲ್ಲದ ಕಾರಣ ನೀರಾವರಿಗೆ ಸಮಸ್ಯೆ ಆಗುದಿಲ್ಲ. ಅಡಿಕೆಯಲ್ಲಿ ಮಾತ್ರ ಇದೊಂದು ಸಮಸ್ಯೆ ಇದೆ. ಈಗ ಇದೇ ನೀವು ಬಯಲುಸೀಮೆಯಲ್ಲಿ ಅಥವಾ ಮಲೆನಾಡಿನಲ್ಲಿ ಅಡಿಕೆ ಮಧ್ಯೆಯಲ್ಲಿ ಕಾಫಿ ಚೆನ್ನಾಗಿ ಆಗ್ತದೆ. ಯಾಕಂತ ಹೇಳಿದ್ರೆ ಅವರಿಗೆ ಅಲ್ಲಿಯ ಮಣ್ಣೇ ಆ ತರದ್ದು. ಯಾಕಂದ್ರೆ ಅಲ್ಲಿ ನೀರು ಮಧ್ಯದಲ್ಲಿ ನೀವು ಒಂದು 15 ದಿವಸ 20 ದಿವಸ ನೀರು ಹಾಕದಿದ್ರು ಆ ಮಣ್ಣಲ್ಲಿ ತೇವಾಂಶ ಇದೆ. ನಮ್ಮ ಭಾಗದಲ್ಲಿ ನೀರು ಹಾಕಿ 1 ವಾರ ಕಳಿಬೇಕಾದ್ರೆ ಡ್ರೈ ಆಗಿ ಆಯ್ತು. ಹಾಗೆ ಅಲ್ಲಿ ಅವರಿಗೆ ಅಡಿಕೆ ತೋಟದೊಳಗೆ ಕಾಫಿ ಸಕ್ಸಸ್ ಆದಷ್ಟು, ಸ್ಪ್ರಿಂಕ್ಲರ್ ತೋಟ ಇದ್ದಿದ್ರು ಕೂಡ ಸಕ್ಸಸ್ ಆದಷ್ಟು ನಮಗೆ ಸ್ಪ್ರಿಂಕ್ಲರ್ ನಲ್ಲಿ ಕಾಫಿಗೆ ಸ್ವಲ್ಪ ಒಂದು ಸಮಸ್ಯೆ ಇದೆ. ಹಾಗಾಗಿ ಹೊಸದಾಗಿ ಮಾಡುವವರು, ಈಗ ನಮಗೆ ಆಲ್ರೆಡಿ ಸ್ಪ್ರಿಂಕ್ಲರ್ ವ್ಯವಸ್ಥೆ ಇದೆ, ಇದನ್ನು ಇನ್ನು ಡ್ರಿಪ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟದಾಯಕ ಇದೆ. ಹೊಸದಾಗಿ ಮಾಡುವವರು ಡ್ರಿಪ್ ಮಾಡಿದ್ರೆ ಅನುಕೂಲ ಸರ್.
ಸರ್, ಸಾಮಾನ್ಯವಾಗಿ ಒಂದು ಕಾಫಿ ಗಿಡದಲ್ಲಿ ಹೇಳುವುದಾದ್ರೆ ಎಷ್ಟು ತಾವು ಉತ್ಪತ್ತಿಯನ್ನು ಮಾಡಬಹುದು ಅಂತ? ನೋಡಿ, ಈ ಗಿಡದಲ್ಲಿ ಸುಮಾರು ಒಂದು 4 ಕಿಲೋ ಒಣಗಿ ಆಗುವ 4 ರಿಂದ 5 ಕಿಲೋ ಸಿಗ್ಬೋದು ಸರ್. ಈಗ ಈ ಗಿಡ ಚೆನ್ನಾಗಿಲ್ಲ, ಇನ್ನೂ ಇದು ಚೆನ್ನಾಗಿ ಬರ್ತಿದ್ರೆ ಸಾಮಾನ್ಯವಾಗಿ ಇದರಿಂದ 7 ಕಿಲೋವರೆಗೆ ನಮ್ಮ ದಕ್ಷಿಣ ಕನ್ನಡ ತೆಗಿಬೋದು. ಈಗ ನಿಮ್ಮ ಮಲೆನಾಡಿನಲ್ಲಿ ಜಾಸ್ತಿ ತೆಗಿತಾರೆ. ಇದರಲ್ಲೊಂದು ಅದೇ ಅಂತ ಎವರೇಜ್ ನಾನು ಹೇಳ್ತಿದ್ರೆ ಚೆನ್ನಾಗಿ ನೋಡಿದ್ರೆ 5 ಕಿಲೋ ಆರಾಮದಲ್ಲಿ ತೆಗಿಲಿಕ್ಕೆ ಆಗ್ತದೆ. ಆರಾಮದಲ್ಲಿ ತೆಗಿಬೋದು. ಸಾಮಾನ್ಯ ಇದರಲ್ಲಿ ಒಳ್ಳೆ ನೀವು ಗೊಬ್ಬರ ಎಲ್ಲ ಹಾಕಿದ್ರೆ ಜಾಸ್ತಿ ಸಿಗ್ಬೋದು. ಕನಿಷ್ಠ ಲೆಕ್ಕಾಚಾರ ನಾವು ಮಾಡಿಕೊಂಡ್ರು ಕೂಡ 5 ಕಿಲೋವನ್ನು ಇವತ್ತು ಮಾಡುವಂತ ನಿರೀಕ್ಷೆ. ಯಾಕಂದ್ರೆ ತುಂಬಾ ದೊಡ್ಡ ನಿರೀಕ್ಷೆಯಲ್ಲಿ ನಾವು ಯಾವಾಗಲೂ ಕೃಷಿಕರು ಇರಬಾರ್ದು. ಯಾಕಂದ್ರೆ ಆಗ ನಮಗೆ ಸೋತು ಹೋಗ್ತದೆ, ಬೇಸರ ಆಗ್ತದೆ. ನಾವು ಕನಿಷ್ಠ ಒಂದು ಗಿಡದಲ್ಲಿ 5 ಕಿಲೋ ಅಂತ ಲೆಕ್ಕ ಮಾಡುವ. ಇವತ್ತಿನ ರೇಟಲ್ಲಿ 220 230 ರೂಪಾಯಿ ಇದೆ. 200 ರೂಪಾಯಿ ಅಂತ ಲೆಕ್ಕ ಮಾಡಿದ್ರು ಒಂದು ಗಿಡದಲ್ಲಿ 1,000 ರೂಪಾಯಿ ಸಿಗ್ತದೆ ನಮಗೆ. ಹಾಗೆ ಆ ತರದ ಒಂದು ಲೆಕ್ಕಾಚಾರ ಮಾಡಿಕೊಂಡು ನಾವು ಮಾಡಿದ್ರೆ ಬೇಸರ ಆಗ್ಲಿಕ್ಕಿಲ್ಲ, ಏನು ತಲೆಬಿಸಿ ಆಗುದಿಲ್ಲ ಅಂತ ಹೇಳಿ ಹಾಕ್ತಾರ. ಈಗ ಅಡಿಕೆಯಲ್ಲಿ ಆದ್ರೆ ಅಡಿಕೆ ಒಂದಷ್ಟು ಅದರಲ್ಲಿ ಕರಿಗೋಟು, ಪಟೋರ, ಆ ತರ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಬಟ್ ಇದರಲ್ಲಿ ಏನಾದ್ರೂ ಆತರ ಗ್ರೇಡೇಷನ್ ಮಾಡುವಂತದ್ದು ಇದೆಯಾ? ಇಲ್ಲ ಸರ್, ಇಲ್ಲ. ಈಗ ಇದನ್ನು ಹಣ್ಣಾದನ್ನು ಕೊಯ್ದ ಕೂಡ್ಲೆ ಒಣಗಿಸುದು. ಒಣಗಿಸಿ ಒಂದು 4 ರಿಂದ 5 ಬಿಸಿಲು, ನಮ್ಮ ಬಿಸಿಲು ಹೇಗೆ ಉಂಟು ಅಂತ ನೋಡಿಕೊಂಡು ಒಣಗಿ ಆದ ಕೂಡ ಅದನ್ನು ಕೈಯಲ್ಲಿ ಹಿಡಿದಾಗ ಸ್ವಲ್ಪ ಹೀಗೆ ಆಡುವಾಗ ಸ್ವಲ್ಪ ಒಳಗೆ ಅಲ್ಲಾಡಬೇಕು ಸ್ವಲ್ಪ. ಹೌದು, ಸುಮಾರು ಮತ್ತೆ ಅದಕ್ಕೆ ಬೇಕಾದಂತ ಲೀಟ್ರು ಇದು ಎಲ್ಲ ಉಂಟು. ಅದು ಸುಮಾರು ಈಗ ಅದೆಲ್ಲ ಮತ್ತೆ ಮಾಡುವುದು. ಯಾಕಂದ್ರೆ ಬೇಸಿಕ್ ಆಗಿ ನಾವು ಅದನ್ನು 4 ರಿಂದ 5 ಬಿಸಿಲು ನಮಗೆ ಒಣಗಿಸಿದ್ರೆ ಸಾಕಾಗ್ತದೆ, ಏನು ಸಮಸ್ಯೆ ಆಗುದಿಲ್ಲ. ಒಣಗಿಸಿದ್ದನ್ನು ಅದೇ ತರ ಮತ್ತೆ ನಾವು ಮಾರ್ಕೆಟ್ ಕೊಡುವಂತ. ಹೌದು ಸರ್, ಈಗ ಒಣಗಿಸಿದ್ದನ್ನು ನೀವು ಒಂದಷ್ಟು ದಿವಸ ಇಡ್ಲಿಕ್ಕೆ ಆಗ್ತದೆ, ಏನು ಸಮಸ್ಯೆ ಇಲ್ಲ. 4 5 ತಿಂಗಳು 6 ತಿಂಗಳು ಇಡ್ಲಿಕ್ಕೂ ಆಗ್ತದೆ, ಏನು ತೊಂದರೆ ಇಲ್ಲ. ನಮ್ಗೆ ಯಾವಾಗ ಮಾರ್ಕೆಟ್ಗೆ ಬೇಕೋ ಬೇಕಾಗ ತಕೊಂಡು ಹೋದ್ರೆ ಆಯ್ತು. ಇನ್ನು ಈಗ ವ್ಯವಸ್ಥೆಗಳುಂಟು. ನಾವು ಕಾಫಿ ಅಂಗಡಿಯಲ್ಲಿ ಅಥವಾ ಕೊಂಡೋಗಿ ನಮ್ಗೆ ಅನುಕೂಲ ಇದ್ದು ಕೊಟ್ಟಾಗ ನಮ್ಗೆ ತಿಳಿಸಿದಾಗ ಅವರು ಅದನ್ನ ಆವತ್ತಿನ ರೇಟ್ ಇಟ್ಟು ಕೊಡುವಂತ ವ್ಯವಸ್ಥೆಗಳು ಸಾಕಷ್ಟಿವೆ. ಈಗ ರಬ್ಬರ್ನಲ್ಲಿ ರಬ್ಬರ್ ಬೋರ್ಡ್ನವರು ರಬ್ಬರ್ ಸೊಸೈಟಿಯವರು ಆ ತರ ಮಾಡ್ಕೊಳ್ತಾರೆ. ಉಜಿರೆ ಸೊಸೈಟಿ ಬೇರೆ ಸೊಸೈಟಿ ಮಾಡ್ತಾರೆ. ನಮ್ಮಲ್ಲಿ ಯಾವಾಗ ರೆಡಿ ಆಯ್ತಾ ಕೊಂಡೋಗಿ ಅಲ್ಲಿ ಕೊಡುವಂತದ್ದು. ನಾವು ತಿಳಿಸಿದ ನಂತರ ಮಾರಾಟ ಮಾಡ ಆ ದಿವಸದ ರೇಟ್ ಎಷ್ಟಿದೆ ಅಷ್ಟು. ಹಾಗಾಗಿ ಈಗ ಅಡಿಕೆಗೆ ಅಲ್ಲ, ಯಾಕಂದ್ರೆ ಈಗ ಕಾಫಿಗೆ ಒಂದೇ ರೇಟು ಸರ್. ಈಗ ಅಡಿಕೆಯಲ್ಲಿ ಅಂತ ಹೇಳಿದ್ರೆ ಅದು ಕಟ್ಟಿಂಗ್ ಮಾಡಿ ಅದಲ್ಲಿ ರೇಟು ವ್ಯತ್ಯಾಸ ಉಂಟು. ನೀವು ಕಾಫಿಯಲ್ಲಿ ಗ್ರೇಡ್ ಉಂಟು. ಕಾಫಿಯಲ್ಲಿ ಸುಮಾರು ಅಂತ ವ್ಯತ್ಯಾಸ ಎಂತ ಇಲ್ಲ, ಒಂದೇ ರೇಟು. ಈಗ ರಬ್ಬರಿಗೆ ಗ್ರೇಡ್ ರಬ್ಬರಿಗೆ ಅಂತ ಹೇಳಿ ನಿಮ್ಮ ಗ್ರೇಡ್ನ ರಬ್ಬರು ಒಂದೇ ರೇಟು, ನನ್ನಲ್ಲಿ ಗ್ರೇಡ್ ಒಂದೇ, ಲಾಟಿಗೆ ಅದು ಒಂದೇ ರೇಟು. ಅದೇ ತರ ಕಾಫಿಗೆ ಅದು ರೇಟ್ ಒಂದೇ ಸರ್. ಈಗ ರೋಬಸ್ಟ, ಚೆರ್ರಿ ಅಂತ ಹೇಳಿದ್ರೆ ಅದಕ್ಕೆ ಒಂದೇ ರೇಟ್. ಏನೊಂದು 1 ರೂಪಾಯಿ 2 ರೂಪಾಯಿ ವ್ಯತ್ಯಾಸ ಮಾಡುವಷ್ಟು ಹೊರತು ಹಾಗೆ ಅದು ರೇಟಿನ ಸಮಸ್ಯೆ ಇಲ್ಲ ಸರ್. ಇಲ್ಲ ಆಗುದಿಲ್ಲ ಸರ್. ಸ್ಟೋರೇಜ್ ನಾವು ಮನೆಯಲ್ಲಿ ಇಟ್ಕೊಂಡ್ರು ಕೂಡ ಏನು ಸಮಸ್ಯೆ ಇಲ್ಲ. ಈಗ ನಮಗೊಂದು 4-5 ತಿಂಗಳವರೆಗೆ ಇಟ್ಟುಕೊಳ್ಳಿಕ್ಕೆ ಆಗ್ತದೆ. ಹಾಗೆ ನಾವೆಲ್ಲ ಹಾಗೆ ಮಾಡುವಂತದ್ದು. ಈಗ ಒಣಗಿದ ಕೂಡ್ಲೆ ಏನು ಕೊಡುವುದಿಲ್ಲ, 4-5 ತಿಂಗಳು ಅಥವಾ 2 ತಿಂಗಳು ನಮ್ಗೆ ಅನುಕೂಲ ಆದ ಸಮಯದಲ್ಲಿ ಕೊಂಡೋಗಿ ಕೊಡುವಂತದ್ದು. ಈಗ ಮಾರ್ಕೆಟಿಗೂ ಸಮಸ್ಯೆ ಇಲ್ಲ ಸರ್ ನಮ್ಮಲ್ಲಿ. ಭಾರತ್ ಆಗ್ರೋ ಸರ್ವಿಸಸ್ ಆ್ಯಂಡ್ ಸಪ್ಲೈಸ್ ಎಲ್ಲ ಕೃಷಿ ಉಪಕರಣಗಳ ಹಾಗೂ ಸ್ಯಾನಿಟರಿ ಮತ್ತು ಗೃಹೋಪಯೋಗಿ ಉಪಕರಣಗಳ ಸುಳ್ಯದ ಏಕೈಕ ಮಳಿಗೆ. ರಾಮಚಂದ್ರ ಪಿ ಮಾಲಕರು ಮತ್ತು ಸಿಬ್ಬಂದಿ ವರ್ಗ, ಆಗ್ರೋ ಹೌಸ್, ರಥಬೀದಿ, ಶ್ರೀ ಚೆನ್ನಕೇಶವ ದೇವಸ್ಥಾನದ ಬಳಿ, ಸುಳ್ಯ. ಸಂಪರ್ಕ ಸಂಖ್ಯೆ 08257 230319, 9741538499, 9483923429. ಸರ್, ಈಗ ಕಾಫಿಯನ್ನು ಅಡಿಕೆ ತೋಟದ ಮಧ್ಯದಲ್ಲಿ ಬೆಳಿಬೇಕಾದ್ರೆ, ಈಗ ಕೊಕ್ಕೋ ಬೆಳಿಬೇಕಾದ್ರೆ ಅಥವಾ ಕಾಳುಮೆಣಸು ಬೆಳಿಬೇಕಾದ್ರೆ ಒಂದಷ್ಟು ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. പക്ഷെ ನೀವು ತಿಳ್ಕೊಂಡ ರೀತಿಯಲ್ಲಿ ಕಾಫಿಯನ್ನು ಇದರ ಮಧ್ಯದಲ್ಲಿ ಬೆಳಿಬೇಕಾದ್ರೆ ಏನು ಅಡ್ವಾಂಟೇಜಸ್? ಸರ್, ಈಗ ಅಡಿಕೆ ತೋಟದೊಳಗೆ ಕಾಫಿ ಒಂದು ಒಳ್ಳೆ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ನಮಗೆ ಕಾಫಿ ಗಿಡ ನಾವು ನೆಟ್ಟಾಯ್ತು, ಕಾಫಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಈಗ ಕಾಫಿ ಗಿಡ ಇಲ್ಲಿ ನಮಗೆ ಬೇಡ ಅಂತೇಳಿ ಆಯ್ತು, ಏನೋ ಒಂದು ಬೇರೆ ಗಿಡ ನೆಡ್ಲಿಕ್ಕೆ ಅಥವಾ ಏನೋ ಓಡಾಟ ಮಾಡ್ಲಿಕ್ಕೆ ನಮಗೆ ಕಾಫಿ ಗಿಡ ಉಪದ್ರ ಆಗ್ತದೆ ಅಂತ ಹೇಳಿ ಆದ್ರೆ ಸರ್ ಇಲ್ಲಿಂದ ಕಡಿಲಿಕ್ಕೆ ಆಗ್ತದೆ. ನಾನು ಇಲ್ಲಿಂದ ಕಡಿಯುದು ಸ್ವಲ್ಪ ಕಡೆಗಿಂದ ಕಡಲೆ ಆಗ್ತದೆ. 1 ಫೀಟ್ ಬಿಟ್ಟು ಕಡ್ದಾಯ್ತು, ಸ್ವಲ್ಪ ಎತ್ತರ ಕಡ್ದಾಗ ಈ ತರ ಚಿಗುರು ಬರ್ತಾನೆ ಇರ್ತದೆ. ಇದನ್ನ ನಾವೆಲ್ಲ ತೆಗಿತಾ ಇರುದು. ಈಗ ನಮ್ಗೆ ಇಲ್ಲಿ ಪುನಃ ಒಂದಷ್ಟು ಸಮಯ ಹೋದಾಗ ಇಲ್ಲಿ ಕಾಫಿ ಗಿಡ ಪುನಃ ಅದು ಬೇಕು ಅಂತೇಳಿ ಆಯ್ತು ಅಂತ ಇಟ್ಕೊಳ್ಳುವ. ಸರ್ ನೋಡಿ, ಇದನ್ನು ನಾನು ಬಿಟ್ಟೆ, ಇಲ್ಲಿ ಮೇಲೆ ಬಂತು ನನ್ನ ಎತ್ತರಕ್ಕೆ ಬೇಕಾದ ತುದಿ ಚಿವುಟಿದ್ರಾಗ ಅದು ಕಾಫಿ ಆಯ್ತು. ಇಷ್ಟು ಅಡ್ವಾಂಟೇಜ್ ನಿಮಗೆ ಯಾವ ಉಪ ಬೆಳೆಯಲ್ಲಿ ಸಿಗುವುದಿಲ್ಲ. ಈಗ ಸ್ವಲ್ಪ ಒಂಚೂರು ಗೊಬ್ಬರ ಎಲ್ಲ ಕೊಟ್ಟಾಗ ಇದು ಒಳ್ಳೆ ಇಳ್ಳು ಬರ್ತದೆ. ಇದು ನೋಡಿ, ಒಂದೇ ವರ್ಷದಲ್ಲಿ ಕಳೆದ ವರ್ಷ ನಾನು ಬಿಟ್ಟದ್ದು ಈ ತರ ಬರ್ತದೆ. ಈಗ ಅಕಸ್ಮಾತ್ ಇನ್ನೊಂದು ಸ್ವಲ್ಪ ವರ್ಷ ಹೋಗುವಾಗ ಇದಕ್ಕೆ ನನಗೆ ಇಲ್ಲಿ ಗಿಡ ಬೇಡ ಅಂತಾರೆ ಕಡಿಯುದು.
ಆ ತರದ ಚೆನ್ನಾಗಿ ಬರ್ತದೆ ಸರ್. ಹಾಗಾಗಿ ಕಡಿದಾಗ ಸರ್ ಅದಕ್ಕೆ ಏನಾದ್ರು ಇಲ್ಲಿಗೆ ನೀರು ಹೋಗುವಂತದ್ದು ಏನ್ ಏನಾಗಲ್ಲ? ಏನಾಗಲಿ, ನಾನು ಎಂತ ಮಾಡ್ಲಿಲ್ಲ. ಇವಾಗ ಇದನ್ನ ಈಗ ನೀವು ಕೇಳಿದ್ರೆ ಕಾಫಿ ಬೋರ್ಡ್ ಅಲ್ಲಿ ಕೇಳಿದ್ರೆ ಕಡದಲ್ಲಿಗೆ ಬೋರ್ಡೋ ಪೇಸ್ಟ್ ಹಚ್ಚಬೇಕು ಅಂತ ಹೇಳ್ತಾರೆ. ಹಚ್ಚುದು ಒಳ್ಳೇದೇ ಅಲ್ಲ, ಹಚ್ಚದಿದ್ರು ಏನಾಗುದಿಲ್ಲ ಅಂತೇಳಿ ಈಗ ಅವ್ರಿಗೆ. ಹಾಗಾಗಿ ವಿಜ್ಞಾನಿಗಳು ಏನ್ ಹೇಳ್ತಾರೆ, ಕಡದಲ್ಲಿಗೆ ಬೋರ್ಡೋ ಪೇಸ್ಟ್ ಹಚ್ಚಬೇಕು ಅಂತ ಹೇಳಿದ್ದಾರೆ. ನಾನು ಎಂತ ಹಚ್ಚಲಿಲ್ಲ. ಹಾಗಾಗಿ ಕಾಫಿ ಬೆಳೆ ಕಷ್ಟವೇ ಇಲ್ಲ, ಸುಲಭದ ಬೆಳೆ ಕಾಫಿ ಬೆಳೆ. ಹಾಗಾಗಿ ಕಾಫಿ ಅಷ್ಟು ಈಗ ಕಾಡಿನಲ್ಲಿ ಹೇಗೆ ಒಂದು ಮರ ಇರ್ತದೆ ಅದೇ ರೀತಿ ಅದೇ ತರ ಅದ್ರ ಗುಣ ಚಿಗುರುತ್ತದೆ ಅದೇ ರೀತಿ. ಅದೇ ತರ ಈಗ ಒಳ್ಳೆ ಮೆಣಸು ಮತ್ತೆ ಕಾಫಿಗೆ ಕಂಪೇರ್ ಮಾಡಿ ಸರ್, ಒಳ್ಳೆ ಮೆಣಸಿಗೆ ಸರ್ ಒಂದು 2 ದಿವಸಕ್ಕೊಮ್ಮೆ ತೋಟಕ್ಕೆ ಹೋಗ್ಬೇಕಾಗ್ತದೆ. ಮೆಣಸಿನ ಬಳ್ಳಿ ವೀಕ್ಷಣೆ ನೋಡ್ಬೇಕು ನಾವು ಸಾಮಾನ್ಯವಾಗಿ ಅಡಿಕೆ ಬೆಳೆಗಾರರು ಸೋಮಾರಿಗಳು ನಾವು. ಯಾಕಂದ್ರೆ ಒಂದು 10 ದಿವಸಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಹೋಗು ಸಾಕಾಗ್ತದೆ ನಮ್ಗೆ. ಅಡಿಕೆ ತೋಟಕ್ಕೆ ಹೋದ್ರೆ ಸಾಕಾಗ್ತದೆ. ಅಡಿಕೆ ಹೆಕ್ಕುವ ಟೈಮಲ್ಲಿ ಡೈಲಿ ಹೋಗ್ಬೇಕು, ಅಥವಾ ನಾವು ಹೆಕ್ಕುದೈತೆ ಕೆಲಸವ್ರು ಹೆಕ್ತಾರ ಅಂತ ನೋಡ್ಲಿಕ್ಕೆ ಹೋಗ್ಬೇಕಷ್ಟೇ ವಿನ ಮೇಂಟೆನೆನ್ಸಿಗೆ ಅಂತೇಳಿ ನಾವು ದಿನ ಅಡಿಕೆ ತೋಟಕ್ಕೆ ಹೋಗೋದಿದ್ರು ನಡೀತದೆ. ಅದನ್ನ ಈಗ ನನ್ನಂತ ಸೋಮಾರಿ, ನಾನು ಕೂಡ ಹಾಗೆ ಅಡಿಕೆ ತೋಟ ಸ್ವಲ್ಪ ಸೋಮಾರಿ, ನನಗೆ ಬೇರೆ ವ್ಯವಹಾರಗಳೆಲ್ಲ ಉಂಟು, ಬಿಸಿನೆಸ್ಸಿನ ಸಂಗತಿ ಎಲ್ಲ ಉಂಟು. ನನ್ನಂತವನಿಗೆ ಕಾಫಿ ಬೆಳೆ ಅಡಿಕೆ ಆಗಿ ಸೂಕ್ತ. ಯಾಕಂದ್ರೆ ಇದಕ್ಕೆ ಬರದಿದ್ರು ಎಂತ ಏನು ಸಮಸ್ಯೆ ಅಂತ ಇಲ್ಲ. ಯಾವಾಗಾರು ಒಂದು 10 ದಿವಸಕ್ಕೊಮ್ಮೆ ಬಂದು ನೋಡಿ ಹೋದ್ರೆ ಸಾಕಾಗ್ತದೆ ಅಲ್ಲಿ ಏನು. ಹಾಗಾಗಿ ಮೆಣಸಿಗಿಂತ ಕಾಫಿ ಒಳ್ಳೇದು ನಿರ್ವಹಣೆಗೆ. ಮೆಣಸಿಗೆ ಏನಂತ ಅಡಿಕೆ ಒಳ್ಳೆಗೆ ಮೆಣಸಿಗೆ ಕಂಪೇರ್ ಮಾಡಿದ್ರೆ, ಮೆಣಸು ಮತ್ತೆ ಕಾಫಿ ಕಂಪೇರ್ ಮಾಡಿದ್ರೆ, ಮೆಣಸು ಯಾರಿಗೆ ಆಗ್ತದೆ ಅಂತ ಹೇಳಿದ್ರೆ ದಿನ ಅಡಿಕೆ ಮೆಣಸು ನೋಡ್ಲಿಕ್ಕೆ ಯಾರಿಗೆ ಸಾಧ್ಯ ಉಂಟೋ ಅವನಿಗೆ ಮೆಣಸಿನ ಬೆಳೆ ಆಗ್ಬೋದು. ಅಡಿಕೆ ಒಳಗೆ ದಿನ ನೋಡ್ಲಿಕ್ಕೆ ಕಷ್ಟ ಇದ್ದವನಿಗೆ ಕಾಫಿಗೆ ಹೋಗುದು ಒಳ್ಳೇದು ಸರ್. ಸರ್, ಈಗ ಎಲ್ಲ ಬೆಳೆಗಳಲ್ಲಿ ಕೃಷಿಕರಿಗೆ ಬಹಳ ಆತಂಕದಲ್ಲಿರುವಂತದ್ದು ಮಾರುಕಟ್ಟೆ ವ್ಯವಸ್ಥೆ. ಕೆಲವನ್ನು ಬೆಳೆಯುತ್ತಾರೆ, ಚೆನ್ನಾಗಿ ಬೆಳೆಯುತ್ತಾರೆ, ಔಷಧಿ ಆಗ್ತದೆ, ನಿರ್ವಹಣೆ ಆಗ್ತದೆ, ಫಸಲು ಬರ್ತದೆ, ಎಲ್ಲ ಒಳ್ಳೆ ರೀತಿಯಲ್ಲಿ ಹೋಗ್ತದೆ. ಆದ್ರೆ ಮಾರುಕಟ್ಟೆ ಹೇಗೆ ಅಂತ ಒಂದು ಆತಂಕ ಇರ್ತದೆ. ಬಹುಶಃ ಕಾಫಿಗೂ ಕೂಡ ಕೃಷಿಕರು ಇವತ್ತು ಯಾಕೆ ಹೆದರುತ್ತಾರೆ ಅಂತ ಹೇಳಿದ್ರೆ, ಮಾರುಕಟ್ಟೆ ಹೇಗೆ ಮಾಡುದು? ನೀವೇ ಹೇಳಿದ ರೀತಿಯಲ್ಲಿ ಇಲ್ಲಿಗೆ ಲೋಕಲ್ ನಲ್ಲಿ ನಮಗೆ ಮಾರುಕಟ್ಟೆ ಆಗಲ್ಲ, ಬೇರೆ ಕಡೆ ಹೋಗ್ಬೇಕು. ಬೇರೆ ಕಡೆ ಹೋಗ್ಬೇಕಾದ್ರೆ ಸಾಗಾಟ ವೆಚ್ಚ ಸಿಗ್ತದೆ, ಇದರ ನಿರ್ವಹಣೆ ಬಹಳ ವೆಚ್ಚ ಜಾಸ್ತಿ ಆಗ್ತದೆ ಅಂತ. പക്ഷെ ನೀವು ತಿಳ್ಕೊಂಡ ರೀತಿಯಲ್ಲಿ ಹೇಗಿದೆ ಮಾರುಕಟ್ಟೆ ಮಾಡ್ತಾರೆ? ಮಾರುಕಟ್ಟೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾರುಕಟ್ಟೆ ಇಲ್ಲ ಸರ್, ಇನ್ನೂ ಶುರುವಾಗ್ಲಿಲ್ಲ. ಯಾಕಂದ್ರೆ ಯಾವುದೇ ಒಂದು ಮಾರುಕಟ್ಟೆ ಬೇಕು ಅಂತ ಹೇಳಿದ್ರೆ ಅಲ್ಲಿ ಉತ್ಪತ್ತಿ ಜಾಸ್ತಿ ಇದ್ದಾಗ ಇದಾಗ್ತದೆ. ಈಗ ನಮ್ಮಲ್ಲಿ ಬೆಳೆಗಾರರು ಕಡಿಮೆಯಲ್ಲಿರುವ ಕಾರಣ ನಮ್ಮಲ್ಲಿ ಈಗ ಮಾರುಕಟ್ಟೆ ದಕ್ಷಿಣ ಕನ್ನಡದಲ್ಲಿ ಈಗ ಸದ್ಯಕ್ಕೆ ಮಾರುಕಟ್ಟೆ ಇಲ್ಲ. ನಾವು ಅದನ್ನು ಈಗ ನಮ್ಗೆ ಯಾವ ಅನುಕೂಲವ, ಈಗ ನನಗೆ ಈ ಕಡೆ ಸಕಲೇಶಪುರ ಹತ್ತಿರ ಆಗ್ತದೆ, ಇಲ್ಲಿಂದ 60 ಕಿಲೋಮೀಟರ್ ಸಕಲೇಶಪುರ ಆಯ್ತು. ಅಥವಾ ನೀವು ಬೆಳ್ತಂಗಡಿ ತಾಲೂಕು ಅಲ್ಲಿದ್ರೆ ಮೇಲೆ ಉಜಿರೆಯಿಂದ ಮುಂದೆ ಹೋದ ಕೂಡ ಮುಡಿಗೆರೆ ಸಿಗ್ತದೆ, ಅಥವಾ ಸಂಪಾಜನೆ ಮೇಲೆ ಮಡಿಕೇರಿ ಸಿಗ್ತದೆ. ಇಲ್ಲೆಲ್ಲ ಕಾಫಿ ತಗೊಳ್ತಾರೆ. ಹಾಗೆ ಮಾರ್ಕೆಟ್ ಮಾಡ್ಲಿಕ್ಕೆ ಸ್ವಲ್ಪ ಇದ್ರೆ ಕಷ್ಟ. ಈಗ ಒಂದು 10 ಕಿಲೋ 20 ಕಿಲೋ ಎಲ್ಲ ಇದ್ರೆ ಕಷ್ಟ. ಇಲ್ಲಂತಂದ್ರೆ ಅದನ್ನೀಗ ನಮ್ಗೆ ಸಾಮಾನ್ಯವಾಗಿ ಈಗ ಎಲ್ರಿಗೂ ಮಡಿಕೇರಿ ಭಾಗಕ್ಕೋ ಮೂಡಿಗೆರೆ ಭಾಗಕ್ಕೋ ಸಕಲೇಶ್ವರ ಭಾಗಕ್ಕೋ ವರ್ಷದಲ್ಲಿ 2 ಸಲ ಹೋಗ್ತಾ ಇರ್ತೇವೆ. ಹೋಗುವಾಗ ಅದನ್ನು ತಕೊಂಡು ಹೋದ್ರೆ ಆಯ್ತು. ಹಾಗಾಗಿ ಅಲ್ಲಿಗೆ ತಕೊಂಡು ಸಕಲೇಶ್ವರ ಹೋಗ್ತದೆ ಅಥವಾ ಎಲ್ಲಿಗಾದ್ರೂ. ಹಾಗಾಗಿ ಮಾರುಕಟ್ಟೆ ದೊಡ್ಡ ಒಂದು ಸಮಸ್ಯೆ ಆಗುದಿಲ್ಲ. ಈಗ ಅದರ ಆತಂಕ ಬೇಡ ನಮ್ಗೆ. ಈಗ ನಾನು ಎಂತ ಹೇಳುದಂತ ಹೇಳಿದ್ರೆ, ಈಗ ನಡುವ ಮೊದ್ಲೇ ಆ ನೆಗೆಟಿವ್ ಆಲೋಚನೆ ಇರಬಾರ್ದು ಸರ್. ಆಗ ನಾವು ನನ್ನದು ಯಾಕಂದ್ರೆ ನಾವು ನಡಬೇಕು. ನೆಟ್ಟ ನಂತರ ಈಗ ಒಂದಷ್ಟು ಜನ ನಡುವ ಇಲ್ಲೇ ಮಾರ್ಕೆಟ್ ಆಗ್ತದೆ, ಅದಕ್ಕೆ ಅಂಗಡಿಗಳು ಖರೀದಿ ಮಾಡುವವರು ಆಗ್ತದೆ. ಹಾಗೆ ಈ ತುಂಬಾ ಅದರ ಬಗ್ಗೆ ಆಲೋಚನೆ ಮಾಡುವವರು ಮುಂದೆ ಕಷ್ಟ. ನಾವು ಮಾರ್ಕೆಟ್ ಕ್ರಿಯೇಟ್ ಮಾಡಬೇಕು ನಮ್ಮದು. ಈಗ ಅಲ್ಲ, ಈ ಸಮಸ್ಯೆ ಇಲ್ಲ. ಈಗ ಹೊಸ ನಡುವರಿಗೆ ಇದು ಕಾಫಿ ಬೋರ್ಡ್ನವರು ಅಧಿಕೃತವಾಗಿ ಇದನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಈಗ ಆಗ್ತದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆಗ್ತದೆ. ಈ ಬಗ್ಗೆ ನಮ್ಮ ಸಂಸದರು ಜನಪ್ರತಿನಿಧಿಗಳು ಕೆಲಸ ಮಾಡ್ತಾ ಇದ್ದಾರೆ. ಕಾಫಿ ಬೋರ್ಡ್ನವರು ಕೂಡ 2 ಸಲ ನಮ್ಮ ತೋಟಕ್ಕೆ ಮಾಡಿ ಇಲ್ಲಿ ಕಾಫಿ ಆಗ್ತದೆ ಅಂತ ಹೇಳುವಂತದ್ದು ವರದಿ ಕಾಫಿ ಬೋರ್ಡಿಗೆ ವರದಿ ಒಪ್ಪಿಸಿದ್ದಾರೆ. ಹಾಗಾಗಿ ಕಾಫಿಗೆ ಖಂಡಿತ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ. ಹಾಗೆ ಅದನ್ನು ಬೇಡ, ಕಾಫಿಗೆ 100ಕ್ಕೆ 100 ಇಲ್ಲಿ ಮಾರ್ಕೆಟ್ ಆಗ್ತದೆ. ಮತ್ತೆ ಇನ್ನೊಂದು ವಿಶೇಷ ಅಂತಂದ್ರೆ, ನಮ್ಮ ಇಲ್ಲಿಯ ಕಾಫಿಗೆ ಈಗ ನೀವು ಸಕಲೇಶ್ವರ ಭಾಗದಲ್ಲಿ ಮಡಿಕೇರಿ, ನಾನು ಎಲ್ಲ ಕಡೆ ಭಾಗದಲ್ಲಿ ನನಗೆ 25 ವರ್ಷದಿಂದ ನೋಡ್ತಾ ಇದ್ದೇನೆ. ಅಲ್ಲಿ ಯಾವ ರೇಟ್ ಸಿಗ್ತದೆ ಅದೇ ರೇಟ್ ನಮ್ಮ ಕಾಫಿಗೆ ಸಿಗ್ತದೆ. ರೇಟ್ ವ್ಯತ್ಯಾಸ ಇಲ್ವೇ ಇಲ್ಲ ಸರ್, ಇಲ್ವೇ ಇಲ್ಲ. ಈಗ ಇಲ್ಲಿದ್ದಲ್ಲಿ ಕಾಫಿಯಲ್ಲಿ ಅರೋಮ ಕಡಿಮೆ ಮತ್ತೊಂದು ಅಂತೇಳಿ ಗುಲ್ಲು ಉಂಟು ಅಂತ ಇಷ್ಟರವರೆಗೆ ಇವತ್ತಿನವರೆಗೆ ಸಮಸ್ಯೆ ಆಗ್ಲಿಲ್ಲ. ಹಾಗಾಗಿ ಅದೇನು ಸಮಸ್ಯೆ ಬರುವುದಿಲ್ಲ ಸರ್, ಬರ್ಲಿಕ್ಕಿಲ್ಲ. ಹಾಗೆ ಕಾಫಿ ಎಲ್ರೂ ಚಂದಾಗಿ ಬೆಳೆಯುವ, ಏನು ಹೆದರಿಕೆ ಮಾಡುವಂತಲ್ಲ. ಅದೇ ನಾನು ಒಂದು ಪುನಃ ಹೇಳುದು, ನೀರಾವರಿ ವ್ಯವಸ್ಥೆಯಲ್ಲಿ ಸ್ವಲ್ಪ ಜಾಗ್ರತೆ ಮಾಡಿಕೊಂಡ್ರೆ ಮತ್ತೇನು ಬೇರೆ ಏನು ತೊಂದರೆ ಇಲ್ಲ. ಕಾಫಿ ನಾವೆಲ್ಲ ಬೆಳೆಯೋಣ.
ಯಾಕಂದ್ರೆ ರೋಬಸ್ಟ ನಾನು ಅರೇಬಿಕಾ ಬಗ್ಗೆ ನನಗೆ ತುಂಬಾ ಮಾಹಿತಿ ಇಲ್ಲ. ರೋಬಸ್ಟ ನಮ್ಮಲ್ಲಿ ಚೆನ್ನಾಗಿ ಆಗ್ತದೆ. ನಿರ್ವಹಣೆಯನ್ನು ಕೂಡ ಇನ್ನು ನೀರಾವರಿ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿದ್ರೆ ದಕ್ಷಿಣ ಕನ್ನಡ ಇದಕ್ಕೆ ಬಹಳ ಸೂಕ್ತವಾದ ಪ್ರದೇಶ ಆಗ್ತದೆ ಸರ್. Eco Fresh Enterprises ಬೆಳ್ತಂಗಡಿ ಬ್ರಾಂಡೆಡ್ ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್, ಪವರ್ ಟೂಲ್ಸ್, ಜನರೇಟರ್ಸ್, ಹೋಮ್, ಹೋಟೆಲ್ ಅಂಡ್ ಬೇಕರಿ ಮೆಷಿನರೀಸ್ ಸೇಲ್ಸ್ ಅಂಡ್ ಸರ್ವಿಸಸ್. ಗವರ್ಮೆಂಟ್ ಸಬ್ಸಿಡಿ ಅವೈಲೇಬಲ್. ವಿಸಿಟ್ ಟುಡೇ. Eco Fresh Enterprises, Ideal Industrial Complex near Raghavendra Nursing Home, Main Road, ಬೆಳ್ತಂಗಡಿ. Contact 70262 62255. ನೀವು ಬೆಳೆದಿರುವುದನ್ನು ನೋಡಿ ಈಗ ಏನಾದರೂ ಇಲ್ಲಿಗೆ ಯಾರಾದರೂ ಬಂದಿದ್ದಾರಾ ನೋಡ್ಲಿಕ್ಕೆ ಅಥವಾ ಹೇಗೆ ಅಂತ ತಿಳ್ಕೊಳ್ಳಿಕ್ಕೆ? ಈಗ ಇಲ್ಲಿಗ ಕಾಫಿ ಬೋರ್ಡ್ ಬರುವಾಗ ವಿಶೇಷವಾಗಿ ನಾನು ನಿಮ್ಮ ಸುದ್ದಿ ವಾಹಿನಿಗೆ, ಸುದ್ದಿ ಸಂಪಾದಕರಿಗೆ, ಪತ್ರಿಕೆಯಲ್ಲಿ ಬಹಳಷ್ಟು ನಮಗೆ ಕೃಷಿಕರಿಗೆ ವಿಶೇಷವಾಗಿ ನಾನು ಅಭಿನಂದನೆ ನಿಮಗೆ ಹೇಳಬೇಕಾಗ್ತದೆ. ಕೃಷಿಕರ ಪರವಾಗಿದ್ದೀರಿ. ಈಗ ಪತ್ರಿಕೆಯವರು ಕೃಷಿಕರ ಪರವಾಗಿರುವವರು ಬಹಳ ಕಡಿಮೆ ಈಗಿನ ಕಾಲದಲ್ಲಿ. ವಿಶೇಷವಾಗಿ ನಮ್ಮ ಸ್ಥಳೀಯ ಪುತ್ತೂರಿನಲ್ಲಿ ಕಾರ್ಯ ಕೇಂದ್ರ ಕಚೇರಿ ಇರುವಂತಹ ಸುದ್ದಿ ವಾಹಿನಿ ಇರ್ಬೋದು, ಸುದ್ದಿ ಬಿಡುಗಡೆ ಪತ್ರಿಕೆ ಇರ್ಬೋದು, ಕೃಷಿಕರಿಗೆ ಬಹಳ ಪ್ರೋತ್ಸಾಹ ಕೊಡುವಂಥದ್ದು. ಹಾಗಾಗಿ ಈ ಸುದ್ದಿ ಬಿಡುಗಡೆಯವರ ಇದರಿಂದಾಗಿ ಇಲ್ಲಿಯ ಕಾಫಿ ಇಲ್ಲಿ ಆಗ್ತದೆ ಅಂತೇಳಿ ಅವರು ಬಹಳ ಪ್ರಚಾರ ಮಾಡಿದ್ದರಿಂದಾಗಿ ಇವತ್ತು ಕಾಫಿ ಬೋರ್ಡ್ನವರು ಕಳೆದ ವರ್ಷ ಅಕ್ಟೋಬರ್ ನವೆಂಬರ್ನಲ್ಲಿ ನಮ್ಮ ತೋಟಕ್ಕೆ ಅದೇ ರೀತಿ ಇಲ್ಲಿ ಬರೀ 2-3 ತೋಟಗಳಿಗೆ ವಿಸಿಟ್ ಮಾಡುವಂತಹದ್ದು ಪತ್ರಿಕೆಯವರ ಮೂಲಕ. ಹಾಗಾಗಿ ಪತ್ರಿಕೆ ನಾನು ಹೇಳುದು ಅಂತಂದ್ರೆ, ನೀವು ಪತ್ರಿಕೆಯವರು ಕೃಷಿಕರ ಪರವಾಗಿ ಸ್ವಲ್ಪ ಇದ್ರೆ ನಾವೆಲ್ಲ ಇಂಪ್ರೂವ್ ಆಗ್ಲಿಕ್ಕೆ ಏನು ಸಮಸ್ಯೆ ಇಲ್ಲ. ಹಾಗೆ ಆ ನಿಟ್ಟಿನಲ್ಲಿ ನೀವಾಗಲೇ ಕೆಲಸ ಮಾಡ್ತಾ ಇದ್ದೀರಿ. ಸರಿ, ಕೃಷಿಕರು ಬೆಳೆದ್ರೆ ಈ ಭಾಗದಲ್ಲಿ ಎಲ್ಲ ಕ್ಷೇತ್ರಗಳು ಕೂಡ ಬೆಳೆಯುತ್ತವೆ. ಅದು ವಾಣಿಜ್ಯ, ವ್ಯವಹಾರ, ಶಿಕ್ಷಣ ಎಲ್ಲ ಕ್ಷೇತ್ರಗಳು ಬೆಳೆಯುತ್ತವೆ. ಉದ್ದಿಮೆಗಳು ಸಾಕಷ್ಟು ಬರ್ತವೆ. ಬೇರೆ ಕಡೆಯಿಂದ ಇಲ್ಲಿ ಬಂದು ಇನ್ವೆಸ್ಟ್ ಮಾಡ್ಲಿಕ್ಕೆ ಜನರು ಬರ್ತಾರೆ. ಬಹುಶಃ ಇಲ್ಲಿಯ ಕೃಷಿಕರು ಬೆಳೆಬೇಕು. ಹಾಗೆ ನಮ್ಮ ಉದ್ದೇಶ ಕೂಡ ನಮ್ಮ ದಕ್ಷಿಣ ಕನ್ನಡದ ನಾವು ಕಮರ್ಷಿಯಲ್ ಕ್ರಾಪ್ ಚೆನ್ನಾಗಿರುವ ಕಾರಣ ಇವತ್ತೆಲ್ಲ ಇದು ನಮ್ಮ ದಕ್ಷಿಣ ಕನ್ನಡ ಬಹಳ ಅಭಿವೃದ್ಧಿ ಆಗ್ತಾ ಇರುವುದು ಆ ಕೃಷಿಯ ಸಂಗತಿ. ಕೃಷಿ ಆದ ಕೂಡಲೇ ಎಲ್ಲವೂ ಪ್ರತಿಯೊಂದು ಬಿಸಿನೆಸ್ ಎಲ್ಲ ವ್ಯವಹಾರ ಚೆನ್ನಾಗಿ ನಡೀತದೆ. ಹಾಗೆ ಮುಂದೆ ಕೂಡ ನೀವು ಪತ್ರಿಕೆಯವರು ಕೃಷಿಕರಿಗೆ ಈ ಹಿಂದೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ಮುಂದೆ ಕೂಡ ಕೊಟ್ಟಾಗ ನಾವು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಪುತ್ತೂರಿನಲ್ಲಿ APMC ರಸ್ತೆಯಲ್ಲಿರುವಂತಹ ಅರಿವು ಕೃಷಿ ಕೇಂದ್ರ ಅಂತ ನಮ್ಮದು ಸಪರೇಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲಿ ಎಲ್ಲಾ ರೀತಿಯ ಕೃಷಿಯ ಉತ್ಪನ್ನಗಳಾಗಿರ್ಬೋದು, ಅದಕ್ಕೆ ಬೇಕಾದ ಮಾಹಿತಿ ಕೊಡ್ತಾ ಇದ್ದೇವೆ. ಅಥವಾ ಕೃಷಿಕರ ಅಥವಾ ಸಾಮಾನ್ಯ ಸಣ್ಣ ಉದ್ದಿಮೆದಾರರು ಏನು ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ, ಸೊ ಅದನ್ನೊಂದು ಮಾರ್ಕೆಟಿಗೆ ಪರಿಚಯಿಸುವಂತ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ನಾನು ಗಮನಿಸಿದ್ದೇನೆ ಸರ್. ಈಗ ಜೇನು ಕೃಷಿ ಇರಲಿ, ಹೊಸ ಕೃಷಿಯನ್ನು ನೀವು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ಅದನ್ನ ನಾನು ಹೇಳಿದ್ದೆ. ಯಾಕಂದ್ರೆ ನೀವು ಆ ಹೊಸ ಕಾನ್ಸೆಪ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ಲ, ಎಲ್ಲ ಪತ್ರಿಕೆಯವರು ಮಾಡ್ತಾ ಇಲ್ಲ. ಹಾಗಾಗಿ ನೀವು ವಿಶೇಷವಾಗಿ ಅದಕ್ಕೆ ಕಟ್ಟೋದಕ್ಕೆ ನನಗೆ ಕೃಷಿಕರ ಎಲ್ಲರ ಪರವಾಗಿ ನಿಮಗೆ ಒಂದು ಅಭಿನಂದನೆ ಸರ್. ಸರ್, ಅದರ ಜೊತೆಗೆ ಒಂದಷ್ಟು ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಿ, ಅದರೊಟ್ಟಿಗೆ ಬಿಸ್ನೆಸ್ ಕೂಡ ಇದೆ, ಒಂದಷ್ಟು ಸೋಷಿಯಲ್ ಈ ತರ ಕೂಡ ಇದೆಯಾ? ಏನೆಲ್ಲ ಮಾಡ್ತಾ ಇದ್ದೀರಿ ಸರ್ ಕೃಷಿಯ ಜೊತೆಗೆ? ಕೃಷಿಯ ಜೊತೆಗೆ ನಾನು ಕೃಷಿಗೆ ಮೊದಲು ನಾನು ಸ್ವಲ್ಪ ಕೋಆಪರೇಟಿವ್ ಮೂವ್ಮೆಂಟ್ ಅಲ್ಲಿ ತೊಡಗಿಸಿಕೊಂಡವ. 10-15 ವರ್ಷ ಕೋಆಪರೇಟಿವ್ ಮೂವ್ಮೆಂಟ್ ಅಲ್ಲಿ ತೊಡಗಿಸಿಕೊಂಡವ. ಈ ಕೃಷಿಗೂ ಮತ್ತು ಕೋಆಪರೇಟಿವ್ ಮೂವ್ಮೆಂಟ್ ಗೆ ಸೆಟ್ ಆಗ್ತದೆ. ರಾಜ್ಯಕ್ಕೆ ಸೆಟ್ ಆಗುದಿಲ್ಲ ಕೃಷಿಗೆ, ಅದು ಬೇರೆ. ಯಾಕಂದ್ರೆ ರಾಜಕೀಯದಲ್ಲಿ ಕೂಡ ಒಂದು ಸಣ್ಣ ತಳಮಟ್ಟದ ಪಂಚಾಯತ್ ಮೆಂಬರ್ ಆಗಿ ಕೆಲಸ ನಿರ್ವಹಿಸಿದ ಅನುಭವ ಇದೆ. ಆದ್ರೆ ಕೋಆಪರೇಟಿವ್ ಮೂವ್ಮೆಂಟ್ ಕೃಷಿಗೆ ಅನುಕೂಲ ಆಗ್ತದೆ. ಒಂದು 10-25 ವರ್ಷ ಕೋಆಪರೇಟಿವ್ ಮೂವ್ಮೆಂಟ್ ಅಲ್ಲಿ ಬೇರೆ ಬೇರೆ ಸಹಕಾರಿ ಸಂಘಗಳ ಅಧ್ಯಕ್ಷನ ನಿರ್ದೇಶಕ ಎಲ್ಲ ಆಗಿದ್ದೆ. ಸಾಕಾಯ್ತು. ಯಾಕಂದ್ರೆ ಅದನ್ನು ಉಳಿದವರಿಗೂ ಇನ್ನು ನಾವು ಇಬ್ಬರೇ ಇರುವಂತದ್ದು ಅವಕಾಶ ಕೊಡಬೇಕು ಅಂತೇಳಿ ಈ ಕೃಷಿಯಲ್ಲಿ ತೊಡಗಿದ್ದೇನೆ. ಕೃಷಿ ಇಲ್ಲೊಂದು ಸ್ವಲ್ಪ ತೊಂದರೆ ಇಲ್ಲ. ನಮ್ಮ ಹಿರಿಯರಿಂದ ಬಂದಂಥದ್ದು ನಮ್ಮದೆಲ್ಲ ಆನಂತರ ಅದ ಸ್ವಲ್ಪ ಜಾಗ ಇದೆ. ಒಟ್ಟಿಗೊಂದು ನಮಗೆ ಒಂದು ಸ್ವಲ್ಪ ಇದಿದೆ, ರಬ್ಬರ್ ಇದೆ, ತೆಂಗು ಇದೆ. ಎಲ್ಲ ತೆಂಗು ಸ್ವಲ್ಪ ಅದರ ಅಂಕಿಅಂಶ ಹೇಳ್ಬೇಕಾದ್ರೆ ಒಂದು 300-350 ತೆಂಗಿನ ಮರ ಉಂಟು, ರಬ್ಬರ್ ಉಂಟು, ಕಾಫಿ ಆಯ್ತು, ಅಡಿಕೆ ಉಂಟು. ಇತ್ತೀಚೆಗೆ ಎಲ್ಲರೂ ಮೆಣಸಿನ ಬಗ್ಗೆ ಬಹಳ ನೀವು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ, ಮೆಣಸು ಬೆಳೆಯಬೇಕು ಅಂತೇಳಿ. ನಿಮ್ಮ ಪ್ರೋತ್ಸಾಹ ಉಳಿದವರೆಲ್ಲ ಪ್ರೋತ್ಸಾಹ ಉಂಟು ಅಂತೇಳಿ 2 ವರ್ಷದಿಂದ ಮೆಣಸು ದೊಡ್ಡ ಮಟ್ಟದಲ್ಲಿ ನಾನು ಕೂಡ ಮೆಣಸು ನೆಡಲಿಕ್ಕೆ ಹೊರಟಿದ್ದೇನೆ. ಅದಿದೆ ಕೃಷಿಯಲ್ಲಿ ಆ ತರದ ಸಂಗತಿ ಸಣ್ಣ ಮಟ್ಟದಲ್ಲಿ ಸಮಗ್ರ ಕೃಷಿ ಅಂತ ಹೇಳ್ಬೋದು ಬೇಕಾದ್ರೆ. ಅಂತೂ ಆ ತರ ಇದೆ. ಅದರೊಟ್ಟಿಗೆ ಒಂದು ಪೆಟ್ರೋಲ್ ಪಂಪಿನ ಉಂಟು, ನನ್ನ ಹೆಸರಿಗೆ ಒಂದು ಅಲರ್ಟ್ ಆಯ್ತು. ನಮ್ಮ ಮನೆ ಪಕ್ಕದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಒಂದು ಪೆಟ್ರೋಲ್ ಪಂಪ್ ಇದೆ. ಅದರೊಟ್ಟಿಗೆ ಒಂದು 2-3-4 ಟ್ರಾನ್ಸ್ಪೋರ್ಟ್ ಲಾರಿಗಳಿವೆ. ಈ ತರದ ಸಂಗತಿಗಳೆಲ್ಲ ಉಂಟು. ಕೃಷಿ ಒಟ್ಟಿಗೆ ಇನ್ನೊಂದು ಬೇರೆ ಕೃಷಿಗೆ ಪೂರಕವಾದ್ದು ಕೂಡ ಇಟ್ಕೊಂಡಿದ್ರಿ. ಹೈನುಗಾರಿಕೆ ಕೂಡ ಇದೆ. ಹೈನುಗಾರಿಕೆ ಕೂಡ ಉಂಟು ಸರ್. ಹಾಗೆ ಅದಕ್ಕೆ ಪೂರಕವಾಗಿ ಉಂಟು. ಹಾಗೆ ನಡೀತಾ ಉಂಟು, ತೊಂದರೆ ಇಲ್ಲ. ತೆಂಗು ಉದ್ಯಮದ ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆ ಧಾರಣೆಯನ್ನು ಹೆಚ್ಚಿಸಿ ತೆಂಗು ರೈತರನ್ನು ಸಬಲೀಕರಣಗೊಳಿಸಲು ಶ್ರಮಿಸುತ್ತಿರುವ
ರೈತ ಸಂಸ್ಥೆ, ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಸಂಸ್ಥೆ ಗ್ರಾಮೀಣ ಭಾಗದ ರೈತರಿಂದ ತೆಂಗಿನಕಾಯಿಗಳನ್ನು ನೇರವಾಗಿ ಸ್ಪರ್ಧಾತ್ಮಕ ದರದಲ್ಲಿ ಖರೀದಿಸುವುದಲ್ಲದೆ ಗರಿಯಿಂದ ಬೇರಿನವರೆಗೂ ಉತ್ಪನ್ನಗಳನ್ನು ತಯಾರಿಸುವ ತಂತ್ರಜ್ಞಾನಗಳ ಪೇಟೆಂಟ್ ಅನ್ನು ಹೊಂದಿದೆ. ಸರ್, ಕೃಷಿಕರಂತ ಹೇಳಿದ ಕೂಡಲೇ ಒಂದಷ್ಟು ಹೈನುಗಾರರು ಕೂಡ ಆಗಿರ್ತಾರೆ. ಕೃಷಿಗೆ ಪೂರಕವಾಗಿ ಗೊಬ್ಬರದ ಬಳಕೆಗೋಸ್ಕರ ಹೈನುಗಾರಿಕೆ ಕೂಡ ಮಾಡ್ತಾರೆ. ಬಹುಶಃ ನೀವು ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದೀರಾ. ಏನ್ ಸರ್ ತಮ್ಮ ಹೈನುಗಾರಿಕೆ ವಿಶೇಷತೆ? ನಂದು ಹೈನುಗಾರಿಕೆ ಅಂತೇಳಿ ನಾನು ಆರ್ಥಿಕ ಲೆಕ್ಕಾಚಾರದ ಹೈನುಗಾರಿಕೆಯೂ ಅಲ್ಲ. ನಾನು ಮನಸ್ಸಿಗೆ ಒಂದು ಮುದ ಕೊಡಬೇಕು, ಏನೋ ಒಂದು ಒತ್ತಡ ಇರುವಾಗ ಅದರ ಕಳೀಲಿಕ್ಕೆ ಬೇಕಾಗಿ ಹೈನುಗಾರಿಕೆ ಮಾಡ್ತಾ ಇದ್ದೇನೆ. ಬೇರೆ ಬೇರೆ ವೆರೈಟಿ ತಳಿಗಳನ್ನು, ಇದು ಪುಂಗನೂರು ತಳಿ ಸುಮಾರು 80%. ಹೌದು, ಪುಂಗನೂರು ಸುಮಾರು 80% ಇದರಲ್ಲಿ ಪುಂಗನೂರು ಇದೆ. ಚೆನ್ನಾಗಿದೆ. ಸುಮಾರು 1.5 ವರ್ಷ ಆಯ್ತು ಇದಕ್ಕೆ. ಚೆನ್ನಾಗಿದೆ ಇದು ಕೂಡ ಪುಂಗನೂರಿನ ಬಂದಿದೆ. ಇದು ಗೀರ್ನ ತಳಿ. ಇದು ನಮ್ಮಲ್ಲಿ ಮಲೆನಾಡು ಗಿಡ್ಡ ಇದೆ, ಕಪಿಲ ಮಲೆನಾಡು ಗಿಡ್ಡ ಇದೆ. ಇದು ಸಾಯಿವಾಲ್ ಇದೆ. ಹಾಗಾಗಿ ಎಲ್ಲ ಇದನ್ನು ಕೂಡ ಇಲ್ಲಿ ನಾವು ಹಾಲು ಅದನ್ನು ಮಾರಾಟ ಅಂತ ಮಾಡೋದಿಲ್ಲ, ನಮ್ಮ ಸ್ವಂತ ಉಪಯೋಗಕ್ಕೆ. ಇದು ಗೀರ್ ವೆರೈಟಿ, ಇದು ಇಲ್ಲೇ ಹುಟ್ಟಿದಂಥದ್ದು. ಬಹಳ ಸಾಧು ಇದೆ. ಈಗ ನೀವು ನೋಡ್ಬೋದು, ನಮ್ಮ ಯಾವುದೇ ಹಸು ದನಗಳಿಗೆ ಆಗಲಿ ಮೂಗುದಾರ ಇಲ್ಲ. ಹಾಗಾಗಿ ಮೂಗುದಾರ ಇಲ್ಲದ ಕಾರಣ ಬಹಳ ಸಾಧು ಹಾಕ್ಬೇಕಾಗ್ತದೆ. ನಮಗೆ ಇದಿಲ್ಲ, ಬೇಕಾಗುದಿಲ್ಲ. ಹೊಸಬ್ಬರು ಕಂಡ್ರೆ ಅದಕ್ಕೆ ಇದಾಗ್ತದಷ್ಟು ಹೊರತು. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಇದರ ಇಲ್ಲಿ ಗೋರೋಜನ ಇದೆ. ಈಗ ಇದನ್ನು ಇಲ್ಲಿ ಉದ್ದಿ ಮುಸಿದ್ರೆ ಪರಿಮಳ ಬರುತ್ತೆ, ಹಲಸಿನ ಹಣ್ಣಿನ ಪರಿಮಳ ಬರುತ್ತೆ. ಗೋರೋಜನ ಇರುವಂಥದ್ದು ಆರೋಗ್ಯಕ್ಕೆ ಬಹಳ ಒಳ್ಳೆಯ ಸಂಗತಿ. ಬೇರೆ ಬೇರೆ ಕೃಷಿ ಉದ್ಯಮ ವ್ಯವಹಾರದೊಟ್ಟಿಗೆ ಇರುವಾಗ ಸ್ವಲ್ಪ ಏನಾದ್ರು ಟೆನ್ಷನ್ ಆದಾಗ ಇಲ್ಲೊಂದು ಸ್ವಲ್ಪ ಒಂದು ಅರ್ಧ ಗಂಟೆ ನಿಂತಾಗ ನಮಗೆಲ್ಲ ಒಂದು ಇದಾಗ್ತದೆ, ಮನಸ್ಸಿಗೆ ನೆಮ್ಮದಿ ಆಗ್ತದೆ. ಅದೇ ಥರ ಇಲ್ಲಿ ಇನ್ನೊಂದು ವೆರೈಟಿ ಇದೆ. ಸಣ್ಣ ಕರುಗಳು ಇವೆ ಅಲ್ಲಿ ಇವೆ. ಅದೊಂದು ದೇವನಿ ವೆರೈಟಿ ಇದೆ. ಅದೊಂದು ನಿನ್ನೆ ಕರು ಹಾಕಿತ್ತಷ್ಟೇ. ಅದು ಕರು ನಿನ್ನೆ ಹಾಕಿತ್ತಷ್ಟೇ. ಎಲ್ಲ ಚೆನ್ನಾಗಿದೆ ಸರ್. ಅದು ದೇವನಿ ವೆರೈಟಿ ಅದು. ಹೌದು, ಬಿಳಿದಿದೆ. ಅದು ಇನ್ನೊಂದು ವಿಶೇಷ ಅಂತಂದ್ರೆ, ನಾನು ಹೋಗ್ತೇನೆ ತೋರಿಸ್ತೇನೆ. ಅದು ಬಿಳಿ ದನ. ನೋಡಿ, ಹಸು ಇದು ಬಿಳಿ ಇದೆ, ಮಲೆ ನೋಡಿ ಕಪ್ಪು ಮಲೆ. ಪಾಪ ಏನು ಮಾಡೋದಿಲ್ಲ, ಕಪ್ಪು ಮಲೆ ಇದೆ. ಅದು ವಿಶೇಷ. ಯಾಕಂದ್ರೆ ಬಿಳಿ ಹಸುವಿಗೆ ಕಪ್ಪು ಮಲೆ ಬಂದಾಗ ಅದೊಂದು ವಿಶೇಷ ಇದೆ. ಏನು ಮಾಡ್ತಾ ಇಲ್ಲ, ಆ ಥರದ್ದು ನಮ್ಮಲ್ಲಿದೆ. ಇದು ನಿನ್ನೆ ಕರು ಹಾಕಿದ್ದಷ್ಟೇ. ಇದು ಇನ್ನಿದೆ ವೆರೈಟಿ ತಳಿ. ಅದು ವೆರೈಟಿ ಅಂದರೆ ನನಗೆ ವೆರೈಟಿ ಬೇಕಾಗಿಲ್ಲ, ಒಂದು ಮನಸ್ಸಿಗೆ ಒಂದು ಸಮಾಧಾನಕ್ಕೆ ಬೇಕಾಗಿ ಈ ವೆರೈಟಿಗಳನ್ನು ನಾನು ಸಾಕ್ತಾ ಇರೋದು. ಹೌದು, ಇಲ್ಲ, ನನ್ನ ಹತ್ರ ದೇಶೀಯ ಇದನ್ನೇ ಮಾಡ್ತಾ ಇರೋದು. ಹಾಲಿನ ಉದ್ದೇಶಕ್ಕೆ ಮಾಡ್ತಾ ಇರುವಂಥದ್ದಲ್ಲ. ಆರೋಗ್ಯ A1 ಹಾಲು ಬೇಕು ಅಂತ ಹೇಳುವ ಸಂಗತಿ, A2 ಹಾಲಿದೆಯಲ್ಲ, ಹಾಗಾಗಿ ಇದು ದೇಶಿ ದನಗಳೇ ಇರುವಂಥದ್ದು. ಕಪಿಲ, ಮಲೆನಾಡು ಗಿಡ್ಡ, ಮತ್ತೆ ಗೀರ್ಗಳು, ಸಾಯಿವಾಲು, ದೇವನಿ, ಆ ಥರ ಇರುವಂಥದ್ದು ಸರಿ. ಎಲ್ಟಿಮಾರ್ ಟ್ರೇಡರ್ಸ್ ಮತ್ತು ಇಂಡಸ್ಟ್ರೀಸ್ ಉತ್ಕೃಷ್ಟ ಗುಣಮಟ್ಟ, ದೀರ್ಘ ಬಾಳಿಕೆಯ HDPE ಇಂದ ತಯಾರಿಸಿದ ರಿಪೇರಿ ಮಾಡಬಹುದಾದ ನೀರಿನ ಟ್ಯಾಂಕ್ಗಳು, ಟಬ್ಗಳು, ಬಾಲ್ದಿಗಳು, ಫೋರ್ಕ್, ಕೈಪುಳು, ಸೆಗಣಿ ಎತ್ತುವ ಸೆಟ್ಗಳು, ಜಂಬೋ ಬುಟ್ಟಿ, ಗೊಬ್ಬರದ ಬುಟ್ಟಿ ಸೇರಿದಂತೆ ಇನ್ನಿತರ ಬುಟ್ಟಿಗಳು. ಬೇಡಿಕೆಯ ಸೈಜ್ಗಳಲ್ಲಿ ತಯಾರಿಕೆ, ಮಾರಾಟ ಮತ್ತು ಸೇವೆ. ಸೆಲ್ ಪಾಲಿಶ್ ಶೀಟ್ಗಳು ಮತ್ತು ಬ್ಲಾಕ್ ಹೋಸ್ ಪೈಪ್ಗಳು ಇಲ್ಲಿ ಲಭ್ಯ. ಎಂದೇ ಸಂಪರ್ಕಿಸಿ ಎಲ್ಟಿಮಾರ್ ಟ್ರೇಡರ್ಸ್ ಅಂಡ್ ಇಂಡಸ್ಟ್ರೀಸ್, ಕಲ್ಲಾರೆ, ಪುತ್ತೂರು. ಇದು ಕೃಷಿಕರ, ಹೈನುಗಾರರ ನೆಚ್ಚಿನ ತಾಣ. ಸರ್, ಈಗ ಕಾಫಿ, ಅಡಿಕೆ, ತೆಂಗು, ಕಾಳುಮೆಣಸು ಸಮಗ್ರ ಕೃಷಿಯಲ್ಲಿ ತಾವಿದ್ದೀರಾ. ಬಹುಶಃ ಇಷ್ಟೆಲ್ಲ ಕೃಷಿ ಮಾಡಬೇಕು ಅಂದ್ರೆ ನೀರಾವರಿ ಬಹಳ ಮುಖ್ಯ. ನೇತ್ರಾವತಿಯ ಹತ್ತಿರದಲ್ಲಿ ಇದ್ದೀರಿ, ದಡದಲ್ಲಿ ಇದ್ದೀರಿ, ಆದರೂ ಕೂಡ ಬಹಳ ಎತ್ತರದ ಭಾಗದಲ್ಲಿ ಇದ್ದೀರಿ. ಬಹುಶಃ ಆ ನೀರನ್ನು ಹೇಗೆ ವ್ಯವಸ್ಥೆ ಮಾಡಿದ್ದೀರಿ, ನೀರಾವರಿ ವ್ಯವಸ್ಥೆಯನ್ನು? ನಮಗೆ ಇಲಾಖೆಯಿಂದ ನೀರು ಪರವಾನಗಿ ಇದೆ ನಮಗೆ. ಹಾಗಾಗಿ ನಮಗೊಂದು 10 HP 3 ವಾಟರ್ ಲೈಸೆನ್ಸ್ ಇದೆ. ಅದಕ್ಕೆ ಹೊಳೆಗೆ ಪಂಪ್ ಇಟ್ಟು ನಮಗೆ ಇದಕ್ಕೆ ನೀರಾವರಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ ನೇತ್ರಾವತಿ ನದಿ ನಮಗೆ. ಅದು ಇಲ್ಲ, ಬೋರ್ವೆಲ್ ಅಂತ ಇಲ್ಲ ಸರ್, ನೇತ್ರಾವತಿದ್ದು ಮಾತ್ರ ಇರುವಂಥದ್ದು. ಅದರಿಂದ ನಮಗೆ ಈ ಟೈಮಲ್ಲಿ ಈಗ ಮಳೆ ಹೋಯ್ತು ಅಂತ ನಮಗೆ ನೀರಿಲ್ಲ. ಈಗ ಔಷಧಿ ಬಿಡಬೇಕು ಅಂತೇಳಿ ಆದರೆ ಬಸಿಗಾಲುವೆಯಲ್ಲಿ ಕೂಡ ಕೆಲವು ಸಲ ನೀರು ಇರುವುದಿಲ್ಲ. ನಾವು ನದಿಗೆ ನೀರು ಪಂಪ್ ಹಾಕುವಂಥದ್ದು ಇನ್ನೇನು ನವೆಂಬರ್ ಕಳೆದು ಹಾಕುವಂಥದ್ದು. ಹಾಗಾಗಿ ಆ ಒಂದು ವಿಷಯ ಉಂಟು. ನೀರಾವರಿಯಲ್ಲಿ ನಾವು
ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡಿದ್ದೇವೆ. ಇತ್ತೀಚೆಗೆ ನಾವು ಅದಕ್ಕೆ ಆಟೋಮೇಷನ್ ವ್ಯವಸ್ಥೆ ಅಳವಡಿಸಿ ತಂತ್ರಜ್ಞಾನವನ್ನು ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಆಟೋಮೇಷನ್ ಮಾಡಿದ್ದೇವೆ. ಇದು ಎಲ್ರಿಗೂ ಗೊತ್ತಿದೆ, ನಾವೊಂದೇನು ಹೊಸತ್ತು ಹೇಳುವಂಥದ್ದಲ್ಲ. ಅದಕ್ಕೆ ಬೇರೆ ಬೇರೆ ಬ್ಲಾಕ್ ಮಾಡಿ ನಾವೊಂದೊಂದು ಇಂಥದ್ದೊಂದು 3 ಕಡೆ ಈ ಥರ ಬೇರೆ ಬೇರೆ ಇದೆ. ಒಂದೊಂದು ಬ್ಲಾಕಿಗೆ 35-40 ಸ್ಪ್ರಿಂಕ್ಲರ್ ಒಮ್ಮೆಗೆ ಹೋಗ್ತದೆ. ನಾವು ಆಟೋಮೇಷನ್ ವ್ಯವಸ್ಥೆ ಅಂತ ಅದೇ, ನಾವು ಹೊಸತ್ತೇನಿಲ್ಲ. ನಮ್ಮಲ್ಲಿ ಅದು ಮೊಬೈಲ್ನಲ್ಲಿ ಹೇಳಿದ್ರೆ ಯಾವ ಬ್ಲಾಕಿಗೆ ಎಷ್ಟು ಗಂಟೆ ಬೇಕು ಅಂತೇಳಿ ಅದೇ ವರ್ಕ್ ಆಗ್ತಾ ಇರ್ತದೆ. ಪಂಪ್ ಆನ್ ಆಗೋದರಿಂದ ಹಿಡಿದು ಎಲ್ಲವೂ ಕೂಡ ಈಗ ನಾನು ಹೆಚ್ಚಾಗಿ ಸಂಜೆಗೆ ಹಾಕ್ತೇನೆ. ಹಗಲೊತ್ತಲ್ಲಿ ಕಾರ್ಮಿಕರ ಕೆಲಸ ಮಾಡುವಾಗೆಲ್ಲ ಸಮಸ್ಯೆ ಆಗ್ತದೆ ಅಂತ ಹೇಳುವ ಸಂಜೆ ಒಂದು 7 ಗಂಟೆ ನಂತರ ಬೆಳಿಗ್ಗೆ 7 ಗಂಟೆ ಒಳಗೆ ಕವರ್ ಆಗುವ ಹಾಗೆ ಮೊಬೈಲ್ಗೆ ಫೀಡ್ ಮಾಡಿ ಇಡುದು ನಾವು. ಸಂಜೆ 7 ಗಂಟೆಗೆ ಸ್ಟಾರ್ಟ್ ಆಗಬೇಕು ಅಂತೇಳಿ ಫೀಡ್ ಇಟ್ಟರೆ 7 ಗಂಟೆ ಸ್ಟಾರ್ಟ್ ಆಗ್ತದೆ. 7 ಗಂಟೆಯಿಂದ ಒಂದು ಅರ್ಧ ಗಂಟೆ ಯಾವ ಬ್ಲಾಕಿಗೆ ಎಷ್ಟು ಗಂಟೆ ಬೇಕು ಅಂತ ಹೇಳುವ ಲೆಕ್ಕಾಚಾರದಲ್ಲಿ ಫೀಡ್ ಮಾಡಿಟ್ರೆ 1/4 ಗಂಟೆ ಅರ್ಧ ಗಂಟೆ ಅದಕ್ಕೆ ಹೋಗ್ತದೆ. ಆಟೋಮೆಟಿಕ್ ಆಗಿ ಅರ್ಧ ಗಂಟೆ ಆದ ನಂತರ ಇನ್ನೊಂದು ಬ್ಲಾಕಿಗೆ ಹೋಗ್ತದೆ. ಹಾಗೆ ಇಡೀ ತೋಟಕ್ಕೆ ನಮಗೆ ನೀರಿನ ವ್ಯವಸ್ಥೆ, ಮಿಡ್ಲಲ್ಲಿ ಕರೆಂಟ್ ಹೋದ್ರು ಕೂಡ ಆ ಟೈಮ್ ಅನ್ನೋದು ಮ್ಯಾನೇಜ್ ಮಾಡಿ ಈಗ ಒಂದು 1/4 ಗಂಟೆ, ಈಗ ಯಾವ್ದೋ ಒಂದು ಬ್ಲಾಕ್ ನಾನು ಅರ್ಧ ಗಂಟೆ ಫೀಡ್ ಮಾಡಿಟ್ಟಿದ್ದೀನಿ ಅಂತ 1/4 ಗಂಟೆ ಕರೆಂಟ್ ಹೋದ್ರೆ ಪುನಃ ಕರೆಂಟ್ ಬಂದಾಗ 1/4 ಗಂಟೆ ಅದಕ್ಕೆ ಆದ ನಂತರ ಇನ್ನೊಂದಕ್ಕೆ ಶಿಫ್ಟ್ ಆಗುವಂಥದ್ದು. ಇದನ್ನು ಹೊಸತು ವಿಚಾರ ಅಲ್ಲ. ಆ ತರ ಆಟೋಮೇಷನ್ ಅಂತ ಅದು ನಾವು ಅಳವಡಿಸಿಕೊಂಡ ಕಾರಣ ಸ್ವಲ್ಪ ಸುಲಭ ಆಯ್ತದೆ. ಅಂತೂ ಒಂದು ಬಟನ್ ನಲ್ಲಿ ಇಡೀ ತೋಟಕ್ಕೆ ನೀರು. ಈಗ ಆಧುನಿಕತೆ ಬಂದು ಕೃಷಿಕರಿಗೆ, ನಾನು ಹೇಳೋದಂದ್ರೆ ಹೊಸಬ್ಬರು ಕೃಷಿಗೆ ಬರ್ಲಿಕ್ಕೆ ಏನು ಸಮಸ್ಯೆ ಇಲ್ಲ. ಆಧುನಿಕ ತಂತ್ರಜ್ಞಾನ ಬಹಳಷ್ಟು ಈಗ ನಮ್ಮ ಇಂಡಸ್ಟ್ರಿ ಆಗಿದೆ. ಈಗ ಕೃಷಿ ಅಂತ ಹೇಳಿದ್ರೆ ಕಷ್ಟ ಇಲ್ಲ, ಸ್ವಲ್ಪ ಮನಸ್ಸು ವಿಶಾಲ ಬೇಕು, ಮನಸ್ಸು ಹೊಂದಾಣಿಕೆ ಇದ್ದರೆ ಕೂಡಲೇ ಬಹಳ ಸುಲಭ. ಈಗಿನ ಕೃಷಿ ಮಾಡ್ಲಿಕ್ಕೆ ಕಷ್ಟ ಅಂತ ಇಲ್ಲ. ಒಂದು ಕಡೆ ಕಾರ್ಮಿಕರೇ ಬೇಕು ಅಂತ ಇತ್ತು, ಆದ್ರೆ ಕಾರ್ಮಿಕರೇ ಬೇಕು ಅನಿವಾರ್ಯತೆ ಅಲ್ಲ ಅಂತಲೂ ಕೂಡ ಈಗ ಮಾಡಿ ಕಾರ್ಮಿಕರ ಕೊರತೆ ಈ ನೀರಾವರಿಗೆ ಅಷ್ಟು ಕಡಿಮೆ ಮಾಡ್ಲಿಕ್ಕೆ ಆಯ್ತು. ಹಾಗಾಗಿ ಅದು ನನಗೆ ಈ ಆಟೋಮೇಷನ್ ಇಂದಾಗಿ ಚೆನ್ನಾಗಿ ಆಯ್ತು ಸರ್, ಅನುಕೂಲ ಆಯ್ತು. ಮೋಷನ್ ಮಾಡುವಾಗ ಒಂದು ಗೆಡ್ಡೆ ತರ ಹೊರಗೆ ಬರುತ್ತೆ, ಕೆಲವರಿಗೆ ಖಾಲಿ ತುರಿಕೆ ಇರುತ್ತೆ, ಕೆಲವರಿಗೆ ಅಲ್ಲಿ ನೀರಿನ ಅಂಶ ಬರುತ್ತೆ, ರಕ್ತ ಬೀಳ್ತದೆ ಮೋಷನ್ಗೆ ಹೋದಾಗ, ಕೆಲವರಿಗೆ ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಆ ತರ ನೋವಿದ್ರೆ ಪೈಲ್ಸ್, ಪಿಸ್ತುಲ ಮತ್ತು ಭಗಂತರ ಅಂತ ಹೇಳಿ ಈ 3 ಪ್ರಾಬ್ಲಮ್ ಇದ್ರೆ ಯಾವುದೇ ಕಂಡೀಷನ್ ಅಲ್ಲಿ ಪೇಷಂಟ್ ಇಲ್ಲಿಗೆ ಬರಲಿ, ಅವರಿಗೆ ನಾವು ಹೇಳುದು ಇಷ್ಟೇ, ಒಂದು ಡೋಸ್ ಔಷಧಿ ಕುಡಿದು ನೀವು ಇಲ್ಲಿಂದ ಹೋಗ್ಬೋದು, ನೀವು ಇನ್ನು 1 ದಿವಸ ಬಿಟ್ಟು ಬಂದು ಔಷಧಿ ತಗೊಂಡು ಹೋಗಿ ಅಂತ ಹೇಳಿ. ಸರ್, ಇಷ್ಟೊಂದು ದೊಡ್ಡ ಮತ್ತು ಸಮಗ್ರ ಕೃಷಿ ಅಂತ ಆಗುವಾಗ ಒಂದಷ್ಟು ಕಾರ್ಮಿಕರ ಸಂಖ್ಯೆ ಬೇಕಾಗ್ತದೆ. പക്ഷെ ಒಬ್ಬರಿಂದ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಇದು ನಿರ್ವಹಣೆ ಮಾಡ್ತಿದ್ರೆ? ಎಲ್ಲ ಕಡೆ ಕಾರ್ಮಿಕರ ಕೊರತೆ ಅಂತ ಅನಿಸ್ತದೆ. ನಿಮಗೆ ಕೊರತೆ ಅಂತ ಆಗಿದೆಯಾ ಅಥವಾ ಇದಕ್ಕೆ ಕಾರ್ಮಿಕರ ಬೇಕಾಗಿಲ್ಲ ಅಂತ ಹೇಳ್ತಾರೆ? ಇಲ್ಲ ಸರ್, ಕಾರ್ಮಿಕರ ಕೊರತೆ ನನಗೆ ಇಷ್ಟವರೆಗೆ ಆಗಲಿಲ್ಲ. ಅದು ಯಾವುದೇ ಫೀಲ್ಡ್ ಅಲ್ಲಿ ಇರ್ಬೋದು, ಮಾಲೀಕನೋ ಅವರು ಹೇಗಿರ್ತಾರೋ ಅದಕ್ಕೆ ಸರಿಯಾಗಿ ಕಾರ್ಮಿಕರು ಇರುವಂತಹದ್ದು ಅಂತ ನಂಬಿದವ ನಾನು ಕಾರ್ಮಿಕರು ಅಂತ ಹೇಳುವ ಆ ದೃಷ್ಟಿಯಲ್ಲಿ ನಾನು ನೋಡ್ತಾ ಇಲ್ಲ. ಮನೆ ಮಂದಿಯ ನೆಲೆಯಲ್ಲಿ ಕುಟುಂಬದವರಾಗಿ ನೋಡ್ತಾ ಇದ್ದಾರೆ. ಆದ್ದರಿಂದ ಕಾರ್ಮಿಕರ ಸಮಸ್ಯೆ ಇಲ್ಲ. ಇನ್ನೊಂದು, ಕಾರ್ಮಿಕರ ಲಭ್ಯತೆ ಸಿಗಬೇಕಾದ್ರೆ ವರ್ಷ ಪೂರ್ತಿ ನಾವು ಅವರಿಗೆ ಕೆಲಸ ಕೊಡಬೇಕು. ನಾವು ಈ ವರ್ಷ ಪೂರ್ತಿ ಕೆಲಸ ಇದ್ದಾಗ ಕಾರ್ಮಿಕರು ನಿಲ್ತಾರೆ. ನಾವು ಯಾವುದೋ ವರ್ಷದಲ್ಲಿ 4 ತಿಂಗಳು ಮಾತ್ರ ಕಾರ್ಮಿಕರು ಬೇಕು ಅಂತೇಳಿ ಯಾರು ಸಿಗುದಿಲ್ಲ. ನಮ್ಗೆ ಈ ಉಪಬೆಳೆಗಳು, ಕಾಳುಮೆಣಸು ಇರಲಿ, ರಬ್ಬರ್ ಇರಲಿ, ಕಾಫಿ ಇರಲಿ, ಈ ಬೆಳೆಗಳು ಇರುವ ಕಾರಣ ಕಾರ್ಮಿಕರು ಸಮಸ್ಯೆ ಬರುವುದಿಲ್ಲ. ಯಾಕಂತೇಳಿ ನಾ ಕಾಫಿ ನೆಟ್ಟದ್ದು ಒಂದು ಉದ್ದೇಶ ಅದು. ಯಾಕಂದ್ರೆ ವರ್ಷ ಪೂರ್ತಿ ಕೆಲಸಗಾರರಿಗೆ ಕೆಲಸ ಕೊಡುವ ಉದ್ದೇಶ. ಈಗ ನಾವು ಉಳಿದ ಕೆಲಸ ಇಲ್ಲದೆ ಇರುವಾಗ ಅವ್ರಿಗೆ ಕೆಲಸ ಎಂತ ಕೊಡುದು ಅಂತೇಳಿ ಕಾಫಿಯನ್ನು ಗಿಡವನ್ನು ರೆಂಬೆಗಳನ್ನು ತೆಗೆಯುವುದು, ಕ್ಲೀನ್ ಮಾಡುವಂತದ್ದು, ಆ ತರ ಸಂಗತಿ. ಆಗ ಅವರಿಗೆ ಕೆಲಸ ಹೊಂದಾಣಿಕೆ ಮಾಡಿರ್ತದೆ. ಆಗ ನಾನು ಹೇಳುದು, ಕಾಫಿಯಲ್ಲಿ ನಮಗೆ ಅಥವಾ ಬೇರೆ ಯಾವುದೋ ಉಪಬೆಳೆಯಲ್ಲಿ ಲಾಭ ಸಿಕ್ಕದಿದ್ರು ಆ ಕಾರ್ಮಿಕರ ಕೆಲಸದಕ್ಕೆ ಅವರ ಸಂಬಳದಷ್ಟಾದ್ರೂ ನಮ್ಗೆ ಸಾಕು. ಆಗ ನಮ್ಗೆ ಉಳಿತಾಯ ಆಗ್ತದೆ. ಆಗಲ್ಲ, ಈಗ ಆ ಕೆಲಸ ಮಾಡುವಾಗ, ಈ ಕಾಫಿ ಕೆಲಸ ಮಾಡುವಾಗ, ಈಗ 4 ದಿವಸ ಕಾಫಿ ಕೆಲಸ ಮಾಡಿದೆ ಅಂತ ಇಟ್ಟುಕೊಳ್ಳುವ, ಆ 4 ದಿವಸದ ಸಂಬಳದಷ್ಟು ಕಾಫಿ ಸಿಕ್ಕಿದ್ರು ಸಾಕು. ನಾವು ಕಾರ್ಮಿಕರ ವರ್ಷ ಪೂರ್ತಿ ನಾ ಕೆಲಸ ಕೊಟ್ಟೆ ಅಲ್ಲ. ಆ ದೃಷ್ಟಿಯಲ್ಲಿ ನಾವು ಕೃಷಿಕರ ಆಲೋಚನೆ ಮಾಡಿದ್ರೆ, ಯಾಕಂದ್ರೆ ಪ್ರತಿಯೊಂದು ಬೆಳೆಯಲ್ಲೂ ನಮಗೆ ಲಾಭ ಬೇಕು ಅಂತ ಹೇಳುವ ಸಂಗತಿ ಇರಬಾರ್ದು. ಮೇಂಟೆನೆನ್ಸ್ ಆದ್ರೆ ಸಾಕು ನಮಗೆ ಕಾರ್ಮಿಕರದ್ದು. ಹಾಗಾಗಿ ನನಗೆ ಇಷ್ಟೆಲ್ಲ ಬೇರೆ ಬೇರೆ ಕೃಷಿ ಇರುವ ಕಾರಣ, ಅವರಿಗೆ ಬೇರೆ ಬೇರೆ ಹೊತ್ತಲ್ಲಿ ಕೆಲಸ ಕೊಡುವ ಕಾರಣ ಕಾರ್ಮಿಕರ ಸಮಸ್ಯೆ ಇಲ್ಲ ಸರ್. ಈಗ ಕಾಫಿಗೆ ಪ್ರತ್ಯೇಕವಾಗಿ ನೋಡಿದ್ರೆ ಎಷ್ಟು ನಿಮಗೆ ಒಂದು ಇಡೀ ವರ್ಷದಲ್ಲಿ ಎಷ್ಟು ಕಾರ್ಮಿಕರು ಬೇಕಾಗ್ತದೆ? ಎಷ್ಟು ಸರ್, ಅದನ್ನು ಪ್ರತ್ಯೇಕ ಅಂತ ನಾನು ಲೆಕ್ಕ ಮಾಡಲಿಲ್ಲ. ನಾನು ಅಡಿಕೆ ಕೃಷಿ ಒಟ್ಟಿಗೆ ಉಪಬೆಳೆ ಕಾಫಿ ಮಾಡುವಂಥದ್ದು. ಅಡಿಕೆ ತೋಟದಲ್ಲಿ ಅಥವಾ ಕಾಳುಮೆಣಸಿಗೆ ಕೆಲಸ ಇಲ್ಲದಾಗ ಆ ದಿವಸ ಅವರಿಗೆ ಕಾಫಿಗೆ ಹಚ್ಚುವಂಥದ್ದು. ಹಾಗಾಗಿ ನನಗೆ ಅದನ್ನು ಖುಷಿಯಲ್ಲಿ ಮಾಡ್ತಾರೆ ಅವರು. ಅವರಿಗೆ ಈಗ ಲೇಬರ್ಸಿಗೆ ಕೂಡ ಪ್ರತಿಯೊಂದು ಫೀಲ್ಡಲ್ಲಿ ಅವರಿಗೆ ವರ್ಕ್ ಮಾಡಿದ್ದನ್ನೇ ಮಾಡಿದಾಗ ಯಾರಿಗಾದ್ರೂ ಉದಾಸೀನ ಆಗುವಂಥದ್ದು, ಅದು ಯಾವುದೇ ಫೀಲ್ಡಲ್ಲಿ ಇರ್ಬೋದು. ಈಗ ಡಿಫರೆಂಟ್ ಇದ್ದಾದ ಕೂಡಲೇ ಅವರಿಗೊಂದು ಖುಷಿ ಇರ್ತದೆ. ಕಾಫಿಯನ್ನು ಕೀಳುದು, ಆ ನಂತರದ ಬೇರು ಬಂದದ್ದ ಅಲ್ಲ, ಅದನ್ನು ಚಿಗುರು ಬಂದ ಸರಿಯಾಗಿದಿಲ್ಲ, ಅವರಿಗೊಂದು ಖುಷಿ ಇರ್ತದೆ.
ಅವ್ರು ಹೇಳ್ತಾರೆ ಅಣ್ಣರೇ ನಾನು ಮಾಡಿದ್ದು ನೋಡಿ ಇಂಚ ಬತ್ತಂದ್ರೆ ಅವರೇ ಖುಷಿಯಲ್ಲಿ ಮಾಡ್ತಾರೆ. ಈಗ ನನ್ನಲ್ಲಿ ಅಂತಂದ್ರೆ ಈಗ ಮೆಣಸಿಗೆ ಬಳ್ಳಿ ಕಟ್ಟುವುದೇ ಇರ್ಲಿ, ಕಟ್ಟಿದಾಗ ಅವ್ರು ಅದನ್ನು ಫೀಡ್ಬ್ಯಾಕ್ ನಾನು ಕೊಡ್ತಾರೆ ಅಂತ ಹೇಳಿ. ಈಗ ನಾನೇ ನೋಡ್ಬೇಕಂತಿಲ್ಲ, ಅವರಿಗೂ ಸ್ವಲ್ಪ ಪ್ರಯೋಗಾತ್ಮಕ ದೃಷ್ಟಿ ಇರ್ತದೆ. ಮತ್ತೆ ನಮ್ಮ ಸಂಬಂಧಗಳಲ್ಲಿ ಇರುವಂತದ್ದು ಕಾರ್ಮಿಕರ ಸಂಬಂಧಗಳು ಒಳ್ಳೇದಿದ್ದ ಕೂಡಲೇ ಇದು ಮಾಡ್ತಾರೆ. ಹಾಗಾಗಿ ಅದೇನು ಕಾರ್ಮಿಕರ ಸಮಸ್ಯೆ ಇಲ್ಲ ಇಷ್ಟವರೆಗೆ ಆಗ್ಲಿಲ್ಲ. ಸರ್, ತಮ್ಮ ಕೃಷಿಯ ಜೊತೆಗೆ ಬೇರೆ ವ್ಯವಹಾರ ಉದ್ದಿಮೆ ಎಲ್ಲವನ್ನು ಹೇಳಿದ್ರಿ. ಬಹುಶಃ ಇಷ್ಟು ಕೃಷಿಯನ್ನು ಮಾಡಬೇಕಾದ್ರೆ ನಿಮ್ಮ ಹಿಂದೆ ಮನೆಯವರ ತೊಡಗಿಸಿಕೊಳ್ಳಬೇಕು ತುಂಬಾ ಮುಖ್ಯ. ಖಂಡಿತ ಮುಖ್ಯ. ಬಹುಶಃ ಹೇಗಿದೆ ನಿಮ್ಮ ಮನೆಯವರ ಸಹಕಾರ ಆಗಿರ್ಬೋದು, ಈ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವಿಕೆ ಹೇಗಿದೆ ಅಂತ? ನಾನು ಅದರಲ್ಲಿ ಬಹಳ ಅದೃಷ್ಟವಂತ ಅಂತ ಹೇಳ್ಬೇಕು ಸರ್. ಈಗ ಎಲ್ಲ ಫ್ಯಾಮಿಲಿಗೆ ನನ್ನಷ್ಟು ಅದೃಷ್ಟವಂತರು ಯಾರು ಇರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನನ್ನ ದೊಡ್ಡ ಅಣ್ಣ ತಾಳ್ತಜಿ ವಸಂತಕುಮಾರ್ ಹೇಳಿ ಅವರು ಸಾಹಿತಿಗಳಿದ್ದಾರೆ, ಪ್ರೊಫೆಸರ್ ಆಗಿದ್ದು, ಬಾಂಬೆ ಯೂನಿವರ್ಸಿಟಿಲಿ ಇದ್ರು. ನನ್ನ ಎಲ್ಲ ಇದಕ್ಕೆ ಅವರು ಪ್ರೇರಣೆ, ನಾವು ಒಟ್ಟಿಗಿರುವಂತಹದ್ದು. ಹಾಗೆ ನನ್ನ ಯಾವುದೇ ಒಂದು ಮಾಡ್ಬೇಕು, ನನ್ನ ತಂದೆಯ ಒಂದು ಸ್ಥಾನದಲ್ಲಿದ್ದು ಪ್ರತಿಯೊಂದಕ್ಕೂ ಧೈರ್ಯ ತುಂಬುವವರು. ಹಾಗಾಗಿ ನನಗೆ ಇಷ್ಟು ವೈವಿಧ್ಯ ಬಿಸಿನೆಸ್ ಆಗಲಿ ವ್ಯವಹಾರ ಆಗಲಿ ಮಾಡ್ಲಿಕ್ಕೆ ಧೈರ್ಯ ಏನಂತಂದ್ರೆ ತಂದೆಯ ಸ್ಥಾನದಲ್ಲಿ ಅಣ್ಣ ಇದ್ದಾನೆ ಅಂತೇಳಿ. ನಮ್ಮ ಮನೆಯಲ್ಲಿ ಹಿರಿಯರಿದ್ದ ಕೂಡಲೇ ನಮ್ಗೆ ಧೈರ್ಯ. ಹಾಗಾಗಿ ನನಗೆ ಅದೊಂದು ಧೈರ್ಯದಲ್ಲಿ ಇಷ್ಟೆಲ್ಲ ಮುಂದುವರಿತಾ ಇದ್ದೇನೆ. ಅದೇ ರೀತಿ ಬಟ್ ಅವರು ಸರ್ ಒಂದು ಕ್ಷೇತ್ರ ಆ ಕಡೆಗೆ ಹೋದ್ರು, ಸಾಹಿತಿ ಆಗಿದ್ದುಕೊಂಡು ಪ್ರೊಫೆಸರ್ ಆಗಿ ಆ ತರ ಹೋದ್ರು. ನೀವು ಕೃಷಿ ಹತ್ರ ಬಂದು ಹೇಗಿದ್ದು ಈ ತರ ಬಂತು ಕವಲಾಯ್ತು? ಅಲ್ಲ ಸರ್, ಯಾಕಂದ್ರೆ ನಮ್ಗೆ ನಾವು ಕೃಷಿ ಕುಟುಂಬದವರು. ಅಣ್ಣ ದೊಡ್ಡ ಅಣ್ಣ ಇದ್ರು, ಅವರು ಎಜುಕೇಶನ್ ಆಗಿ ಎಜುಕೇಶನ್ ಇದಕ್ಕೆ ಹೋದ್ರು ಸರ್. ಈಗ ಮತ್ತೆ ಇನ್ನೊಬ್ಬರನ್ನು ಅವರು ಜಾಬಲ್ಲಿ ಹೋದ್ರು. ನಾವು 3 ಜನ ತಮ್ಮಂದ್ರು. ಕೊನೆವ ನನಗೂ ಆಸಕ್ತಿ ಇತ್ತು ಡಿಫೆನ್ಸ್ ಹೋಗ್ಬೇಕು ಅಂತೇಳಿ. ಕಾಲೇಜ್ ಇದ್ದಾಗ NCC ಸರ್ಟಿಫಿಕೇಟ್ ಆಗಿ ಅದಕ್ಕೆಲ್ಲ ಹೋಗಿದ್ದೆ ನಾನು. ಬಟ್ ಈ ಕೃಷಿ ನೋಡ್ಲಿಕ್ಕೆ ಯಾರಿಲ್ಲ ಅಂತ ಹೇಳುವ ಇದರಲ್ಲಿ ನಾನು ಕೃಷಿಗೆ ನಾನು ತೊಡಗಿಸ್ಕೊಂಡೆ. ಎಷ್ಟು ಎಜುಕೇಶನ್ ಮಾಡಿದ್ರಿ ಸರ್? ನಾನು MA ವರೆಗೆ ಆಗಿದೆ ಸರ್. MA ವರೆಗೆ ಆಗಿದೆ ಸರ್. ಹಾಗೆ ಆಯ್ತು. ಮತ್ತೆ ಹಾಗೆ ನಾವು ಕೃಷಿಯಲ್ಲಿ ತೊಡಗಿಸ್ಕೊಂಡ. ಮತ್ತೆ ಈಗ ನಾವು ಕೃಷಿ ವಿಶ್ವವಿದ್ಯಾನಿಲಯ ಹಾಗಾಯ್ತು. ನಾವು ಮನೆಯಲ್ಲಿ ದೊಡ್ಡ ಅಣ್ಣ ವಸಂತಕುಮಾರ್ ಒಟ್ಟಿಗೆ ನಾವು ಇದ್ದೇವೆ. ಮತ್ತೆ ನನ್ನ ಪತ್ನಿ ಗೀತಾಲಕ್ಷ್ಮಿ ಅಂತ ಹೇಳಿ, ಅವಳಿಗೂ ಕೃಷಿಯಲ್ಲಿ ಆಸಕ್ತಿ ಇದೆ. ಮತ್ತೆ ಸಾಮಾಜಿಕ ಚಟುವಟಿಕೆಯಲ್ಲಿ ಕೂಡ ಅವಳಿದ್ದಾಳೆ. ಅವಳಿಗೆ ಕೂಡ MA ಆಗಿದೆ. ನನಗೆ 2 ಜನ ಗಂಡು ಮಕ್ಕಳು. ದೊಡ್ಡವನಿಗೆ MBA ಆಗಿ ಒಂದಷ್ಟು ಸಮಯ ಜಾಬಲ್ಲಿದ್ದ. ಮತ್ತೆ ನಮಗೆ ನಮ್ಮ ಬಿಸ್ನೆಸ್ ವ್ಯವಹಾರ ಬೇರೆ ಬೇರೆ ವ್ಯವಹಾರ ಇದೆ, ಅದನ್ನು ನೋಡಿಕೊಳ್ಳಿಕ್ಕೆ ಅಂತೇಳಿ ಬೇಕು ಅಂತೇಳಿ ಅವನು ಅದನ್ನು ಬಂದು ಒಟ್ಟಿಗೆ ಕೃಷಿ ಮತ್ತೆ ಅದನ್ನು ವ್ಯವಹಾರವನ್ನು ದೊಡ್ಡ ಮಗ ನೋಡ್ತಾನೆ. ಸೊಸೆಯು ಕೂಡ ವಿಶೇಷವಾಗಿ ಕೃಷಿಯಲ್ಲಿ, ಅವಳು ಬೆಂಗಳೂರಲ್ಲಿ ಜಾಬಲ್ಲಿ ಇದ್ದವಳು. ಕೃಷಿಯಲ್ಲಿ ಬಹಳ ಆಸಕ್ತಿ ಇದೆ. ಹಾಗಾಗಿ ನನಗೀಗ ಈ ಕಾಳುಮೆಣಸಿನ ಸಂಗತಿ ಎಲ್ಲ ಅವಳ ಜವಾಬ್ದಾರಿ ಇರುವಂತಹದ್ದು. ಹಾಗಾಗಿ ಅದಕ್ಕೆ ಅವಳಿದ್ದಾಳೆ, ಸೊಸೆ ಚೆನ್ನಾಗಿದ್ದಾಳೆ. ನನ್ನ ಮಿಸ್ಸಸ್ ಒಟ್ಟು ನೋಡುವಂಥದ್ದು ನನ್ನ ಮಿಸ್ಸಸ್ ಇಂದು ಮನೆ ವ್ಯವಹಾರ. ಈ ಕಾಫಿ ಇದ್ದಲ್ಲಿ ವಿಶೇಷ ಕಾಫಿ ಇರಲಿ, ಅಡಿಕೆ ಇದ್ದಾಗಲಿ ಅವಳು ನೋಡ್ತಾ ಇದ್ದಾಳೆ. ಕೊನೆಯ ಮಗ ಅವನಿಗೆ B.Tech ಆಯಿತು. ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಕಂಪನಿಯೊಂದರಲ್ಲಿ ಒಂದು ಬಾಷ್ ಕಂಪನಿಯಲ್ಲಿ ಜಾಬಲ್ಲಿದ್ದಾನೆ. ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಅವನು ಕೂಡ ಕೃಷಿಗೆ ತೊಡಗಿಸ್ಕೊಳ್ತಾನೆ. ಯಾಕಂದ್ರೆ ನಾವು ಇನ್ನೊಬ್ಬರ ಅಂಡರ್ನಲ್ಲಿ ಇರುವುದಕ್ಕಿಂತ ನಮಗೆ ಸಾಕಷ್ಟು ವಿಸ್ತೀರ್ಣವಾದ ವ್ಯವಸ್ಥೆಗಳು ಇರುವ ಕಾರಣ, ಹಾಗೆ ನಾವೆಲ್ಲ ತೊಡಗಿಸಿಕೊಂಡ ಕಾರಣ ಚೆನ್ನಾಗಿದ್ದೇವೆ. ವಿಶೇಷವೇನಂತಂದ್ರೆ ಈಗ ನಮ್ಮಲ್ಲಿ ಒಂದು ನಾವು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಹಸುಗಳ ಸಂಗತಿ ಆಗ ಬಂದಾಗ ದೊಡ್ಡ ಮಗ ಪೆಟ್ರೋಲ್ ಪಂಪಿನ ವ್ಯವಹಾರ ಮುಗಿಸಿ ಒಂದು 9-9:30 ಮನೆಗೆ ಬಂದಾಗ ಊಟ ಎಲ್ಲ ಮಾಡಿ ಕೊನೆಗೆ ಮಲಗುವ ಮೊದಲೇ ದನಗಳಿಗೆ ಒಮ್ಮೆ ಅದನ್ನು ನೋಡುದು, ಹುಲ್ಲಾಕುವಂಥದ್ದು ಅವನ ಜವಾಬ್ದಾರಿ ಖುಷಿಯಲ್ಲಿ ಮಾಡ್ತಾನೆ. ಆ ಥರ ನಾವು ಕೆಲಸಗಳನ್ನು ನಾವೆಲ್ಲ ಹಂಚಿಕೊಂಡಿದ್ದ ಕಾರಣ ಬಹಳ ಖುಷಿಯಲ್ಲಿ ಆಸಕ್ತಿಯಿಂದ ಮಾಡಿದ್ದಾರೆ. ಈಗ ವಿಶೇಷ ಅಂತಾರೆ, ಈಗ ದನಗಳು ನನಗೆ ಜಾಸ್ತಿ ಆಯ್ತು ಅಲ್ಲಿ, ಅದನ್ನು ಕೊಡುವ ಅಂತ ಹೇಳಿದ್ರು ಯಾವ್ದನ್ನು ಕೊಡ್ಲಿಕ್ಕೆ ಮನಸ್ಸಾಗುದು, ನನಗೂ ಮನಸ್ಸಾಗುದು, ಮಕ್ಕಳು ಹೋಗ್ಬೋದಿಲ್ಲ. ಇದ್ದಾರೆ. ಹಾಗೆ ನಾವು ಮನೆ ಮಂದಿ ಎಲ್ಲರೂ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೇವೆ, ಎಲ್ಲ ಖುಷಿಯಲ್ಲಿದ್ದೇವೆ ಸರ್. ಹಸಿರಿನ ಹೂವನದ ನಿರ್ಮಾಣ, ಹಸಿರಿನ ಹಾಸಹುಲ್ಲು, ಕಡಿಮೆ ಅವಧಿಯಲ್ಲಿ ಫಸಲು ನೀಡುವ ವೈವಿಧ್ಯಮಯ ತೋಟಗಾರಿಕಾ ಗಿಡಗಳು, ವರ್ಣರಂಜಿತ ಬಣ್ಣ ಬಣ್ಣದ ಹೂವಿನ ಗಿಡಗಳು, ಗಾರ್ಡನ್ ಸೆಟ್ಟಿಂಗ್, ವಾಟರ್ ಫಾಲ್ಸ್, ಇಂಟರ್ಲಾಕ್ ಸೆಟ್ಟಿಂಗ್, ಮನೆಯ ಸೊಬಗನ್ನ ಹೆಚ್ಚಿಸುವ ಇಂಡೋರ್ ಪ್ಲಾಂಟ್ಗಳು. ಎಂದು ಸಂಪರ್ಕಿಸಿ ನಿಸರ್ಗ ಗಾರ್ಡನ್ ನರ್ಸರಿ, ಈಶ್ವರಮಂಗಲ ಮತ್ತು ಪುತ್ತೂರು. ಕಾಂಟ್ಯಾಕ್ಟ್ 9618187721 9448930721. ಸರ್, ಕೊನೆಯದಾಗಿ ಹೇಳೋದಾದ್ರೆ ಒಂದಷ್ಟು ವೈವಿಧ್ಯಮಯವಾಗಿ ಕಾಫಿಯನ್ನು ಮಾಡ್ತಾ ಇದ್ದೀರಿ, ಅದ್ರ ಜೊತೆಗೆ ಬೇರೆ ಬೇರೆ ಕೃಷಿಯನ್ನು ಮಾಡ್ಕೊಂಡು ಯಶಸ್ಸು ಕಂಡಿದ್ದೀರಾ. ಹಾಗಾಗಿ ಈ ಇವತ್ತಿನ ಕೃಷಿಕರಿಗೆ, ಒಂದಷ್ಟು ಯುವ ಕೃಷಿಕರಿಗೆ ತಾವು ಈ ಕೃಷಿಯ ವಿಷಯದಲ್ಲಿ ಹೇಳೋದಾದ್ರೆ ಏನು ಸಂದೇಶ ಕೊಡ್ತೀರಿ ಅಂತ? ಸರ್, ನಾವು ಕೃಷಿಯ ಹಿನ್ನೆಲೆ ಇರುವವರು, ಸಾಕಷ್ಟು ಕೃಷಿ ಭೂಮಿ ಇದ್ದೆ, ಅವರ ಜೀವನ ನಿರ್ವಹಣೆಗೆ ಕೃಷಿ ಇದೆ ಅಂತ ಹೇಳಿ ಇರುವ ಕುಟುಂಬದವರು
ಪ್ರಾರಂಭದಿಂದಲೇ ನಮ್ಮ ಮಕ್ಕಳನ್ನು ಬೆಳೆಸುವ ಒಂದು ಪದ್ಧತಿಯನ್ನು ವ್ಯತ್ಯಾಸ ಮಾಡಬೇಕು ಅಂತೇಳಿ ನಾನು ನಂಬಿದವ. ನಾವೀಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳನ್ನು ನಾವೀಗ ಉದ್ಯೋಗಕ್ಕೆ ಅನುಕೂಲವಾದ ಶಿಕ್ಷಣವನ್ನೇ ಕೊಡ್ತಾ ಇದ್ದೇವೆ. ನಮ್ಮಲ್ಲಿ ಸಾಕಷ್ಟು ಭೂಮಿಗಳಿದೆ. ಯಾಕಂದ್ರೆ ನಮ್ಮ ಈ ಭಾಗದಲ್ಲಿ ನೋಡಿದ್ರೆ ಕೃಷಿಕರೆಲ್ಲರೂ ಈಗ ವಯಸ್ಸಾದ ಕೃಷಿಕರೇ ಮನೆಯಲ್ಲಿದ್ದಷ್ಟು ಹೊರತು ಅವರ ಮಕ್ಕಳು ಯಾರು ಇಲ್ಲಿಲ್ಲ, ಪೇಟೆಯಲ್ಲಿದ್ದಾರೆ. ಅದು ಯಾಕಾಯ್ತು ಅಂತ ಹೇಳಿದ್ರೆ ನಾವು ಅವರಿಗೆ ಶಿಕ್ಷಣ ಕೊಟ್ಟದ್ದೇ ಏನಂತ ಹೇಳಿದ್ರೆ ದೊಡ್ಡ ಕಂಪನಿ ಸೇರು, ಇನ್ನೊಂದು ಮಾಡು ಅಂತ ಹೇಳುತ್ತಷ್ಟು ಕೃಷಿಗೆ ತೊಡಗು ಅಂತ ಹೇಳುವಂಥದ್ದು ಮನೋಭಾವನೆ ನಾವು ಬೆಳೆಸಲಿಲ್ಲ. ಹಾಗಾಗಿ ಬೇಸಿಕ್ ಆಗಿ ನಾವು ಎಜುಕೇಶನ್ ಬೇಕು, ನಮ್ಮ ಸಂಸ್ಕೃತಿ ಸಂಸ್ಕಾರಕ್ಕೆ ಬೇಕಾಗಿ ಎಜುಕೇಶನ್ ಬೇಕಾಗಿ ವಿನ ಉದ್ಯೋಗಕ್ಕಾಗಿ ನಾವು ಎಜುಕೇಶನ್ ಕಲಿಸುವಂಥದ್ದನ್ನು ಸಾಕಷ್ಟು ಕೃಷಿ ಇರುವವರು, ಈಗ ಕೃಷಿ ಕಡಿಮೆ ಇದ್ದವರು ಉದ್ಯೋಗ ಮಾಡಲಿ. ಯಾಕಂದ್ರೆ ಎಲ್ಲರೂ ಕೃಷಿ ಮಾಡಿದ್ರೆ ಆ ಉದ್ಯೋಗ ಅದು ಬೆಳಿಬೇಕಲ್ಲ, ಎಲ್ಲೋ ಬೆಳಿಬೇಕು. ಇದೇನಾಗಿದೆ ಅಂತ ಎಲ್ಲರೂ ಉದ್ಯೋಗ ಮಾಡಿದ ಕಾರಣ ಕೃಷಿ ಹಿಂದೆ ಬಿದ್ದದ್ದು ಅದಕ್ಕೆ ಬೇಕಾಗಿ. ಆಗ ಎಲ್ಲರೂ ನಾವು ನಮ್ಮ ಮಕ್ಕಳನ್ನು ಏನು ಮಾಡಬೇಕು ಅಂತೇಳಿ ನಾವು ಉದ್ಯೋಗಕ್ಕಾಗಿ ಡಾಕ್ಟರ್ ಆಗಲಿ ಇಂಜಿನಿಯರ್ನೇ ಏಕಮೇವ ಉದ್ದೇಶ ಅಲ್ಲ, ನಾವು ಕೃಷಿ ಮುಂದುವರಿಸಬೇಕು ಅಂತೇಳಿ ಮಕ್ಕಳಲ್ಲಿ ಮಾಡಿದರೆ ಇದಾಗ್ತದೆ. ಇನ್ನು ನಮ್ಮಲ್ಲಿ ಈಗೆಲ್ಲ ಆಧುನಿಕ ವ್ಯವಸ್ಥೆಗಳಿದೆ. ಕೃಷಿ ಅಂತೇಳಿ ಮೊದಲಿನಾಗೆ 25-50 ವರ್ಷ ಹಿಂದಿನ ಸಲ ಎಲ್ಲ ಆಧುನಿಕ ವ್ಯವಸ್ಥೆಗಳಿವೆ. ನಿಮ್ಮ ಸಿಟಿಯಲ್ಲಿ ಯಾವ ವ್ಯವಸ್ಥೆಗಳಿದೆ ಎಲ್ಲ ಮನೆಯಲ್ಲಿ ಬೇಕಾದ ವ್ಯವಸ್ಥೆಗಳು ಸಿಗ್ಲಿಕ್ಕೆ ಆಗ್ತದೆ. ಹಾಗಾಗಿ ಕೃಷಿಗೆ ತೊಡಗಿಸಿಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಇದೆ. ಯಾಕಂದ್ರೆ ಒಂದು ಯಾರ ಅಡಿಯಾಳಿ ಆಗಿ ಕೆಲಸ ಮಾಡಬೇಕಾಗಿಲ್ಲ ಸರ್. ಎಷ್ಟು ದಿವಸ ಬೇಕಾದ್ರೆ ರಜೆ ಮಾಡ್ಲಿಕ್ಕೆ ಆಗ್ತದೆ, ಎಷ್ಟು ದಿವಸ ದುಡ್ಡು ಸ್ವಾಭಿಮಾನಿಯಾಗಿ ಯಾರ ಮುಂದೆ ಕೂಡ ಕೈ ಕಟ್ಟಿ ನಿಲ್ಲುವಂತ ಪರಿಸ್ಥಿತಿ ಇಲ್ಲ. ಇದು ಇಂಥದ್ದು ಕೃಷಿ ಬಿಟ್ಟರೆ ಬೇರೆ ಯಾವ ವ್ಯವಹಾರದಲ್ಲಿ ಸಿಗ್ಲಿಕ್ಕಿಲ್ಲ. ಹಾಗಾಗಿ ಯುವಕರು ಇವತ್ತು ನೀವು ಇನ್ನೊಬ್ಬರ ಅಡಿಯಾಳಿಯಾಗಿ ಕೆಲಸ ಮಾಡೋದಕ್ಕಿಂತ ನಾವೇ ಕೃಷಿ ಮಾಡಿ ನಾವೊಂದು 4 ಜನರಿಗೆ ಉದ್ಯೋಗ ಕೊಡೋಣ. ಈಗ ಉದ್ಯಮ ಯಾಕಂದ್ರೆ ಉದ್ಯಮ ಮತ್ತು ಕೃಷಿ ಎರಡೂ ಅನುಭವ ಇದೆ. ಕೃಷಿಯಲ್ಲಿದ್ದಷ್ಟು ಸ್ವಾತಂತ್ರ್ಯ ಉದ್ಯಮದಲ್ಲಿ ನನಗಿಲ್ಲ. ಯಾಕಂದ್ರೆ ಈ ಉದ್ಯಮದಲ್ಲಿದ್ದ ಕೂಡಲೇ ಯಾರೊಬ್ಬ ಅಧಿಕಾರಿ ಬಂದ ಭಾರಿ ತಲೆ ಎತ್ತಿ ನಿಲ್ಲಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದ್ರೆ ನಾನು 30 ವರ್ಷ 40 ವರ್ಷ ಕೃಷಿ ಮಾಡಿ ಈಗ ಆದ ಕಾರಣ ಕೃಷಿಯಲ್ಲಿ ಅದೆಲ್ಲ ನೀವು ಯಾರು ಬಂದರೂ ಕೂಡ ನಾವು ತಲೆ ತಗ್ಗಿಸುವ ವ್ಯವಸ್ಥೆ ಇಲ್ಲ ಸರ್, ಯಾರ ಮುಲಾಜು ಇಲ್ಲ ನಮಗೆ. ಹಾಗಾಗಿ ನಾವೇ ಮೇಲಾಧಿಕಾರಿ, ಯಾರ ನಮ್ಮಲ್ಲಿ ಕೇಳುವಂಥದ್ದಿಲ್ಲ. ಉದ್ಯಮದಲ್ಲಿ ಅಥವಾ ಬೇರೆ ಉದ್ಯೋಗದಲ್ಲಿ ಸ್ವಲ್ಪ ಅದು ಕಷ್ಟ. ಹಾಗಾಗಿ ಯುವಕರಿಗೆ ನಾನು ಹೇಳುದು, ನೀವು ಉದ್ಯೋಗಕ್ಕೆ ಹೋಗೋದಕ್ಕಿಂತ ಹಿರಿಯರು ಮಾಡಿಟ್ಟಂತ ಜಾಗ ಇದ್ರೆ ಅಥವಾ ಜಾಗ ಹೊಸತ್ತು ಖರೀದಿ ಮಾಡಿ ಕೃಷಿಗೆ ಬನ್ನಿ, ಕೃಷಿಯೇ ಒಳ್ಳೇದು. ಹಾಗಾಗಿ ಕೃಷಿಗೆ ಎಲ್ಲರೂ ಬನ್ನಿ ಅಂತೇಳಿ ಖಂಡಿತ ನಾನು ಹೇಳ್ತಾ ಇದ್ದೇನೆ ಸರ್. ಇಷ್ಟೊತ್ತು ನಮ್ಮ ಜೊತೆಗೆ ತುಂಬಾ ಮಾಹಿತಿಗಳನ್ನು ಕೊಟ್ಟಿದ್ದೀರಾ ಕೃಷಿಯ ಬಗ್ಗೆ. ನಮ್ಮದಷ್ಟು ವೀಕ್ಷಕರಿಗೆ ಕೂಡ ಈ ಕೃಷಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದಷ್ಟು ಪ್ರೇರಣೆ ಆಗಲಿಕ್ಕೆ ತಮ್ಮ ಮಾತುಗಳು ಕೂಡ ನಮ್ಮ ಕೃಷಿಕ ವೀಕ್ಷಕರಿಗೆ ಅನೇಕ ಪ್ರೇರಣೆ ಆಗಲಿಕ್ಕೆ ಇದೆ. ನಿಮ್ಮಿಂದಾಗಿ ಅಥವಾ ನಿಮ್ಮ ಕೃಷಿಯಿಂದಾಗಿ ನೋಡಿಕೊಂಡು ಇವತ್ತು ಎಷ್ಟೋ ಕೃಷಿಕರು ಕೂಡ ಬೆಳೀಲಿಕ್ಕೆ ಸಾಧ್ಯತೆ ಇದೆ ನಮ್ಮ ಚಾನೆಲ್ ಮುಖಾಂತರವಾಗಿ ನೋಡಿಕೊಂಡು. ಬಹುಶಃ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ಮಾಹಿತಿ ಕೊಡೋದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ನೀವು ಬಂದು ಸುದ್ದಿಯವರು ಅಂದ್ರೆ ನಮ್ಗೆ ವಿಶೇಷ ಅಕ್ಕರೆ ಪ್ರೀತಿ ಇದೆ, ಕೃಷಿಕರಿಗೆ ಪ್ರೋತ್ಸಾಹ ಕೊಡುವಂಥವ್ರು. ನೀವು ಬಂದು ಇಷ್ಟೊತ್ತು ನಮ್ಮೊಟ್ಟಿಗೆ ಇದ್ದದ್ದು ನನಗೂ ಖುಷಿ ಆಯಿತು. ಎಲ್ರಿಗೂ ವಂದನೆಗಳು. ವೀಕ್ಷಕರೇ, ಚಂದ್ರಶೇಖರ್ ಸರ್ ಅವರ ಈ ಒಂದು ಮನೆ ತಾಳ್ತಜೆಯಲ್ಲಿರುವ ಮನೆ. ಬಹುಶಃ ನಾವು ಗಮನಿಸಬಹುದು ಈ ಭಾಗದಲ್ಲಿ ನೇತ್ರಾವತಿಯ ಸುಂದರವಾದಂತಹ ಒಂದು ಪರಿಸರ, ನೇತ್ರಾವತಿ ನದಿ ಹರಿಯುವಂಥ ದೃಶ್ಯ ಬಹಳ ಮನೋಹರವಾಗಿ ಕಾಣ್ತಾ ಇರುವಂಥ ದೃಶ್ಯ ನಾವು ನೋಡ್ಬೋದು. ಅದರ ದಕ್ಷಿಣ ಭಾಗದಲ್ಲಿ ಚಂದ್ರಶೇಖರ್ ಸರ್ ಅವರ ಈ ಒಂದು ಸಮಗ್ರವಾದಂತಹ ಕೃಷಿ, ಕಾಫಿ ತೋಟ ಆಗಿರ್ಬೋದು, ಕಾಳುಮೆಣಸು ಆಗಿರ್ಬೋದು, ಅಡಿಕೆ, ತೆಂಗು ಎಲ್ಲವೂ ಕೂಡ ಇರುವಂಥ ಒಂದು ಅತ್ಯದ್ಭುತವಾದಂಥ ಒಂದು ಕೃಷಿ ತೋಟ ನಾವು ನೋಡಿದ್ದೇವೆ. ವಿಶೇಷವಾಗಿ ಇವತ್ತಿನ ಸಂಚಿಕೆಯಲ್ಲಿ ಕಾಫಿಯನ್ನು ಹೇಗೆ ಬೆಳೆದೋ ಇಲ್ಲಿ ಸುಲಭ ವಿಧಾನದಲ್ಲಿ, ಸುಲಭ ನಿರ್ವಹಣೆಯಲ್ಲಿ, ಕಡಿಮೆ ವೆಚ್ಚದಲ್ಲಿ ಅತ್ಯಂತ ಲಾಭದಾಯಕವಾಗಿಯೂ ಕೂಡ ಮಿಶ್ರ ಬೆಳೆಯಾಗಿ ಕಾಫಿಯನ್ನು ಬೆಳೆದು ಸಕ್ಸಸ್ ಆಗ್ಬೋದು ಎನ್ನುವಂತಹ ದೃಷ್ಟಿಯಿಂದ ನಮ್ಮ ಜೊತೆಗೆ ಚಂದ್ರಶೇಖರ್ ಸರ್ ಅವರು ಈ ಸಂಚಿಕೆಯಲ್ಲಿ ಅನೇಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾಫಿ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಿದ್ರೆ ಪುತ್ತೂರಿನ APMC ರಸ್ತೆಯಲ್ಲಿರುವಂತಹ ಅರಿವು ಸುದ್ದಿ ಕೃಷಿ ಕೇಂದ್ರದ ಮುಖಾಂತರವೂ ಕೂಡ ತಾವುಗಳು ಮಾಹಿತಿಯನ್ನು ಪಡ್ಕೊಳ್ಬೋದು. ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವಂತಹ ವೇಳೆ ಇನ್ನೊಂದು ವಿಶೇಷ ಕೃಷಿಯ ಮಾಹಿತಿ ಮತ್ತು ಸಂದರ್ಶನ ಜೊತೆಗೆ ಕೃಷಿ ಲೋಕ ಕಾರ್ಯಕ್ರಮದಲ್ಲಿ ಮತ್ತೆ ಬರ್ತಾ ಇದ್ದೇವೆ. ಇದು ದ್ವಾರಕಾ ಕೃಷಿ ಲೋಕದ ವಿಶೇಷ ಕಾರ್ಯಕ್ರಮ. ಲತೇಶ್ ಜೊತೆಗೆ ಉಮೇಶ್ ಮಿತ್ತಡ್ಕ, ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ. ಉಜ್ಜೀವನ ಹಿರಿಯ ನಾಗರಿಕರ ಬಡಾವಣೆ ಕೆಮ್ಮಾರ ಉಪ್ಪಿನಂಗಡಿ ಪುತ್ತೂರು. ಬಡಾವಣೆಯ ಮುಖ್ಯ ದ್ವಾರದಲ್ಲಿ ಭದ್ರತಾ ಸಿಬ್ಬಂದಿಯೊಂದಿಗೆ ಎಂಟ್ರೆನ್ಸ್ ಗೇಟ್, ದ್ವಾರಕಾ ವಾಣಿಜ್ಯ ಕಟ್ಟಡ, ಪಾರ್ಕಿಂಗ್ ವ್ಯವಸ್ಥೆ, ಅಚ್ಚುಕಟ್ಟಾದ ಮನೆಗಳು, ಬೀದಿ ದೀಪಗಳು, ವಾಕಿಂಗ್ ಟ್ರ್ಯಾಕ್ಗಳು, ಆಟದ ಮೈದಾನಗಳು, ಉದ್ಯಾನವನ, ಧ್ಯಾನ ಮಂದಿರ, ರಸ್ತೆಗಳು, ಗೋಶಾಲೆ, ದ್ವಾರಕಾ ರೆಸಿಡೆನ್ಸಿ ಹೀಗೆ ಒಂದೇ ಸೂರಿನಡಿಯಲ್ಲಿ ಸಂಪೂರ್ಣ ಸೌಲಭ್ಯದೊಂದಿಗೆ ಬಡಾವಣೆ ನಿರ್ಮಾಣಗೊಳ್ಳುತ್ತಿದೆ. ಹೆಚ್ಚಿನ ವಿವರಕ್ಕಾಗಿ ಸಂಪರ್ಕಿಸಿ ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಪುತ್ತೂರು. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾಮ್ರಾಟ್ PVC ಪೈಪ್ಗಳು, ಅನ್ನಡ್ಕ, ಕುಂತೂರು. ಗ್ರಾಮಜನ್ಯ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್. ಭಾರತ್ ಆಗ್ರೋ ಸರ್ವಿಸಸ್ ಅಂಡ್ ಸಪ್ಲೈಸ್ ಸುಳ್ಯ.
ಇಕೋ ಫ್ರೆಶ್ ಎಂಟರ್ಪ್ರೈಸಸ್ ಬೆಳ್ತಂಗಡಿ, ತೆಂಗು ರೈತ ಉತ್ಪಾದಕರ ಕಂಪನಿ ನಿಯಮಿತ. ಎಲ್ತಿಮಾರ್ ಟ್ರೇಡರ್ಸ್ ಮತ್ತು ಇಂಡಸ್ಟ್ರೀಸ್ ಕಲ್ಲಾರೆ ಪುತ್ತೂರು. ಸಾಲ್ಮರ ಆಯುರ್ವೇದ ಪಂಚಳ ಪುತ್ತೂರು. ನಿಸರ್ಗ ಗಾರ್ಡನ್ ನರ್ಸರಿ ಈಶ್ವರ ಮಂಗಲ ಮತ್ತು ಪುತ್ತೂರು. ಆಕರ್ಷಣ್ ಇಂಡಸ್ಟ್ರೀಸ್ ಮುಕ್ರಂಪಾಡಿ ಪುತ್ತೂರು. ಕೃಷಿ, ಗೃಹ, ಕೈಗಾರಿಕೆ ಮತ್ತು ನೀರಾವರಿ ಬಳಕೆಗೆ ದೃಢ ಮತ್ತು ಬಲಿಷ್ಠ ಪಿವಿಸಿ ಪೈಪ್ಗಳು. ಪಿವಿಸಿ ಪೈಪ್ಗಳ ಸರಣಿಯಲ್ಲಿ ಅಂದು ಇಂದು ವಿಜಯ ಸಾಮ್ರಾಟ್. ಸಾಮ್ರಾಟ್ ಪಿವಿಸಿ ಪೈಪ್ಗಳು ಆನಿಡ್ಕ, ಕುಂತೂರು, ಪೆರಾಬೆ ಪೋಸ್ಟ್, ಕಡಪ ತಾಲೂಕು. ಮೊಬೈಲ್ ನಂಬರ್ 7022162182 9845906467. ಪುತ್ತೂರಿನ ಗ್ರಾಮಜನ್ಯ ರೈತ ಉತ್ಪಾದಕ ಸಂಸ್ಥೆ 2020ರಲ್ಲಿ ಪ್ರಾರಂಭವಾದ ಗುಣಮಟ್ಟದ ಬೆಳೆ ಪ್ರಕ್ರಿಯೆ, ಮೌಲ್ಯವರ್ಧಿತ ಉತ್ಪನ್ನಗಳ ನಿರ್ಮಾಣ ಮತ್ತು ಸಮರ್ಪಕ ಮಾರುಕಟ್ಟೆ ಸಂಪರ್ಕದ ಮೂಲಕ ರೈತರಿಗೆ ಹೂಡಿಕೆ ಮತ್ತು ಆದಾಯ ಹೆಚ್ಚಿಸಲು ಸ್ಥಳೀಯವಾಗಿ ವ್ಯವಸ್ಥಿತವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಕೇಂದ್ರ ಸರ್ಕಾರದ ಅನುದಾನದೊಂದಿಗೆ ಲ್ಯಾಬ್ ಹಾಗೂ ಶೀತಲೀಕರಣ ಕೊಠಡಿಗಳನ್ನು ನಮ್ಮ ಪುತ್ತೂರಿನಲ್ಲಿ ನಿರ್ಮಿಸಿದ್ದು ರಫ್ತಿಗೆ ಯೋಗ್ಯ ಉತ್ಪನ್ನಗಳನ್ನು ಪರಿಚಯಿಸುತ್ತಿದೆ. ಬಿದಿರು ಕೃಷಿ ಗ್ರಾಮಜನ್ಯದ ಯೋಜನೆಯ ಭಾಗವಾಗಿದೆ. ಗ್ರಾಮಜನ್ಯದ ಅಭಿವೃದ್ಧಿಯ ಬೆಳಕನ್ನು ಪಸರಿಸುವ ಭಾರತ್ ಆಗ್ರೋ ಸರ್ವಿಸಸ್ ಅಂಡ್ ಸಪ್ಲೈಸ್ ಎಲ್ಲ ಕೃಷಿ ಉಪಕರಣಗಳ ಹಾಗೂ ಸ್ಯಾನಿಟರಿ ಮತ್ತು ಗೃಹೋಪಯೋಗಿ ಉಪಕರಣಗಳ ಸುಳ್ಯದ ಏಕೈಕ ಮಳಿಗೆ. ರಾಮಚಂದ್ರ ಪಿ ಮಾಲಕರು ಮತ್ತು ಸಿಬ್ಬಂದಿ ವರ್ಗ, ಆಗ್ರೋ ಹೌಸ್, ರಥಬೀದಿ, ಶ್ರೀ ಚೆನ್ನಕೇಶವ ದೇವಸ್ಥಾನದ ಬಳಿ, ಸುಳ್ಯ. ಸಂಪರ್ಕ ಸಂಖ್ಯೆ 08257230319, 9741538499, 9483923429. ಇಕೋ ಫ್ರೆಶ್ ಎಂಟರ್ಪ್ರೈಸಸ್ ಬೆಳ್ತಂಗಡಿ. ಬ್ರಾಂಡೆಡ್ ಅಗ್ರಿಕಲ್ಚರಲ್ equipments, ಪವರ್ ಟೂಲ್ಸ್, ಜನರೇಟರ್ಸ್, ಹೋಮ್, ಹೋಟೆಲ್ ಅಂಡ್ ಬೇಕರಿ ಮೆಷಿನರೀಸ್ ಸೇಲ್ಸ್ ಅಂಡ್ ಸರ್ವಿಸಸ್. ಗವರ್ಮೆಂಟ್ ಸಬ್ಸಿಡಿ ಅವೈಲೇಬಲ್. ವಿಸಿಟ್ ಟುಡೇ. ಇಕೋ ಫ್ರೆಶ್ ಎಂಟರ್ಪ್ರೈಸಸ್, ಐಡಿಯಲ್ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ನಿಯರ್ ರಾಘವೇಂದ್ರ ನರ್ಸಿಂಗ್ ಹೋಮ್, ಮೇನ್ ರೋಡ್, ಬೆಳ್ತಂಗಡಿ. ಕಾಂಟ್ಯಾಕ್ಟ್ 70262622555. ತೆಂಗು ಉದ್ಯಮದ ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆ ಧಾರಣೆಯನ್ನು ಹೆಚ್ಚಿಸಿ ತೆಂಗು ರೈತರನ್ನು ಸಬಲೀಕರಣಗೊಳಿಸಲು ಶ್ರಮಿಸುತ್ತಿರುವ ರೈತ ಸಂಸ್ಥೆ ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಸಂಸ್ಥೆ. ಗ್ರಾಮೀಣ ಭಾಗದ ರೈತರಿಂದ ತೆಂಗಿನಕಾಯಿಗಳನ್ನು ನೇರವಾಗಿ ಸ್ಪರ್ಧಾತ್ಮಕ ದರದಲ್ಲಿ ಖರೀದಿಸುವುದಲ್ಲದೆ ಗರಿಯಿಂದ ಬೇರಿನವರೆಗೂ ಉತ್ಪನ್ನಗಳನ್ನು ತಯಾರಿಸುವ ತಂತ್ರಜ್ಞಾನಗಳ ಪೇಟೆಂಟ್ ಅನ್ನು ಹೊಂದಿದೆ. ಎಲ್ತಿಮಾರ್ ಟ್ರೇಡರ್ಸ್ ಮತ್ತು ಇಂಡಸ್ಟ್ರೀಸ್ ಉತ್ಕೃಷ್ಟ ಗುಣಮಟ್ಟ, ದೀರ್ಘ ಬಾಳಿಕೆಯ HDPE ಇಂದ ತಯಾರಿಸಿದ ರಿಪೇರಿ ಮಾಡಬಹುದಾದ ನೀರಿನ ಟ್ಯಾಂಕ್ಗಳು, ಟಬ್ಗಳು, ಬಾಲ್ದಿಗಳು, ಫೋರ್ಕ್, ಕೈಪುಳು, ಸೆಗಣಿ ಎತ್ತುವ ಸೆಟ್ಗಳು, ಜಂಬೋ ಬುಟ್ಟಿ, ಗೊಬ್ಬರದ ಬುಟ್ಟಿ ಸೇರಿದಂತೆ ಇನ್ನಿತರ ಬುಟ್ಟಿಗಳು. ಬೇಡಿಕೆಯ ಸೈಜ್ಗಳಲ್ಲಿ ತಯಾರಿಕೆ, ಮಾರಾಟ ಮತ್ತು ಸೇವೆ. ಸೆಲ್ ಪಾಲಿಶ್ ಶೀಟ್ಗಳು ಮತ್ತು ಬ್ಲಾಕ್ ಹೋಸ್ ಪೈಪ್ಗಳು ಇಲ್ಲಿ ಲಭ್ಯ. ಎಂದೇ ಸಂಪರ್ಕಿಸಿ. ಎಲ್ತಿಮಾರ್ ಟ್ರೇಡರ್ಸ್ ಅಂಡ್ ಇಂಡಸ್ಟ್ರೀಸ್, ಕಲ್ಲಾರೆ, ಪುತ್ತೂರು. ಇದು ಕೃಷಿಕರ, ಹೈನುಗಾರರ ನೆಚ್ಚಿನ ತಾಣ. ಮೋಷನ್ ಮಾಡುವಾಗ ಒಂದು ಗೆಡ್ಡೆ ತರ ಹೊರಗೆ ಬರುತ್ತೆ, ಕೆಲವರಿಗೆ ಖಾಲಿ ತುರಿಕೆ ಇರುತ್ತೆ, ಕೆಲವರಿಗೆ ಅಲ್ಲಿ ನೀರಿನ ಅಂಶ ಬರುತ್ತೆ, ರಕ್ತ ಬೀಳ್ತದೆ ಮೋಷನ್ಗೆ ಹೋದಾಗ, ಕೆಲವರಿಗೆ ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಆ ತರ ನೋವಿದ್ರೆ ಪೈಲ್ಸ್, ಪಿಸ್ತುಲ ಮತ್ತು ಬಗಂತರ್ ಅಂತ ಹೇಳಿ ಈ 3 ಪ್ರಾಬ್ಲಮ್ ಇದ್ರೆ ಯಾವುದೇ ಕಂಡೀಷನ್ ಅಲ್ಲಿ ಪೇಷಂಟ್ ಇಲ್ಲಿಗೆ ಬರಲಿ, ಅವರಿಗೆ ನಾವು ಹೇಳುದು ಇಷ್ಟೇ, ಒಂದು ಡೋಸ್ ಔಷಧಿ ಕುಡಿದು ನೀವು ಇಲ್ಲಿಂದ ಹೋಗ್ಬೋದು, ನೀವು ಇನ್ನು 1 ದಿವಸ ಬಿಟ್ಟು ಬಂದು ಔಷಧಿ ತಗೊಂಡು ಹೋಗಿ ಅಂತ ಹೇಳಿ. ಹಸಿರಿನ ಹೂವನದ ನಿರ್ಮಾಣ, ಹಸಿರಿನ ಹಾಸುಹುಲ್ಲು, ಕಡಿಮೆ ಅವಧಿಯಲ್ಲಿ ಫಸಲು ನೀಡುವ ವೈವಿಧ್ಯಮಯ ತೋಟಗಾರಿಕಾ ಗಿಡಗಳು, ವರ್ಣರಂಜಿತ ಬಣ್ಣ ಬಣ್ಣದ ಹೂವಿನ ಗಿಡಗಳು, ಗಾರ್ಡನ್ ಸೆಟ್ಟಿಂಗ್, ವಾಟರ್ ಫಾಲ್ಸ್, ಇಂಟರ್ಲಾಕ್ ಸೆಟ್ಟಿಂಗ್, ಮನೆಯ ಸೊಬಗನ್ನ ಹೆಚ್ಚಿಸುವ ಇಂಡೋರ್ ಪ್ಲಾಂಟ್ಗಳು. ಎಂದು ಸಂಪರ್ಕಿಸಿ. ನಿಸರ್ಗ ಗಾರ್ಡನ್ ನರ್ಸರಿ, ಈಶ್ವರ ಮಂಗಲ ಮತ್ತು ಪುತ್ತೂರು. ಕಾಂಟ್ಯಾಕ್ಟ್ 9611818721, 9448930721.